ನನ್ನ ತಂದೆ ತಾಯಿಯ ಫೋಟೋ ಹಾಕಿ ಹೇಳಿದರು, ಇವಳು ಉಡುಪಿಯಿಂದ ಬರ್ತಾಳೆ, ಉಡುಪಿ ಹಿಂದುತ್ವದ ಹಾಟ್ ಬೆಡ್, ಇವಳು ಎಕ್ಸ್ಟ್ರೀಮಿಸ್ಟ್, ಆಕ್ಸ್ಫರ್ಡ್ ಇಸ್ ನಾಟ್ ರೆಡಿ ಫಾರ್ ಎ ಹಿಂದೂ ಪ್ರೆಸಿಡೆಂಟ್ ಅಂತ ಬರೆದ್ರು. ನನ್ನ ಅಡ್ರೆಸ್ಸನ್ನು ಕಾಮನ್ ವಾಟ್ಸಾಪ್ ಗ್ರೂಪ್ಸಲ್ಲಿ ಶೇರ್ ಮಾಡಲಿಕ್ಕೆ ಶುರು ಮಾಡಿದರು. ಅದರ ನಂತರ ನನಗೆ ಡೆತ್ ಥ್ರೆಟ್ಸ್ ಬರಲಿಕ್ಕೆ ಶುರುವಾಯಿತು. ನನ್ನ ಮನೆ, ನಾನು ಇರುವ ರೂಮಿನ ಕನ್ನಡಿಯನ್ನೇ ಒಡೆದು ಹಾಕಿದ್ರು ಒಂದು ದಿನ. ಡೇರಿಂಗ್ ಅಂಡ್ ಡ್ಯಾಶಿಂಗ್ ಲೇಡಿ ನಮ್ಮ ತುಳುನಾಡಿನ ಯುವತಿಯವರು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ತಂಡದಲ್ಲಿ ಪ್ರಮುಖವಾಗಿ ಕಾರ್ಯತಂತ್ರವನ್ನು ರೂಪಿಸುವಂತಹ ತುಳುನಾಡಿನ ಹೆಣ್ಮಗಳು ಇವರು. ಪ್ರತಿಷ್ಠಿತ ಬ್ರಿಟನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷೆಯಾಗಿರುವಂತಹ ಭಾರತೀಯ ಪ್ರಜೆ. ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಸಂಸದೆಯ ಸ್ಥಾನಕ್ಕೆ ಒಬ್ಳು ಹೆಣ್ಮಗಳ ಹೆಸರು ಕೂಡ ಕೇಳಿ ಬಂದಿತ್ತು. ಇದು ಬೇರೆ ಯಾರೂ ಅಲ್ಲ, ಅದೇ ಹೆಣ್ಮಗಳು ಇವತ್ತು ನಮ್ಮ ಜೊತೆ ರಶ್ಮಿ ಸಾಮಂತ್ ಅವರಿದ್ದಾರೆ. ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಓಕೆ, ರಶ್ಮಿ ಸಾಮಂತ್ ಅಂತ ಬಂದಾಗ ಕಟ್ಟರ್ ಆಗಿರುವಂತಹ ಹಿಂದೂ ತತ್ವದ ಪ್ರತಿಪಾದಕಿ ಬಹುಶಃ, ಹೌದಾ? ತಾವು ಅಂದ್ರೆ ಬೇಸಿಕಲಿ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನೋಡಿ, ಹಾಗೆಲ್ಲ ಲೇಬಲ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ಭಾರತೀಯ ಪ್ರಜೆಯೊಬ್ರು ಪ್ರಪ್ರಥಮ ಬಾರಿಗೆ ಆ ಒಂದು ಸ್ಥಾನಮಾನದಲ್ಲಿ ಕಂಡು ಬರ್ತಾರೆ ಅಂತ ಬಂದಾಗ ಅದು ರಶ್ಮಿ ಅವರು. ನೋಡಿ, ನಾನು ಗೆಲ್ಲುವ ಚಾನ್ಸ್ ಇರಲಿಲ್ಲ, 1% ಚಾನ್ಸ್ ಇರಲಿಲ್ಲ. ಅವರ ವಿಚಾರ ವಿರುದ್ಧ ಇದ್ರೆ, ಆ ಸಂಸ್ಥೆಯ ವಿಚಾರ ಮತ್ತೆ ಒಂದು ವಿದ್ಯಾರ್ಥಿಯ ವಿಚಾರ ವಿರುದ್ಧವಾಗಿದ್ರೆ ಆ ಸ್ಟೂಡೆಂಟಿನ ಡಿಗ್ರಿ ಕಂಪ್ಲೀಟ್ ಆಗೋದಿಲ್ಲ, ಆ ಸ್ಟೂಡೆಂಟ್ ಅನ್ನು ಹೊರಗೆ ಮಾಡ್ತಾರೆ. ಇದು ಸತ್ಯ. ನನ್ನ ಕೋರ್ಸಲ್ಲಿ ಒಬ್ಬರೇ ಭಾರತೀಯರನ್ನು ತಗೊಳ್ಳೋದು ಅವರು ಪರ್ ಇಯರ್. 26 ಸ್ಪಾಟ್ಸ್ ಇರೋದು ಆ ಕೋರ್ಸಲ್ಲಿ. ವೆರಿ ಕಾಂಪಿಟೇಟಿವ್. ಈ ಇಡೀ ಜಗತ್ತಿನಿಂದ 100 ಅಪ್ಲಿಕೇಶನ್ಸ್ ಬರ್ತದೆ. ಹೇಟ್ರೇಡ್ ಅಗೇನ್ಸ್ಟ್ ಸ್ಕಿನ್ ಕಲರ್ ಉಂಟು. ಇವತ್ತಿಗೂ ಅವರಿಗೆ ಅದು ಎಕ್ಸೆಪ್ಟಬಲ್ ಇಲ್ಲ. ಸೊ ತುಂಬಾ ಆ ಚುನಾವಣೆ ಪ್ರಕ್ರಿಯೆಯಲ್ಲೇ ತುಂಬಾ ಬಾಯಸ್ ಇರ್ಬೋದು, ತುಂಬಾ ನನ್ನನ್ನು ಒಂಥರ ಹಾಸ್ಯಕ್ಕೆ, ಒಂಥರ ಮೇಕಿಂಗ್ ಫನ್ ಆಫ್ ಮೈ ಕ್ಯಾಂಡಿಡೇಚರ್, ಆ ಥರ ಎಲ್ಲ ಮಾಡ್ತಾ ಇದ್ರು. ನಾನು ಪ್ರೆಸಿಡೆಂಟ್ ಆಗ್ತೇನಂತ ಯಾರೂ ಎಣಿಸಿರ್ಲಿಲ್ಲ. ಪ್ರೆಸಿಡೆಂಟ್ ಆದೆ, ಆ್ಯಂಡ್ ಇಟ್ ವಾಸ್ ಅ ಹಿಸ್ಟಾರಿಕ್ ಇಲೆಕ್ಷನ್. ಇಷ್ಟು ವರ್ಷಗಳಲ್ಲಿ, 1000 ವರ್ಷಗಳಲ್ಲಿ ಇಷ್ಟು ಜನರು ವೋಟ್ ಹಾಕ್ಲಿಕ್ಕೆ ಬರಲಿಲ್ಲ ಆಕ್ಸ್ಫರ್ಡಲ್ಲಿ. ಇಷ್ಟು ದೊಡ್ಡ ಮಾರ್ಜಿನಿಂದ ಸಹ ಯಾರೂ ಗೆಲ್ಲಿಲ್ಲ. ಸೊ ಇಟ್ ವಾಸ್ ಅ ವೆರಿ ಹಿಸ್ಟಾರಿಕ್ ಇಲೆಕ್ಷನ್, ಥಂಪಿಂಗ್ ಮೆಜಾರಿಟಿ. ಈ ದೀಪಾವಳಿಗೆಲ್ಲ ಡಿನ್ನರ್ ಇಡ್ತಾ ಇದ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ. ಆ ಡಿನ್ನರಲ್ಲಿ ಬೀಫ್ ಜೆಲಿಟಿನ್ ಸರ್ವ್ ಮಾಡ್ತಾ ಇದ್ರು. ಹಿಂದೂ ಮಕ್ಳಿಗೆ ಗೊತ್ತಾದ ನಂತರ ಓ ಸಾರಿ ಅಂತ ಹೇಳ್ತಾ ಇದ್ರು ಅಷ್ಟೇ. ಆ ಥರ ಒಂಥರ ಹಿಂದೂ ಸಂಪ್ರದಾಯ ಇರ್ಬೋದು, ಹಿಂದೂ ಮಕ್ಕಳ ಎಗೇನ್ಸ್ಟ್ ಅದೊಂದು ಏನು ಹೇಳ್ತೀರಿ, ಬಾಯಸ್ಟ್, ಒಂಥರ ಅವರನ್ನು ನೀಚವಾಗಿ ಟ್ರೀಟ್ ಮಾಡ್ತಾ ಇದ್ರು. ಎಲ್ಲರೂ ಬಿಜೆಪಿಗೆ ವೋಟ್ ಹಾಕಿ ಅಂತ ಕೇಳಲ್ಲ ಇತ್ತೀಚಿನ ದಿನಗಳಲ್ಲಿ, ಅಥವಾ ನನಗೆ ವೋಟ್ ಹಾಕಿ ಅನ್ನೋದು ಕ್ಯಾಂಡಿಡೇಟ್ಗಳು ಯಾರು ಕೇಳಲ್ಲ. ಹೇಳುವಂಥದ್ದು ಇಷ್ಟೇ, ಮೋದಿಗೆ ವೋಟ್ ಹಾಕಿ ಅನ್ನೋದು. ನಾನು ನೀವು ಹೇಳಿದ ಮಾತನ್ನು ನಾನು ವಿರೋಧ ಮಾಡುವುದಿಲ್ಲ. ಈ ಹಿಂದೆ ಸದ್ದು ಸುದ್ದಿ ಮಾಡ್ತಾ ಇದ್ದದ್ದು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗಿತಾರೆ ಉಡುಪಿಯ ವಿದ್ಯಾರ್ಥಿಗಳು, ನಂಬರ್ 1 ಬರುತ್ತೆ ರಾಜ್ಯಕ್ಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ಹಿಜಾಬ್ ಆಯಿತು, ವಾಶ್ರೂಮ್ನ ವಿಚಾರವಾಗಿ ಅಲ್ಲಿಯ ಒಂದು ವಿಚಾರಗಳಾಯಿತು, ಸ್ವಲ್ಪ ಕಮ್ಯುನಲ್ ಟರ್ನಲ್ಲಿ ತಿರುಗಿದೆ ಉಡುಪಿ. ಆ ವಿಷಯ ಏನು ವಿಷಯವೇ ಅಲ್ಲ. ನಮ್ಮ ಕರಾವಳಿ ಭಾಗ ಅಂತ ಬಂದಾಗ ಅದು ಹಿಂದುತ್ವದ ಭದ್ರಕೋಟೆ ಅಂತ ನಾವು ಹೇಳ್ತೀವಿ. ಅದನ್ನೊಂದು ಹಿಂದುತ್ವದ ಭದ್ರಕೋಟೆ ಅಂತ ಟ್ಯಾಗ್ ಮಾಡಲಿಕ್ಕೆ ಟ್ರೈ ಮಾಡಿದ್ದು. ಅದು ಹಿಂದೂ ಧರ್ಮದ ಒಂದು ಕಿರೀಟ ಅಂತ ಹೇಳ್ಬೋದು. ಇಟ್ ಈಸ್ ಅ ಕ್ರೌನ್ ಜುವೆಲ್ ಆಫ್ ಹಿಂದೂ ಧರ್ಮ. ಇಂಡಿಯಾ ಬರುವ ಮುಂಚೆ ನಾನು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡಿದ್ದೆ. ನಾನು ಭಾರತ ಬಂದ ನಂತರ ತುಂಬ ಜನರು ಮಾತಾಡಿದ್ರು, ಅವಳಿಗೇನೋ ಅಲ್ಲಿಂದ ತೆಗ್ದು ಹಾಕಿದ್ರಂತೆ, ಅವಳಿಗೇನೋ ಅಂದರೆ ಮಾತಾಡ್ತಾರಲ್ಲ ಊರಲ್ಲಿ, ಅಂದರೆ ಬೇರೆ ಊರು ಬಿಟ್ಟು, ಹೊರ ಊರು ಬಿಟ್ಟು ಭಾರತಕ್ಕೆ ಬರೋದಂದ್ರೆ ಅದೇನೋ ಒಂದು ದೊಡ್ಡದು ಕುಂಬಳಕಾಯಿ ಬಿದ್ದ ಹಾಗೆ. ಸೊ ಆ ಥರ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಅಯೋಧ್ಯೆಯಲ್ಲಿ ಸೋಲಾಗುತ್ತೆ, ಏನ್ ಕಾರಣ, ಏನ್ ಕತೆ? ದೇವಸ್ಥಾನಗಳ ಮೇಲೆ ಮಸೀದಿ ಮಾಡುದು ಅದು ಸರಿಯಲ್ಲ. ಸೋನಿಯಾ ಗಾಂಧಿ ಇಟಾಲಿಯನ್, ರಾಹುಲ್ ಗಾಂಧಿ ಸನ್ ಆಫ್ ಎನ್ ಇಟಾಲಿಯನ್. 21ನೇ ವರ್ಷ ವಯಸ್ಸಿನಲ್ಲಿ ಇವರು ಆಕ್ಸ್ಫರ್ಡ್ ನಲ್ಲಿ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷೆ ಆಗ್ತಾರೆ. ತದನಂತರ 22ನೇ ವಯಸ್ಸಿನಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರ ಒಂದು ಸಂಘಟನೆಯಲ್ಲಿ ಅವರು ಕೆಲಸ ಮಾಡ್ತಾರೆ. ಜೊತೆಗೆ ಇದೀಗ 24ನೇ ವಯಸ್ಸಿನಲ್ಲಿ ರಾಮ ಜನ್ಮಭೂಮಿ ಅನ್ನೋ ಪುಸ್ತಕವನ್ನ ಬರೀತಾರೆ. ಜೊತೆಗೆ ಮತ್ತೊಂದು ಪುಸ್ತಕ 23ನೇ ವಯಸ್ಸಿನಲ್ಲಿ ಮತ್ತೊಂದು ಪುಸ್ತಕ, 23ನೇ ವಯಸ್ಸಿನಲ್ಲಿ ಬರೆದಿರುವಂತಹ ಪುಸ್ತಕ ಇದು ಹಿಂದೂ ಇನ್ ಆಕ್ಸ್ಫರ್ಡ್ ಅನ್ನುವಂಥದ್ದು. ಇನ್ನೊಂದು ಕಡೆ ರಾಮ ಜನ್ಮಭೂಮಿ 24ರಲ್ಲಿ ಬರೆದಿರುವಂತಹ ಪುಸ್ತಕ. ಅತ್ಯಂತ ಸಕ್ಸಸ್ಫುಲ್, ಅತ್ಯಂತ ಇದು ಅಂತ. ಅವರೆಲ್ಲ ಏನು ಅತಿ ಬುದ್ಧಿವಂತರಲ್ಲ, ಬಟ್ ಅವರು ತುಂಬ ಟ್ರೈ ಮಾಡ್ತಾರೆ ಮತ್ತು ಅವರು ನಿರಾಶೆ ಆಗೋದಿಲ್ಲ. ಅವರಿಗೆ ಒಂಥರ ನಿರಾಸೆ ಆಗಿ ಒಂಥರ ಸಣ್ಣ ಮನ್ಸು ಮಾಡಿಕೊಂಡು ಮನೇಲಿ ಕೂತ್ಕೊಳ್ಳೋದಿಲ್ಲ. ಅವರು ಫಸ್ಟ್ ಅವರವರ ಕಂಫರ್ಟ್ ಝೋನ್ ಬಿಟ್ಟು ಏನಾಗ್ತದೆ ನೋಡು ಅಂತ ಹೊರಗೆ ಬರ್ತಾರೆ. ಇನ್ನೊಂದು ಇಲ್ಲ, ರಿಜೆಕ್ಟ್ ಆದ ನಂತರ ಮನೆಗೆ ಹೋಗೋದಿಲ್ಲ, ಪುನಃ ಟ್ರೈ ಮಾಡ್ತಾ ಇರ್ತಾರೆ. ಬಿದ್ದರೂ ಎದ್ರೂ ಹೋಗ್ತಾ ಇರಬೇಕು. ಸೊ ಅದೇ ನನ್ನ ಪ್ರಕಾರ ಒಂದು ಲೈಫ್ ಇದ್ದು ಸೀಕ್ರೆಟ್.
ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ವ್ಯಕ್ತಿ ಇದ್ದಾರೆ. ವ್ಯಕ್ತಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ವೆರಿ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಲೇಡಿ, ನಮ್ಮ ತುಳುನಾಡಿನ ಯುವತಿಯವರು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸೌಂಡ್ ಅನ್ನ ಮಾಡ್ತಾ ಇದ್ದಾರೆ. ತುಳುನಾಡಿನಲ್ಲಿ ಸೌಂಡ್ ಮಾಡೋದಕ್ಕಿಂತ ಜಾಸ್ತಿಯಾಗಿ ಇವರು ನಮ್ಮ ಭಾರತ ದೇಶದಾದ್ಯಂತ ಚುನಾವಣೆಗಳು ನಡೆದಾಗ ಅಲ್ಲಿ ಪ್ರಮುಖವಾಗಿರುವಂತಹ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಎಲ್ಲಿ ಅಂತ ಬಂದಾಗ ಪ್ರಭಾವಿಯಾಗಿರುವಂತಹ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ತಂಡದಲ್ಲಿ ಪ್ರಮುಖವಾಗಿ ಕಾರ್ಯತಂತ್ರವನ್ನು ರೂಪಿಸುವಂತಹ ತುಳುನಾಡಿನ ಹೆಣ್ಮಗಳು ಇವರು. ಜೊತೆಗೆ ಎಂಟರ್ಪ್ರಿನರ್ ಕೂಡ ಹೌದು. ಇವೆಲ್ಲದರ ಜೊತೆಗೆ ಪ್ರತಿಷ್ಠಿತ ಬ್ರಿಟನ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷೆಯಾಗಿರುವಂತಹ ಭಾರತೀಯ ಪ್ರಜೆ. ಇವೆಲ್ಲದರ ಜೊತೆಗೆ ಇವರು ಮಾಡಿರುವಂತಹ ಸಾಧನೆ, ಒಳ್ಳೆಯ ಲೇಖಕಿ ಕೂಡ ಹೌದು, ಅಂಕಣಕಾರ್ತಿ ಕೂಡ ಹೌದು. ಜೊತೆಗೆ ಪ್ರತಿಷ್ಠಿತವಾಗಿರುವಂತಹ ಚಾನೆಲ್ಗಳಲ್ಲಿ ಇವರು ಪ್ಯಾನೆಲ್ ಡಿಸ್ಕಷನ್ಗಳಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ಚರ್ಚೆಗಳು ಇಲ್ಲಿ ಕರಾವಳಿ ಭಾಗದಲ್ಲಿ ನಡೆದಾಗ ಇವರು ಮುಂಚೂಣಿಯಲ್ಲಿ ಇರ್ತಾರೆ. ಆದ್ರೆ ಇವರು ನಮ್ಮ ತುಳುನಾಡಿನವರು ಅನ್ನುವಂಥದ್ದು ಬಹಳ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇವರನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಡಬೇಕು. ಇವೆಲ್ಲದರ ಜೊತೆಗೆ ಒಂದು ವಿಶೇಷ ಏನಂತ ಹೇಳಿದ್ರೆ, ಕಳೆದ ಬಾರಿ MP ಚುನಾವಣೆ ನಡೆದಿತ್ತು. ಸೊ ಅವಾಗ ನಮ್ಮ ಕರಾವಳಿ ಭಾಗದಲ್ಲಿ ಅವಿಭಜಿತ ಕರಾವಳಿ ಭಾಗ ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಸಂಸದೆಯ ಸ್ಥಾನಕ್ಕೆ ಒಬ್ಳು ಹೆಣ್ಮಗಳ ಹೆಸರು ಕೂಡ ಕೇಳಿ ಬಂದಿತ್ತು. ಅದು ಬೇರೆ ಯಾರೂ ಅಲ್ಲ, ಅದೇ ಹೆಣ್ಮಗಳು ಇವತ್ತು ನಮ್ಮ ಜೊತೆ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿದ್ದಾರೆ. ಸೊ ಹಾಗಿದ್ದಾಗ ಆತ್ಮೀಯವಾಗಿರುವಂತ ಸ್ವಾಗತವನ್ನ ಮಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಶ್ಮಿ ಸಾಮಂತ್ ಅವರಿದ್ದಾರೆ. ಆತ್ಮೀಯವಾಗಿರುವಂತ ಸ್ವಾಗತ ರಶ್ಮಿ ಮೇಡಮ್ ಅವರಿಗೆ. ನಮಸ್ಕಾರ. ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ಐ ಆಮ್ ಫೈನ್ ಮೇಡಮ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಮಿಸಿದ್ದೀರಿ, ನಮ್ಮ ಕುಡ್ಲ ಸ್ಟುಡಿಯೋಗೆ ಬಂದಿದ್ದೀರಿ. ಥ್ಯಾಂಕ್ ಯು ಫಾರ್ ದಟ್. ಆ ಒಂದು ವಿಚಾರಕ್ಕೆ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ಓಕೆ, ರಶ್ಮಿ ಮೇಡಮ್ ಅವರು, ರಶ್ಮಿ ಸಾಮಂತ್ ಅಂತ ಹೆಸರು ಬಂದಾಗ ಬಹುಶಃ ತಾವುಗಳು ಎಲ್ಲೋ ಕೇಳಿದ್ದೀವಿ ಅನ್ನುವಂಥ ಭಾವನೆ ಬರುತ್ತೆ. ಯಾಕಂತ ಬಂದಾಗ ಇಲ್ಲಿ ಕರಾವಳಿ ಭಾಗದಲ್ಲಿ ಪ್ರಮುಖವಾಗಿರುವಂತಹ 2 ಹೋರಾಟಗಳು ನಡೆದಿತ್ತು ಉಡುಪಿಯಲ್ಲಿ. ಒಂದ್ ಕಡೆ ಹಿಜಾಬ್ ಹೋರಾಟ, ಅದರಲ್ಲೂ ಕೂಡ ರಶ್ಮಿ ಸಾವಂತ್ ಅನ್ನುವಂತಹ ಒಬ್ರು ಹೆಣ್ಮಗಳ ಹೆಸರು ಕೇಳಿ ಬಂದಿತ್ತು. ಜೊತೆಗೆ ವಾಶ್ರೂಮ್ ನಲ್ಲಿ ಹೆಣ್ಮಕ್ಳ ವಿಡಿಯೋವನ್ನ ತೆಗೆದಂತಹ ಒಂದು ಪ್ರಕರಣ ನಡೆದಿತ್ತು. ಅಲ್ಲಿ ಖುಷ್ಬು ಅವರು ಕೂಡ ಬಂದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ರು. ಸೊ ಈ ಸಂದರ್ಭ ಒಬ್ಳು ಹೆಣ್ಮಗಳ ಹೆಸರು ಕೂಡ ಕೇಳಿ ಬಂದಿತ್ತು, ಅದೇ ಈ ರಶ್ಮಿ ಸಾವಂತ್ ಅವರು. ಸೊ ಹಾಗಿದ್ದಾಗ ಅವರು ಅವರಿಗೆ ಇದಕ್ಕೆ ಏನ್ ಸಂಬಂಧ, ಟ್ವೀಟ್ ಎಲ್ಲ ಮಾಡ್ತಾ ಇದ್ರು ಅಂತ ಬಂದಾಗ ಅವರು ನಮ್ಮ ಉಡುಪಿ ಅವರೇ. ಇವರು ಕಳೆದ ಬಾರಿ ಸಂಸದೆಯ ಸ್ಥಾನ ಕೂಡ ಇವರ ಹೆಸರು ಕೇಳಿ ಬಂದಿತ್ತು. ಇವೆಲ್ಲದರ ಜೊತೆಗೆ ಇವರು ಮಾಡಿರುವಂತಹ ಸಾಧನೆಗಳು ಕೂಡ ವಿದ್ಯಾರ್ಥಿ ದೆಸೆಯಲ್ಲಿ, ಜೊತೆಗೆ ಆಸ್ ಎ ನಾವು ನೋಡಿದಾಗ ಎಜುಕೇಶನ್ ವೈಸ್ ಅಲ್ಲಿ ನಾವು ನೋಡಿದಾಗ್ಲೂ ಕೂಡ ನಿಜವಾಗ್ಲೂ ಹೆಮ್ಮೆ ತರುವಂತಹ ವಿಚಾರ. ಸೊ ಇವೆಲ್ಲದರ ಜೊತೆಗೆ ನನ್ನ ಜೊತೆ ಇವರು ಬರೆದಿರುವಂತಹ ಪ್ರಭಾವಿಯಾಗಿರುವಂತಹ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ 2 ಪುಸ್ತಕಗಳಿವೆ. ಸೊ ಈ ಬಗ್ಗೆ ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು ನಮ್ಮ ತುಳುನಾಡಿನ ಹೆಮ್ಮೆಯ ಯುವತಿ. ಸೊ ಹಾಗಿದ್ದಾಗ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ನಾನು ಅವರ ಜೊತೆ 2-3 ಮಾತು ವಿಚಾರಗಳನ್ನ ಕೇಳಬೇಕಾಗುತ್ತೆ. ಹಾಗಿದ್ದಾಗ ಒನ್ಸ್ ಅಗೇನ್ ಎಸ್ ಮೇಡಮ್, ಮಾತಾಡಬೇಕು ತಮ್ಮ ಜೊತೆ. ಯಾಕಂತ ಬಂದಾಗ ರಶ್ಮಿ ಸಾಮಂತ್ ಅಂತ ಬಂದಾಗ ತಾವು ತುಳುನಾಡಿನವರು, ಆದ್ರೆ ನಮ್ಮ ತುಳುನಾಡಿನಲ್ಲಿ ತಮ್ಮ ಬಗ್ಗೆ ಗೊತ್ತಿರೋದು ಬಹಳಷ್ಟು ಕಡಿಮೆ. ಆದ್ರೆ ನಾವು ಉತ್ತರ ಭಾಗಕ್ಕೆ ಹೋದಾಗ ಅಥವಾ ನಮ್ಮ ನೇಷನ್ ವೈಡ್ ಎಲ್ಲೆಲ್ಲ ಎಲೆಕ್ಷನ್ ಆಗುತ್ತೆ, ಸೊ ಅಲ್ಲಿ ನಿಮ್ಮ ಹೆಸರು ಮುಂಚೂಣಿಯಲ್ಲೇ ಬರುತ್ತೆ. ಏನ್ ಹೇಳ್ತೀರಾ ಮೇಡಮ್? ನೋಡಿ, ನಮ್ಮ ಊರಿನವರು ನೋಡ್ಲಿಕ್ಕೆ ಹೋದ್ರೆ ತುಂಬಾ ಜಾಸ್ತಿ ಕ್ರಿಟಿಕಲ್. ಈ ಊರಿನಲ್ಲಿ ದೊಡ್ಡ ದೊಡ್ಡ ಆಕ್ಟರ್ ಬಂದ್ರು ಯಾರು ಎಂತ ಹೇಳ್ತೀರಿ, 2 ನಿಮಿಷ ಅವರಿಗೆ ಭಾವ ಕೊಡುದಿಲ್ಲ. ಬೇರೆ ಊರಲ್ಲೆಲ್ಲಾದ್ರೆ ನೀವು ನೋಡ್ಬೋದು, ಆಕ್ಟರ್ಸ್ ಬಂದ್ರೆ ಆಕ್ಟ್ರೆಸಸ್ ಬಂದ್ರೆ ಅವರ ಹಿಂದೇನು ದೊಡ್ಡ ಒಂದು ಕ್ರೌಡ್ ಹೋಗುದಿರ್ಬೋದು, ಅದೆಲ್ಲ ಒಂದು ಪ್ರಾಕ್ಟೀಸ್ ಉಂಟು. ನಮ್ಮ ಊರಲ್ಲಿ ಹಾಗೆ ಇಲ್ಲ. ಸೊ ನಮ್ಮ ಊರಿನಲ್ಲಿ ವ್ಯಕ್ತಿ ಪೂಜೆಯ ಒಂದು ಭಾವನೆ ಇಲ್ಲ. ಅದೊಂದು ಒಳ್ಳೆ ಭಾವನೆ, ವ್ಯಕ್ತಿ ಪೂಜೆ ಮಾಡಬಾರ್ದು. ಬಟ್ ನಾನು ಏನೆಲ್ಲ ವಿಚಾರ ಈ ತುಳುನಾಡಿರ್ಬೋದು, ಉಡುಪಿಯಲ್ಲಿ ಏನೆಲ್ಲ ವಿಚಾರವನ್ನು ನಾನು ಹಬ್ಬಿಸಿದ್ದೇನೆ, ಯಾವುದೆಲ್ಲ ವಿಚಾರದ ಬಗ್ಗೆ ನಾನು ಮಾತಾಡಿದ್ದೇನೆ, ಅದಕ್ಕೆ ತುಂಬಾ ಬಲವಾದ ಸಪೋರ್ಟ್ ಸಿಕ್ಕಿದೆ ನಂಗೆ. ಸೊ ಅದೊಂದು ಭಾರಿ ಖುಷಿಯ ವಿಚಾರ ನಂಗೆ. ಓಕೆ, ಆದ್ರೆ ತಾವು ಉಡುಪಿಯಲ್ಲಿ ಜಾಸ್ತಿ ಸೌಂಡ್ ಮಾಡ್ತಾ ಇಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಜಾಸ್ತಿ ಸೌಂಡ್ ಮಾಡ್ತಾ ಇದೀರಿ ಅಂತ ಬಂದಾಗ ಏನ್ ಹೇಳ್ತೀರಿ? ಅದೇ ಸಮಸ್ಯೆ ಅಂತ ಹೇಳ್ತೀರಿ? ಅಂದ್ರೆ ಸೆಲೆಬ್ರಿಟಿಗಳು ಅಥವಾ ಯಾರೇ ಆಗ್ಲಿ ನಮ್ಮವರು ನೋಡೋದು ಬಹಳಷ್ಟು ಕಡಿಮೆ ಅಂತ ತಾವು ಹೇಳ್ತೀರಿ ಅಲ್ವಾ? ಹೌದು. ಆದ್ರೆ ನೋಡಿ, ವಿಚಾರದ ವಿಷಯದಲ್ಲಿ ಅತ್ಯಂತವಾದ ದೊಡ್ಡ ನನ್ನ ಕ್ಯಾಂಪೇನ್ ಇರ್ಬೋದು, ಅದು ವಾಶ್ರೂಮ್ ರೆಕಾರ್ಡಿಂಗ್ ಕೇಸ್ ಇದ್ದೆ, ಅದು ಆದದ್ದು ಉಡುಪಿಯಲ್ಲೇ. ಸೊ ನಂಗೆ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿ
ಅಷ್ಟು ಒಂದು ಪ್ರತಿಷ್ಠೆ, ಅಷ್ಟು ಒಂದು ಸಪೋರ್ಟ್ ಸಿಕ್ಕಿದೆ. ಆದ್ರೆ ನಾನು ಏಳಿಸಿದ ವಿಷಯಕ್ಕೆ ಸಿಕ್ಕಿದೆ. ಅದು ನಂಗೊಂದು ಒಳ್ಳೇದೇ ವಿಷಯ ಅಂತ ಅನ್ನಿಸ್ತದೆ. ನಂಗೇನು ಹಾಗೇನು ಇದಿಲ್ಲ, ಬೇಜಾರ ಇಲ್ಲ. ಎನಿವೆ ಮೇಡಮ್, ಈಗ ರಶ್ಮಿ ಸಮತ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ ಅವರ 2 ಪುಸ್ತಕಗಳು, ಒಂದ್ ಕಡೆ ರಾಮ ಜನ್ಮಭೂಮಿ, ಎಲ್ಲಿ ಸಮಸ್ತ ಹಿಂದೂಗಳ ಒಂದು ಸ್ವಾಭಿಮಾನದ ಸಂಕೇತ, ಪ್ರತೀಕ ಅಂತ, ಅಸ್ಮಿತೆಯ ಪ್ರತೀಕ ಅಂತ ಹೇಳ್ತೀವಿ ನೋಡಿ. ಸೊ ರಾಮ ಜನ್ಮಭೂಮಿಯ ಪುಸ್ತಕ, ಜೊತೆಗೆ ಇನ್ನೊಂದ್ ಕಡೆ ಹಿಂದೂ ಇನ್ ಆಕ್ಸ್ಫರ್ಡ್ ಅನ್ನುವಂತಹ ಪುಸ್ತಕ. 2 ಪುಸ್ತಕಗಳಲ್ಲೂ ಕೂಡ ನಂಟಿದೆ. ಒಂದು ಎಲ್ಲಿ ತನಕ ಅಂತ ಬಂದಾಗ, ರಶ್ಮಿ ಸಮತ್ ಅಂತ ಬಂದಾಗ ಕಟ್ಟರ್ ಆಗಿರುವಂತಹ ಹಿಂದೂ ತತ್ವದ ಪ್ರತಿಪಾದಕಿ ಬಹುಶಃ, ಹೌದಾ? ನೋಡಿ, ಹಾಗೆಲ್ಲ ಲೇಬಲ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಏನು ಸರಿ ಅದು ಸರಿ, ಏನು ತಪ್ಪು ಅದು ತಪ್ಪು. ಈ ಪುಸ್ತಕಗಳಲ್ಲಿ ನಾನೇನು ಹಿಂದುತ್ವವಾದವನ್ನು, ಬೇರೆ ಧರ್ಮಗಳನ್ನು ಹಿಂದೆ ದೂಡಿ ಬರ್ದಿಲ್ಲ. ಬಟ್ ಹಿಂದೂ ಧರ್ಮದ ಒಂದು ಏನು ವಿಶೇಷತೆ ಇದೆ ಅದನ್ನು ಬರ್ದಿದ್ದೇನೆ ನಾನು. ಆಕ್ಸ್ಫರ್ಡ್ ಎಂಬ ವಿಶ್ವವಿದ್ಯಾಲಯದಲ್ಲಿ ಬೇರೆ ಧರ್ಮದ ಬಗ್ಗೆ ಮಾತಾಡುವವರು ತುಂಬಾ ಇದ್ದಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಒಂದು ಕ್ರಿಶ್ಚಿಯನ್ ಮಿಷನರಿ ಇನ್ಸ್ಟಿಟ್ಯೂಷನ್ ಆಗಿ 10th ಸೆಂಚುರಿಯಲ್ಲಿ ಶುರುವಾದದ್ದು. ಅಲ್ಲಿ ಕ್ರಿಶ್ಚಿಯನ್ ಸ್ಟಡೀಸ್, ರಿಲಿಜಿಯಸ್ ಸ್ಟಡೀಸ್ ಮಾಡ್ತಾ ಇದ್ರು. ಇವತ್ತಿಗೂ ಅಲ್ಲಿಯ 50 ಕಾಲೇಜ್ಗಳಲ್ಲೂ ಚರ್ಚ್ ಇವೆ. ನಿಮಗೆ ಹಂತದಲ್ಲಿ ಒಂದು ಚರ್ಚ್ ಸಿಗ್ತದೆ. ಅಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತಾಡೋರು ಯಾರಿಲ್ಲ. ಸೊ ನಾನು ಹೋಗಿ ನನ್ನದೊಂದು ಏನು ಧರ್ಮ, ನನ್ನ ಮೂಲ, ಅದರ ಬಗ್ಗೆ ಮಾತಾಡಿದೆ. ಸೊ ಅಲ್ಲಿ ಯಾರಿಲ್ಲ, ಅಲ್ಲಿ ನಾವು ಮಾತಾಡಿತು. ರಾಮ ಜನ್ಮಭೂಮಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟ್ ಇದ್ದು ಸಹ ಇದರ ಮೇಲೆ ಒಂದು ಜಡ್ಜ್ಮೆಂಟ್ ಇದೆ. ಈ ದೇವಸ್ಥಾನಗಳ ಮೇಲೆ ಮಸೀದಿ ಮಾಡೋದು ಅದು ಸರಿಯಲ್ಲ. ನಮ್ಮ ದೇಶದಲ್ಲಿ ಮಸೀದಿಗಳಿಗೆ ಸಾಕಷ್ಟು ಜಾಗವೂ ಇದೆ, ಎಕ್ಸೆಪ್ಟೆನ್ಸು ಇದೆ. ಸೊ ನಾನೇನು ಆ ಥರದ ಏನು ಲೇಬಲ್ ಹಿಂದುತ್ವವಾದಿ ಅಲ್ಲ. ಬಟ್ ಏನು ಸರಿ ಅದು ಸರಿ, ಏನು ತಪ್ಪು ಅದು ತಪ್ಪು, ಅದನ್ನೇ ನಾನು ಬರೆದಿದ್ದೇನೆ. ಮತ್ತು ಅದೇ ವಿಷಯಗಳನ್ನು ನಾನು ಮುಂದೆ ದೂಡ್ತೇನೆ. ತಾವು ಅಂದರೆ ಬೇಸಿಕಲಿ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನೋಡಿ, ಹಾಗೆ ಸಹ ಟ್ಯಾಗ್ ಮಾಡೋದು ಸರಿಯಲ್ಲ. ಯಾವುದು ಸಂಸ್ಥೆ ಜೊತೆ ನನ್ನದೇನು ಫಾರ್ಮಲ್ ಪೊಸಿಷನ್ ಇರ್ಬೋದು ಇಲ್ಲ. ಯಾವ್ಯಾವ ಐಡಿಯಾಸ್ ಇಂದ ನಮ್ಮ ಸೊಸೈಟಿ ಮುಂದೆ ಹೋಗಿದೆ, ಯಾವ ಐಡಿಯಾಸ್ ಇಂದ ನಮ್ಮ ಸೊಸೈಟಿಗೆ ಹೆಲ್ಪ್ ಆಗಿದೆ, ಆ ಐಡಿಯಾಸ್ ಜೊತೆಗೆ ನಾನು ಒಟ್ಟಿರ್ತೇನೆ. ಆ ಐಡಿಯಾಸ್ ಅನ್ನು ನಾನು ಸಪೋರ್ಟ್ ಮಾಡ್ತೇನೆ. ಓಕೆ, ಬಟ್ ಸ್ಟಿಲ್ ತಾವು ಬಹಳಷ್ಟು ಕಡೆಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರ ಜೊತೆ ಎಲೆಕ್ಷನ್ ನ ವಿಚಾರವಾಗಿ ತಾವುಗಳು ಬಹಳಷ್ಟು ಕೆಲಸವನ್ನ ಮಾಡ್ತೀರಿ. ಸೊ ದಟ್ಸ್ ವೈ ಹಾಗಿದ್ದಾಗ ತಾವುಗಳು ಒಂದಾ RSS ಆಗಿರ್ಬೋದು ಅಥವಾ ಒಂದಾ BJP ಆಗಿರ್ಬೋದು. ಸೊ ಆ ರೀತಿ ವಿಚಾರಗಳು ಬಂದಾಗ ನಾವು ಪಾಯಿಂಟ್ ಔಟ್ ಮಾಡಿದಾಗ ಅದೇನು ಮಾಡ್ತೀವಿ ಅಲ್ವಾ? ಸೊ ನೋಡಿ, ಉತ್ತರ ಪ್ರದೇಶ ನೋಡ್ಲಿಕ್ಕೆ ಹೋದ್ರೆ ಯೋಗಿಜಿ ಅವರ ಕಾರ್ಯಕಾಲದಲ್ಲಿ ಬರೇ ಹಿಂದುತ್ವದ ಬಗ್ಗೆ ಕೆಲಸವಾಗ್ಲಿಲ್ಲ. ಅಲ್ಲಿ ಇವತ್ತಿನ ತಾರೀಕಿಗೆ ಸುರಕ್ಷಾ ವ್ಯವಸ್ಥೆ ಏನಿದೆ ಅದು ಎಷ್ಟು ಹೆಚ್ಚಿನ ಅಂಶದಲ್ಲಿ ಸುಧಾರಣೆ ಆಗಿದೆ. ಅದು ನೀವು ನೋಡಿದ್ರೆ ಯು ಕಾಂಟ್ ಇಮ್ಯಾಜಿನ್. ಒಂದು 10 ವರ್ಷದ ಹಿಂದೆ ಉತ್ತರ ಪ್ರದೇಶ ಹೇಗಿತ್ತು, 5 ವರ್ಷದ ಹಿಂದೆ ಉತ್ತರ ಪ್ರದೇಶ ಹೇಗಿತ್ತು, ಇವತ್ತಿನ ಡೇಟಲ್ಲಿ ಉತ್ತರ ಪ್ರದೇಶ ಹೇಗಿದೆ, ಅಲ್ಲಿಯ ಮಾಫಿಯಾ ರಾಜವನ್ನು ಹೇಗೆ ಕಮ್ಮಿ ಮಾಡಿದ್ರು, ಅದನ್ನು ನೋಡ್ಲಿಕ್ಕೆ ಹೋದ್ರೆ ಉತ್ತರ ಪ್ರದೇಶ ಇಸ್ ಬಿಯಾಂಡ್ ಜಸ್ಟ್ ಹಿಂದುತ್ವವಾದಿ, ಹಿಂದೂವಾದ. ಮತ್ತೆ ಯೋಗಿಜಿ ಅವರನ್ನು ನೋಡ್ಲಿಕ್ಕೆ ಹೋದ್ರೆ ನಿಮ್ಗೆ ಅವರ ಭಗವಾ ವಸ್ತ್ರ ಕಾಣಿಸ್ತದೆ. ಬಟ್ ಹಿ ಈಸ್ ಅನ್ ಏಬಲ್ ಅಡ್ಮಿನಿಸ್ಟ್ರೇಟರ್ ಬಿಫೋರ್ ದ್ಯಾಟ್. ಆ್ಯಂಡ್ ದ ಫ್ಯಾಕ್ಟ್ ದಟ್ ಅವರ ಜೊತೆ ಎಜುಕೇಟೆಡ್ ಜನರನ್ನು ಇಡ್ತಾ ಇದ್ದಾರೆ. ನಾನೊಂದು ಆಕ್ಸ್ಫರ್ಡ್ ಗ್ರ್ಯಾಜುಯೇಟ್, ಆಕ್ಸ್ಫರ್ಡ್ ಇಸ್ ರ್ಯಾಂಕ್ಡ್ ನಂಬರ್ 1 ಇನ್ ದ ವರ್ಲ್ಡ್, ಅಲ್ಲಿಯ ಇಂಜಿನಿಯರ್. ದಟ್ ಗೋಸ್ ಆನ್ ಟು ಶೋ ಅವರ ಪ್ರಯಾರಿಟಿ ಡೆವಲಪ್ಮೆಂಟ್, ಅವರ ಪ್ರಯಾರಿಟಿ ಅಡ್ವಾನ್ಸ್ಮೆಂಟ್, ಅವರ ಪ್ರಯಾರಿಟಿ ಏನಿದೆ ಅದು ಗ್ಲೋಬಲ್ ಎಕ್ಸ್ಪೋಜರ್ ಅನ್ನು ಭಾರತಕ್ಕೆ ತರುವುದು. ಸೊ ಐ ಥಿಂಕ್ ಅದನ್ನು ಸ್ವಲ್ಪ ಬ್ರಾಡ್ ಲೆನ್ಸ್ ಇಂದ ನೋಡುವ ಅವಶ್ಯಕತೆ ಇದೆ. ನನ್ನ ಕೆಲಸ ಕೂಡ ಲಾಸ್ಟ್ ಇಯರ್ ನಾನು ಇಸ್ರೇಲಲ್ಲೂ ಇದ್ದೆ, ರಷ್ಯಾದಲ್ಲೂ ಇದ್ದೆ. ರಷ್ಯಾದಲ್ಲಿ ನಾನು ಬ್ರಿಕ್ಸ್ ಆ್ಯಂಡ್ ಯೂತ್ ಬಗ್ಗೆ ಮಾತಾಡಿದೆ. ಆವಾಗ ಕೂಡ ನಾನು ನನ್ನ ಕಥೆ ಒಂದು ಉಡುಪಿಯಿಂದವೇ ಶುರು ಮಾಡೋದು ನಾನು ಯಾವಾಗಲೂ. ಯಾಕಂದರೆ ಈ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಅಸ್ಮಿತೆ ನಮ್ಮನ್ನು ಕಾಪಾಡ್ತದೆ. ನಮ್ಮ ಅಸ್ಮಿತೆಯೇ ನಮ್ಮನ್ನು ಒಂಥರ ಸೆಪ್ರೇಟ್ ಆಗಿ ಯುನೀಕ್ ಆಗಿ ತೋರಿಸ್ತದೆ. ಸೊ ಅಲ್ಲಿ ಕೂಡ ವಿ ಸ್ಪೋಕ್ ಅಬೌಟ್ ಹೇಗೆ ಯೂತಲ್ಲಿ ಈಗ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಇದೆ. ಇಟ್ ಇಸ್ ಅ ಹಿಡನ್ ಎಪಿಡೆಮಿಕ್. ಅದರ ಬಗ್ಗೆ ಭಾರತ ಏನು ಮಾಡ್ತಾ ಉಂಟು ಮತ್ತು ಬೇರೆ ಬ್ರಿಕ್ಸ್ ದೇಶಗಳು ಏನು ಮಾಡಬೇಕು ಅದರ ಬಗ್ಗೆ ಅಲ್ಲಿ ಚರ್ಚೆ ಆಯಿತು ಆ್ಯಸ್ ಅ ಯೂತ್. So I think being Hindu is only part of my identity. Yogi ji avaradu kuda it's a part of his identity. But beyond that ಈ ಸಮಾಜಕ್ಕೂ ಈ ದೇಶಕ್ಕೂ ಅವರ ಕೊಡುಗೆ ಇರ್ಬೋದು, ನನ್ನ ಕೆಲಸ ಇರ್ಬೋದು, ಇಟ್ ಈಸ್ ಬಿಯಾಂಡ್ ದ್ಯಾಟ್. ಸೊ ಐ ಥಿಂಕ್ ಇಟ್ ಈಸ್ ವೆರಿ ಬಯಾಸ್ಡ್
ಅದನ್ನೊಂದು ಸಣ್ಣ ಚೌಕದಲ್ಲಿ ಹಾಕಿ ಲೇಬಲ್ ಮಾಡುದು. ಜೊತೆಗೆ ತಾವು ಪ್ರತಿಷ್ಠಿತವಾಗಿರುವಂತಹ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗ್ತಾರೆ. ಅಂದ್ರೆ ಭಾರತೀಯ ಪ್ರಜೆಯೊಬ್ರು ಪ್ರಪ್ರಥಮ ಬಾರಿಗೆ ಆ ಒಂದು ಸ್ಥಾನಮಾನದಲ್ಲಿ ಕಂಡು ಬರ್ತಾರೆ ಅಂತ ಬಂದಾಗ ಅದು ರಶ್ಮಿ ಅವರು. ಸೊ ಹಾಗಿದ್ದಾಗ ಆ ಒಂದು ಪ್ರತಿಷ್ಠಿತವಾಗಿರುವಂತಹ ಸ್ಥಾನಕ್ಕೂ ಕೂಡ ತಾವು ರಿಸೈನ್ ಮಾಡ್ತೀರಿ? ಹೌದು. ಯಾಕೆ ಅನ್ನುವಂತ ಪ್ರಶ್ನೆ. ನೋಡಿ, ಈಗ ನನ್ನ ಲೀಡರ್ಶಿಪ್ ಜರ್ನಿ ನೋಡ್ಲಿಕ್ಕೆ ಹೋದ್ರೆ, ನಾನು ಅಂಗನವಾಡಿಯಿಂದ ಕ್ಲಾಸ್ ಲೀಡರ್. ನಂದದೊಂದು ಏನ್ ಹೇಳ್ತೀರಿ ಹ್ಯಾಬಿಟ್, ಏನಾದ್ರೆ ತಪ್ಪಾದ್ರೆ ಅದ್ರ ಎಗೇನ್ಸ್ಟ್ ಹೋಗಿ ಒಂದು ಸ್ಟ್ಯಾಂಡ್ ತಗೊಳ್ಳೋದು. ಎಲ್ರೂ ಹಿಂದೆ ಬಂದ್ರು ನಾನು ಸ್ವಲ್ಪ ಮುಂದೆ ಹೋಗಿ ಒಂದು ಸ್ಟ್ಯಾಂಡ್ ತಗೊಳ್ತೇನೆ. ಸಣ್ಣದಿಂದ ಸಹ ಅದೊಂದು ನಂಗೆ ಹ್ಯಾಬಿಟ್, ಸ್ವಲ್ಪ ಔಟ್ಸ್ಪೋಕನ್. ಸೊ ಕಾಲೇಜಲ್ಲೂ ಅಂಡರ್ ಗ್ರ್ಯಾಜುಯೇಟ್ ಸ್ಟಡೀಸ್ ನಾನು ಮಣಿಪಾಲದಲ್ಲಿ ಮಾಡಿದ್ದು. ಅಲ್ಲಿ ಕೂಡ ನಾನು ಸ್ಟೂಡೆಂಟ್ ಯೂನಿಯನ್ ಇದ್ದೆ. ಆಕ್ಸ್ಫರ್ಡ್ ಹೋಗೋದೇ ನಂಗೊಂದು ದೊಡ್ಡ ಒಂಥರ ಅಚೀವ್ಮೆಂಟ್ ಥರ ಅನಿಸಿತು. ಅಲ್ಲಿ ಹೋಗಿ ನಾನು 2-3 ತಿಂಗಳು ಇದ್ದಾಗ ನನಗೆ ತುಂಬ ಖುಷಿ. ಅಂದರೆ ನಂಬರ್ 1 ಯೂನಿವರ್ಸಿಟಿ, ಎಲ್ರಿಗೂ ಒಂದು ಸ್ವಾಭಾವಿಕವಾದ ಖುಷಿ. ಬಟ್ 2-3 ತಿಂಗಳ ನಂತರ ನಂಗೆ ಏನು ಕಂಡಿತಂದರೆ, ಇಲ್ಲಿ ಈ ಬ್ರಿಟಿಷ್ ಕೊಲೊನೈಸೇಷನ್ ಏನಾಯಿತು ಭಾರತ ಇರ್ಬೋದು, ಬೇರೆ ಭಾಗದಲ್ಲಿ ಆಫ್ರಿಕಾದಲ್ಲಿ, ಅದನ್ನು ತುಂಬ ಪಾಸಿಟಿವ್ ರೀತಿಯಲ್ಲಿ ಅಲ್ಲಿಯ ಹಿಸ್ಟ್ರಿ ಪುಸ್ತಕಗಳಿರ್ಬೋದು, ಅಲ್ಲಿಯ ಡಿಸ್ಕಷನ್ಸ್ ಇರ್ಬೋದು, ತುಂಬ ಪಾಸಿಟಿವ್ಲಿ ಅದರ ಬಗ್ಗೆ ಬರೆದಿದ್ದಾರೆ. ಏನು ಬರೆದಿದ್ರು ಅಂದರೆ, ಕಾಲೊನೈಸೇಷನ್ ನಿಮಿತ್ತ ಭಾರತೀಯ ಅಥವಾ ಬೇರೆ ಮೂಲ ಜನಾಂಗದ ಜನರಿಗೆ ತುಂಬ ಹೆಲ್ಪ್ ಆಯಿತು. ಇದರ ಮುಂಚೆ ಅವರಿಗೆ ಬಟ್ಟೆ ಹಾಕ್ಲಿಕ್ಕೆ ಗೊತ್ತಿಲ್ಲ, ಅವರಿಗೆ ಭಾಷೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಊಟ ಹೇಗೆ ಮಾಡಬೇಕಂತ ಗೊತ್ತಿಲ್ಲ, ನಾವೇನೋ ಕಾಡು ಮನುಷ್ಯರಾಗಿತ್ತು, ಅವ್ರು ಬಂದು ನಮ್ಮನ್ನು ಉದ್ಧಾರ ಮಾಡಿದ್ರು ಅಂತ, ಆ ಥರ ಒಂಥರ ಡಿಸ್ಕಷನ್. ಸೊ ಅದರ ಎಗೇನ್ಸ್ಟ್ ನಾನು ನನ್ನ ಏನು ಹೇಳ್ತೀರಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಫೈಟ್ ಮಾಡಿದ್ದು. ಆ್ಯಂಡ್ ಇಟ್ ವಾಸ್ ಅ ವೆರಿ ಹಿಸ್ಟಾರಿಕ್ ಇಲೆಕ್ಷನ್. ಯಾಕಂದರೆ ಆಕ್ಸ್ಫರ್ಡ್ ಹಿಸ್ಟಾರಿಕ್ಲಿ ನೋಡ್ಲಿಕ್ಕೆ ಹೋದರೆ ಎಲ್ಲ ಈ ಬ್ರಿಟಿಷ್ ಜನರಲ್ಸ್ ಯಾರೆಲ್ಲ ಭಾರತದಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಬ್ರಿಟಿಷ್ ಕ್ವೀನ್ ಕಳಿಸಿದ್ರು, ಅವರ ಎಲ್ಲರ ಟ್ರೈನಿಂಗ್ ಆಕ್ಸ್ಫರ್ಡಲ್ಲಿ ಆಗ್ತಾ ಇತ್ತು. ಸೊ ಅಲ್ಲೇ ಹೋಗಿ ಅವರ ಎಗೇನ್ಸ್ಟ್ ಒಂದು ಎಲೆಕ್ಷನ್ ನಿಲ್ಲುವುದಂದ್ರೆ ಇಟ್ ವಾಸ್ ವೆರಿ ಏನು ಹೇಳ್ತೀರಿ ಒಂಥರ ಎಲ್ಲರೂ ಏನಪ್ಪ ಇವಳಿಗೆ ಹುಚ್ಚಿಡ್ದಿದೆ ಅಂತ ಹೇಳ್ತಾ ಇದ್ರು. ಮತ್ತೆ ತುಂಬಾ ಜನರು ನನ್ನ ಹತ್ರ ಬಂದು ಹೇಳಿದ್ರು, ನಿಂಗೆ ಒಂದೇ ಓಟ್ ಸಿಗ್ತದೆ, ನೀನೇ ನಿಂಗೆ ಕೊಟ್ಟ ಓಟು ಅಂತ. ಸೊ ಆ ಥರ ಎಲ್ಲ ತುಂಬಾ ಏನ್ ಹೇಳ್ತೀರಿ ಸಿಚುವೇಶನ್ ಆಗಿತ್ತು. ಮತ್ತೆ ನನ್ನ ಎಗೇನ್ಸ್ಟ್ ಕೂಡ 4-5 ಜನರಿದ್ರು, ಈ ಬಿಳಿ ಜನರು, ಯುರೋಪಿನ ಬಿಳಿ ಹುಡುಗ್ರೆ, ಅದು ಕೂಡ ಹುಡುಗ್ರೆ, ನಾನು ಒಬ್ಳೆ ಮಹಿಳೆ, ಅದು ಕೂಡ ನಾನ್ ವೈಟ್. ಸೊ ಇಟ್ ಬಿಕಮ್ಸ್ ಅ ಬಿಗ್ ಪ್ರಾಬ್ಲಮ್ ಅಲ್ಲ. ನನ್ನ ಹೆಸರು ಕೂಡ ತಗೊಳ್ಳುವಾಗ ತುಂಬಾ ಅದಕ್ಕೆ ಏನ್ ಹೇಳ್ತೀರಿ ಒಂಥರ ಇದು ಮಾಡಿ ತಗೊಳ್ತಾ ಇದ್ರು. ಸೊ ತುಂಬ ಆ ಚುನಾವಣೆ ಪ್ರಕ್ರಿಯೆಯಲ್ಲೇ ತುಂಬ ಬಾಯಸ್ ಇರ್ಬೋದು, ತುಂಬ ನನ್ನನ್ನು ಒಂಥರ ಹಾಸ್ಯಕ್ಕೆ ಒಂಥರ ಮೇಕಿಂಗ್ ಫನ್ ಆಫ್ ಮೈ ಕ್ಯಾಂಡಿಡೇಚರ್ ಆ ಥರ ಎಲ್ಲ ಮಾಡ್ತಾ ಇದ್ರು. ನಾನು ಪ್ರೆಸಿಡೆಂಟ್ ಆಗ್ತೇನಂತ ಯಾರೂ ಎಣಿಸಿರ್ಲಿಲ್ಲ. ಪ್ರೆಸಿಡೆಂಟ್ ಆದೆ, ಆ್ಯಂಡ್ ಇಟ್ ವಾಸ್ ಅ ಹಿಸ್ಟಾರಿಕ್ ಇಲೆಕ್ಷನ್. ಇಷ್ಟು ವರ್ಷಗಳಲ್ಲಿ, 1000 ವರ್ಷಗಳಲ್ಲಿ ಇಷ್ಟು ಜನರು ವೋಟ್ ಹಾಕ್ಲಿಕ್ಕೆ ಬರಲಿಲ್ಲ ಆಕ್ಸ್ಫರ್ಡಲ್ಲಿ. ಇಷ್ಟು ದೊಡ್ಡ ಮಾರ್ಜಿನಿಂದ ಸಹ ಯಾರೂ ಗೆಲ್ಲಿಲ್ಲ. ಸೊ ಇಟ್ ವಾಸ್ ಅ ವೆರಿ ಹಿಸ್ಟಾರಿಕ್ ಇಲೆಕ್ಷನ್, ಥಂಪಿಂಗ್ ಮೆಜಾರಿಟಿ. ಆವಾಗ ಈ ಯಾರೆಲ್ಲ ನನ್ನ ಎಗೇನ್ಸ್ಟ್ ಇದ್ರು, ಯಾರೆಲ್ಲ ನೋಡಿ ಒಂದು ಸಿಸ್ಟಮ್ ಹೇಗೆ ನಡೀತಾ ಇರ್ತದೆ, ಅದ್ರ ಎಗೇನ್ಸ್ಟ್ ಏನಾದ್ರೆ ಚೇಂಜ್ ಬಂದ್ರೆ ಅದಕ್ಕೊಂದು ಪ್ರತಿಕ್ರಿಯೆ ಬರ್ತದೆ. ಇಮ್ಮಿಡಿಯೇಟ್ ಆಗಿ ನನ್ನ ಅಗೇನ್ಸ್ಟ್ ಆರ್ಟಿಕಲ್ಸ್ ಬರಲಿಕ್ಕೆ ಶುರುವಾಯಿತು. ಒಂದು ಆರ್ಟಿಕಲ್ ನನ್ನ ತಂದೆ ತಾಯಿ ಬಗ್ಗೆ ಬರೆದಿದ್ದಾರೆ, ಇದು ತುಂಬಾ ವೈರಲ್ ಆಗಿತ್ತು ಇಂಡಿಯಾದಲ್ಲಿ. ಆ ಸಮಯದಲ್ಲಿ ನಮ್ಮ ರಾಜ್ಯಸಭೆಯಲ್ಲಿ ಇದನ್ನು ಕುರಿತು ಒಂದು ಡಿಬೇಟ್ ಕೂಡ ಆಗಿತ್ತು, ಅಶ್ವಿನಿ ವೈಷ್ಣವ್ ಮತ್ತೆ ನಮ್ಮ ಜೈಶಂಕರ್ ಜಿ ಅವರ ಮಧ್ಯದಲ್ಲಿ. ನನ್ನ ತಂದೆ ತಾಯಿಯ ಫೋಟೋ ಹಾಕಿ ಹೇಳಿದ್ರು, ಇವಳು ಉಡುಪಿಯಿಂದ ಬರ್ತಾಳೆ, ಉಡುಪಿ ಹಿಂದುತ್ವದ ಹಾಟ್ ಬೆಡ್, ಇವಳು ಎಕ್ಸ್ಟ್ರೀಮಿಸ್ಟ್. ಅದರ ಮುಂಚೆ ನಾನು ಹಿಂದೂ ಅದರ ಬಗ್ಗೆ ಏನೂ ಮಾತಾಡಲಿಲ್ಲ. ನಾನೇನು ಮಾತಾಡಿದ್ದಂದರೆ ಡಿಕೊಲೊನೈಸೇಷನ್, ನಮ್ಮ ಸಿಲೆಬಸ್ ಏನುಂಟು ಅದು ನಮ್ಮ ಈ ಹಿಸ್ಟ್ರಿಯನ್ನು ತಪ್ಪಾಗಿ ಒಂಥರ ನಟಿಸಿದೆ, ಇದನ್ನು ಸ್ವಲ್ಪ ಬದಲಾಯಿಸಬೇಕು, ನಮ್ಮ ಈ ಭಾರತದ ಹಿಸ್ಟ್ರಿ ಇಸ್ ಡಿಫ್ರೆಂಟ್ ಫ್ರಮ್ ವಾಟ್ ಯು ಆರ್ ಸೇಯಿಂಗ್, ಅಷ್ಟೇ ನಾನು ಹೇಳಿದ್ದು. ಸೊ ಅವರು ನನ್ನನ್ನು ಪರ್ಸ್ನಲಿ ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರೇನು ಹೇಳಿದ್ರು ಅಂದರೆ, ಆಕ್ಸ್ಫರ್ಡ್ ಇಸ್ ನಾಟ್ ರೆಡಿ ಫಾರ್ ಎ ಹಿಂದೂ ಪ್ರೆಸಿಡೆಂಟ್ ಅಂತ ಬರೆದ್ರು. ನನ್ನ ಅಡ್ರೆಸ್ಸನ್ನು ನಮ್ಮ ಏನು ಹೇಳ್ತೀರಿ ಕಾಮನ್ ವಾಟ್ಸ್ಆ್ಯಪ್ ಗ್ರೂಪ್ಸಲ್ಲಿ ಶೇರ್ ಮಾಡಲಿಕ್ಕೆ ಶುರು ಮಾಡಿದರು. ಅದರ ನಂತರ ನನಗೆ ಡೆತ್ ಥ್ರೆಟ್ಸ್ ಬರಲಿಕ್ಕೆ ಶುರುವಾಯಿತು. ನನ್ನ ಮನೆ, ನಾನು ಇರುವ ರೂಮಿನ ಕನ್ನಡಿಯನ್ನೇ ಒಡೆದು ಹಾಕಿದ್ರು ಒಂದು ದಿನ. ಸೊ ಆ ಥರ ಎಲ್ಲ ತುಂಬ ಆಗ್ಲಿಕ್ಕೆ ಶುರುವಾಯಿತು. ಮತ್ತು ಒಂದು ಆಕ್ಸ್ಫರ್ಡ್ ಪ್ರೆಸಿಡೆಂಟ್ ಇಲೆಕ್ಷನ್ ಚುನಾವಣೆಯನ್ನು ಗೆದ್ದ ನಂತರ ಒಂದು ರೂಲ್ ಏನಂದರೆ, ನೀವು ಏನು ಸ್ಟೇಟ್ಮೆಂಟ್ ಕೊಡಲಿಕ್ಕಿಲ್ಲ ಅಂತ ಪಬ್ಲಿಕ್ಕಿಗೆ, ಯಾಕಂದರೆ ನೀವು ಕೊಟ್ಟ ಸ್ಟೇಟ್ಮೆಂಟ್ ಒಫಿಷಿಯಲ್ ಯೂನಿವರ್ಸಿಟಿ ಸ್ಟೇಟ್ಮೆಂಟ್ ಆಗ್ತದೆ ಅಂತ. ಸೊ ನನ್ನ ಮೇಲೆ ಈ ಥರ ಎಲ್ಲ ಆರೋಪ ಬರುವಾಗ, ನನ್ನ ಮನೆ ಬಗ್ಗೆ, ನನ್ನ ತಂದೆ ತಾಯಿ ಬಗ್ಗೆ ಈ ಥರ ಎಲ್ಲ
ಬರೆಯುವಾಗ ನಾನು ಏನೂ ಹೇಳಲಿಕ್ಕೆ ನನಗೆ ಪರ್ಮಿಷನ್ ಇರಲಿಲ್ಲ, ನಾನು ಡಿಫೆಂಡೇ ಮಾಡಲಿಕ್ಕೆ ಒಂದು ಏನು ಹೇಳ್ತೀರಿ ಆಪರ್ಚುನಿಟಿ ಇರಲಿಲ್ಲ. ಅದಕ್ಕೆ ನಾನು ರಿಸೈನ್ ಮಾಡಿದೆ, ಮತ್ತೆ ನಾನು ಆ ಫೈಟನ್ನು ಮುಂದೆ ತಗೊಂಡು ಹೋದೆ. ನಾನು ಯಾರು, ಉಡುಪಿ ಏನು, ನನ್ನ ತಂದೆ ತಾಯಿ ಏನು, ಹಿಂದೂ ಅಂದರೆ ಏನು ಅಂತ ಅಲ್ಲಿಯ ಜನರಿಗೂ ಹೇಳಿದೆ. ಬೇರೆ ಬೇರೆ ಇಂಟರ್ನ್ಯಾಷನಲ್ ಔಟ್ಲೆಟ್ಸಲ್ಲೂ ಅದರ ಬಗ್ಗೆ ಬರೆದೆ. ಅದರ ನಂತರ ಯೂನಿವರ್ಸಿಟಿಯಲ್ಲೂ ಒಂದು ಇನ್ವೆಸ್ಟಿಗೇಷನ್ ಆಯಿತು. ಆ ಸ್ಟೇಟ್ಮೆಂಟ್ ಬರೆದವರು ಆಕ್ಸ್ಫರ್ಡ್ ಇಸ್ ನಾಟ್ ರೆಡಿ ಫಾರ್ ಎ ಹಿಂದೂ ಪ್ರೆಸಿಡೆಂಟ್ ಅಂತ ಒಬ್ಬರು ಅಲ್ಲಿಯ ಅಧ್ಯಾಪಕರು, ಹಿಸ್ಟ್ರಿ ಡಿಪಾರ್ಟ್ಮೆಂಟಿನ ಅಧ್ಯಾಪಕರು, ಅವರನ್ನು ತೆಗೆದ್ರು. ಅದರ ನಂತರ ಕಂಪ್ಲೀಟ್ ರೂಲ್ಸೇ ಚೇಂಜ್ ಆಯಿತು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಇದ್ದು. ಪ್ರೊಫೆಸರ್ಸ್ ಎಲ್ಲ ಈ ಥರ ಮಕ್ಕಳ ಬಗ್ಗೆ ಬರಿಬಾರ್ದು, ಸೆನ್ಸಿಟಿವಿಟಿ ಇರಬೇಕು, ಆ ಥರ ಬಂತು. ಹಿಂದೂ ಈ ದೀಪಾವಳಿಗೆಲ್ಲ ಡಿನ್ನರ್ ಇಡ್ತಾ ಇದ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ. ಆ ಡಿನ್ನರಲ್ಲಿ ಬೀಫ್ ಜೆಲಿಟಿನ್ ಸರ್ವ್ ಮಾಡ್ತಾ ಇದ್ರು. ಹಿಂದೂ ಮಕ್ಳಿಗೆ ಗೊತ್ತಾದ ನಂತರ ಓ ಸಾರಿ ಅಂತ ಹೇಳ್ತಾ ಇದ್ರು ಅಷ್ಟೇ. ಆ ಥರ ಒಂಥರ ಹಿಂದೂ ಸಂಪ್ರದಾಯ ಇರ್ಬೋದು, ಹಿಂದೂ ಮಕ್ಕಳ ಎಗೇನ್ಸ್ಟ್ ಅದೊಂದು ಏನು ಹೇಳ್ತೀರಿ ಬಾಯಸ್ಟ್ ಒಂಥರ ಅವರನ್ನು ನೀಚವಾಗಿ ಟ್ರೀಟ್ ಮಾಡ್ತಾ ಇದ್ರು. ಬಟ್ ಈ ಇನ್ಸಿಡೆಂಟ್ ನಂತರ ಸರಸ್ವತಿ ಪೂಜೆಯನ್ನು ಆರ್ಗನೈಸ್ ಮಾಡಿತ್ತು ಅಲ್ಲಿಯ ಹಿಂದೂ ಸೊಸೈಟಿ. ವೈಸ್ ಚಾನ್ಸಲರ್ ಖುದ್ದು ಬಂದಿದ್ದಾರೆ ಆ ಹಿಂದೂ ಪೂಜೆಗೆ. ಅದರ ನಂತರ ನಿರಂತರ ಎವ್ರಿ ಇಯರ್ ವೈಸ್ ಚಾನ್ಸಲರ್ ಸರಸ್ವತಿ ಪೂಜೆ ಇರ್ಬೋದು, ದೀಪಾವಳಿ ಸೆಲೆಬ್ರೇಷನ್ ಇರ್ಬೋದು, ಎಲ್ಲದಕ್ಕೂ ಬರ್ತಾರೆ. ಸೊ ಆ ಥರ ಒಂದು ಹೌದು, ಈಗ 4 years ಇಂದ ಆಫ್ಟರ್ 2021 ಅಲ್ಲಿ ನಾನು ನನ್ನ ಪ್ರೆಸಿಡೆನ್ಸಿ ಎಲೆಕ್ಷನ್ ಏನಿತ್ತು ಅಂದ್ರೆ ತಮ್ಗೆ ಅವಾಗ 21 ಏಜ್ 21 ಅವಾಗ. ಹೌದು. ಸೊ ಅದ್ರ ನಂತರ ಆ ತರ ಅಷ್ಟು ಪರಿವರ್ತನೆ ಬಂತು ಅಂತ ಒಂದು ಪ್ರಾಚೀನವಾದ ಅಂತ ಒಂದು ಏನ್ ಹೇಳ್ತೀರಿ ರಿಜಿಡ್ ಆದ ಯೂನಿವರ್ಸಿಟಿಯಲ್ಲಿ, 1000 ವರ್ಷ ಪ್ರಾಚೀನ ಪುರಾತನ ಯೂನಿವರ್ಸಿಟಿಯಲ್ಲಿ ಆ ಒಂದು ಚೇಂಜ್ ಬಂತು. ಸೊ ನನ್ನ ಪ್ರಕಾರ ಲೈಫಲ್ಲಿ ಎಲ್ಲ ಥರದ ಸಿಚುವೇಶನ್ಸ್ ಬರ್ತದೆ. ಆವಾಗ ನಾವು ಆ ಸಿಚುವೇಶನನ್ನು ಡೀಲ್ ಮಾಡಲಿಕ್ಕೆ ಕೆಲವು ಡಿಸಿಷನ್ಸನ್ನು ತಗೊಳ್ತೇವೆ. ಸೊ ಆ ಸಿಚುವೇಶನಲ್ಲಿ ನನಗೆ ನನ್ನ ಒಂಥರ ಒಂದು ಸ್ಟ್ಯಾಂಡ್ ತಗೊಳ್ಲಿಕ್ಕಿರ್ಬೋದು, ಆ ಫೈಟ್ ಮಾಡಲಿಕ್ಕಿರ್ಬೋದು, ಎಲ್ಲದಕ್ಕೂ ರಿಸೈನ್ ಮಾಡೋದು ಅವಶ್ಯಕವಾಯಿತು. ಸೊ ಆ ರೀತಿ ಮಾಡದೆ ಏನು ಕೂಡ ಚಾನ್ಸಸ್ ಇರಲಿಲ್ಲ ಬೇರೆ. ಯಾಕಂದ್ರೆ ನಾನು ಆಸ್ ಒಫಿಷಿಯಲ್ ಆಫ್ ದ ಯೂನಿವರ್ಸಿಟಿ ಏನ್ ಮಾತಾಡ್ಲಿಕ್ಕಿಲ್ಲ. ನನ್ನ ಅಗೇನ್ಸ್ಟ್ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ, ನನ್ನ ಕಂಪ್ಲೀಟ್ ರೆಪ್ಯುಟೇಷನ್ ಅನ್ನು ಹಾಳು ಮಾಡಿ ಬಿಟ್ಟಿದ್ದಾರೆ. ಆ ಆರ್ಟಿಕಲ್ಸ್ BBC ಅಲ್ಲಿ ಬಂತು, ಡೈಲಿ ಮೇಲ್ ಅಲ್ಲಿ ಬಂತು, ಎಲ್ಲ ಏನು ಹೇಳ್ತೀರಿ ಇಂಟರ್ನ್ಯಾಷನಲ್ ಔಟ್ಲೆಟ್ಸ್ ಅಲ್ಲಿ ಬಂತು. ಅದರ ನಂತರ ನನ್ನನ್ನು ಇಂಪೀಚ್ ಮಾಡೋದು ಈಸಿ ಅಲ್ಲ, ನಾನೇನು ಹೇಳಲಿಕ್ಕಿಲ್ಲ ನನ್ನ ಪರವಾಗಿ. ಸೊ ನನ್ನ ಅಗೇನ್ಸ್ಟ್ ಹೇಳೋರಿಗೆಲ್ಲ ಫ್ರೀ ಫಾಲ್ ಆಲ್ ಆಗಿದೆ. ಸೊ ಅದು ತುಂಬಾ ಒಂದು ಏನು ಹೇಳ್ತೀರಿ ಅದೊಂದು ತುಂಬಾ ಕಾಂಪ್ಲಿಕೇಟೆಡ್ ಆದ ಸಿಚುವೇಶನ್. 21 ವರ್ಷ ಆದ್ರೂ ಒಂದು 50-60 ವರ್ಷದ ಸಿಚುವೇಶನ್ ಆಗಿ ಹೋಯ್ತು, ಎಕ್ಸ್ಪೀರಿಯನ್ಸ್ ಆಯ್ತು. ಯಾಕಂದ್ರೆ ಇಂಟರ್ನ್ಯಾಷನಲ್ ನ್ಯೂಸ್ ಔಟ್ಲೆಟ್ಸ್ ಇನ್ವಾಲ್ವ್ ಆಗಿದ್ದಾರೆ, ಇದ್ದವರೆಲ್ಲ ಏನೆಲ್ಲ ಬರಿತಾ ಇದ್ದಾರೆ, ತಂದೆ ತಾಯಿ ಬಗ್ಗೆ ಬರೀತಿದ್ದಾರೆ, ಅಡ್ರೆಸ್ ಎಲ್ರಿಗೂ ಗೊತ್ತುಂಟು. ಅಂದ್ರೆ ಜಸ್ಟ್ ಪೂಜೆ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿ ಬರ್ದಿರುವಂತದ್ದು ಅಲ್ಲ. ನನ್ನ ತಂದೆ ತಾಯಿದು ಒಂದು ಹಳೆತ್ತಾದ ಫೋಟೋ ಇತ್ತು ಅಮ್ಮನ ಫೇಸ್ಬುಕ್ ಅಲ್ಲಿ. ಅದು 2019 ರಾಮ ಜನ್ಮಭೂಮಿ ಏನ್ ಹೇಳ್ತೀರಿ ಜಡ್ಜ್ಮೆಂಟ್ ಬಂದಾಗ ಆವಾಗ ಒಂದು ಫೇಸ್ಬುಕ್ ಫ್ರೇಮ್ ಬಂದಿತ್ತು, ಏಕ್ ಹಿ ನಾಮ್ ಏಕ್ ಹಿ ನಾರ ಜೈ ಶ್ರೀರಾಮ್ ಅಂತ. ಎಲ್ಲ ಹಿಂದೂ ಪರಿವಾರಗಳು ಆ ಫೋಟೋ ಫ್ರೇಮ್ ಅನ್ನು ಹಾಕೊಂಡಿದ್ರು. ಅದೊಂದು ಹಳತಾದ ಫೋಟೋ ಫ್ರೇಮ್, ಅದೇನು 2021 ಅಲ್ಲಿ ಇದ್ದಿರ್ಲಿಲ್ಲ. ಅದನ್ನು ಹುಡುಕಿ ಅವ್ರು ಹಾಕಿದ್ದು, ಮತ್ತೆ ಹೇಳಿದ್ದು ಅವಳು ಉಡುಪಿಯಿಂದ, ಉಡುಪಿ ಇಸ್ ಹಾಟ್ ಬೆಡ್ ಆಫ್ ಹಿಂದೂ ಅಂತ ಒಂಥರ ಮಾಡ್ತಾರಲ್ಲ ಕನೆಕ್ಷನ್, ಇಲ್ಲದಿಂದ ಕನೆಕ್ಷನ್ ಎಲ್ಲ ಮಾಡಿ. ಬ್ರಿಟನ್ ಅಲ್ಲೆಲ್ಲ ಹಿಂದೂ ಅಥವಾ ರಿಲಿಜಿಯನ್ ಅಂತ ಬಂದಾಗ ನೋಡಿ, ರಿಲಿಜನ್ ಬಗ್ಗೆ ನೀವು ನೋಡ್ಲಿಕ್ಕೆ ಹೋದ್ರೆ 10ನೇ ಶತಾಬ್ದದಿಂದವೇ ಅದರ ವಿರುದ್ಧವಾಗಿ ಬರೀಲಿಕ್ಕೆ ಅವರು ಶುರು ಮಾಡಿದ್ದಾರೆ. ಹಿಂದೂ ಧರ್ಮ ಇಸ್ ಅ ರಿಲಿಜನ್ ಆಫ್ ಹೀದನ್ಸ್ ಅಂತೆಲ್ಲ ಅವರೇ ಬರ್ದದ್ದು. ಯಾರೆಲ್ಲ ಈ ಮಿಷನರಿ ಇವರಿದ್ದಾರೆ ಏನ್ ಹೇಳ್ತೀರಿ ಸೆಕ್ಷನ್ಸ್ ಇದೆ ಅವ್ರು ಬರೆದಿದ್ದಾರೆ. ಇವತ್ತಿಗೂ ಹಾಗೆ ಉಂಟು. ರಿಷಿ ಸುನಕ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರುವಾಗ, ಚಾನ್ಸಲರ್ ಆಫ್ ಎಕ್ಸ್ಚೆಕರ್ ಆಗಿರುವಾಗ, ಅವರ ವಿರುದ್ಧ ಮೀಮ್ಸ್ ಮಾಡ್ತಾ ಇದ್ರು ಈ ನ್ಯೂಸ್ ಪೇಪರಲ್ಲಿ. ಆ ಎಲ್ಲ ಮೀಮಲ್ಲಿ ಒಂದು ಏನ್ ಹೇಳ್ತೀರಿ ದೇ ಯೂಸ್ ಟು ಯೂಸ್ ಅ ಗೌ ಮಾತೆಯನ್ನು ಒಂಥರ ಹೀನವಾಗಿ ತೋರಿಸ್ತಾ ಇದ್ರು. ಪ್ರೀತಿ ಪಟೇಲ್ ಅನ್ನು ಆಸ್ ಅ ಕೌ ತೋರಿಸಿದ್ದಾರೆ ಡೈಲಿ ಮೇಲ್ ಅಲ್ಲಿ. ಮತ್ತೆ ರಿಷಿ ಸುನಕ್ ಅವ್ರ ಲಿಸ್ಟ್ರಸ್ಸಿನ ವಿರುದ್ಧವಾಗಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಚುನಾವಣೆಯನ್ನು ಫೇಸ್ ಮಾಡಿದ್ರು, ಆಗ ಎಲ್ಲರೂ ಲಿಸ್ಟ್ರಸ್ಸಿಗೆ ಕೊಟ್ರು ಅಂತ ವೋಟ್ ಕೊಟ್ರು. ಲಿಸ್ಟ್ರಸ್ ಇಡೀ ಇಕಾನಮಿಯನ್ನು 1 ವಾರದಲ್ಲಿ ಮುಳುಗಿಸಿದ ನಂತರ ರಿಷಿ ಸುನಕ್ ಅನ್ನು ತಂದ್ರು. ಇವಾಗ ಜನರಲ್ ಎಲೆಕ್ಷನ್ ಅಲ್ಲೂ ಅವರನ್ನು ರಿಜೆಕ್ಟ್ ಮಾಡಿದ್ರು, ದೋ ಹಿ ವಾಸ್ ದ ಬೆಸ್ಟ್ ಕ್ಯಾಂಡಿಡೇಟ್. ಸೊ ಅದೊಂದು ಭೇದ ಭಾವ ಉಂಟು. ಅದೊಂದು ಹೇಟ್ರೇಡ್ ಅಗೇನ್ಸ್ಟ್ ಸ್ಕಿನ್ ಕಲರ್ ಉಂಟು. ಇವತ್ತಿಗೂ ಅವರಿಗೆ ಅದು ಅಕ್ಸೆಪ್ಟಬಲ್ ಇಲ್ಲ. ಸೊ ಇವತ್ತಿಗೂ ಅವ್ರ ಇನ್ಕ್ಲೂಸಿವಿಟಿ ಅಂತ ಏನು ಹೇಳ್ತಾರೆ ಅದು ಮಾತ್ರ ಒಂದು ವೆಬ್ಸೈಟಲ್ಲಿ ಒಂದು 4 ಬಣ್ಣದ ಜನರನ್ನು ತೋರಿಸ್ಲಿಕ್ಕೆ ಮಾತ್ರ. ಬಟ್ ರಿಯಲಿ ನಾವೊಂದು ಏನಾದರೂ ಚೇಂಜ್ ತರುವ, ಕರೆಕ್ಟ್ ಹಿಸ್ಟ್ರಿಯನ್ನು ಓದುವ,
ಅಂತ ಹೇಳಿದ್ರೆ ಅದಕ್ಕೇನು ಸಪೋರ್ಟ್ ಸಿಗುದಿಲ್ಲ. ಮತ್ತಿದು ಕೇವಲ ಹೆಮ್ಮೆಯ ವಿಷಯ ಅಲ್ಲ. ಈಗ ನಾವು ಹೇಳ್ತೇವಲ್ಲ, ಹಿಸ್ಟ್ರಿ ಯಾಕೆ ನಾವು ಸರಿಯಾದ ಹಿಸ್ಟ್ರಿಯನ್ನು ಓದಬೇಕು ಯಾಕೆ ಅಂತ ಕೇಳ್ತೇವೆ, ಅದೊಂದು ಹೆಮ್ಮೆಯ ವಿಷಯ, ಈಗೋ ಮ್ಯಾಚ್ ಅಂತ ನಾವು ಹೇಳ್ತೇವೆ. ಇವತ್ತಿನ ಗ್ಲೋಬಲ್ ಮಾರ್ಕೆಟ್ ಫೋರ್ಸ್ ನೋಡಲಿಕ್ಕೆ ಹೋದರೆ ಇದೇ ಕತೆಗಳ ಮೇಲೆ ಆಧಾರಿತವಾದ ಗ್ಲೋಬಲ್ ಮಾರ್ಕೆಟ್ ಫೋರ್ಸ್. ಈ ಗ್ಲೋಬಲ್ ಇಕಾನಮಿ ಒಂದು ಪಿರಮಿಡ್ ತರ ಕೆಲಸ ಮಾಡ್ತದೆ. ಪಿರಮಿಡಿನ ಮೇಲೆ ಕೂತವರು ಅತ್ಯಂತ ಕಮ್ಮಿ ಕೆಲಸ ಮಾಡಿ ಅತ್ಯಂತ ಜಾಸ್ತಿ ದುಡ್ಡನ್ನು ತಗೊಂಡೋಗ್ತಾರೆ. ಪಿರಮಿಡಿನ ಕೆಳಗೆ ಇದ್ದವರೆಲ್ಲ ಅತ್ಯಂತ ಜಾಸ್ತಿ ಕೆಲಸ ಮಾಡಿ ಅತ್ಯಂತ ಕಮ್ಮಿ ಏನು ಹೇಳ್ತೀರಿ ಒಂದು ರಿಟರ್ನ್ ಅವರದ್ದು. ಈ ಪಿರಮಿಡ್ ಹೇಗೆ ಅಂದರೆ, ಈಗ ನೀವು ನೋಡ್ಬೋದು ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿದ್ದು ಈ ಸರ್ವಿಸಸ್ ಪಾರ್ಟ್ ಇಂಡಿಯಾದಲ್ಲಿ ಉಂಟು. ಆ ಕಂಪನೀಸ್ ಎಲ್ಲ UK US ಅಲ್ಲಿದೆ. ಇವತ್ತು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ನೋಡ್ಬೋದು. ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಇಸ್ ಅ ಬ್ಯಾಂಕ್, ಬಟ್ ಅವರ ಕನ್ಸಲ್ಟೆನ್ಸಿ ಇಂಡಿಯಾದಲ್ಲೂ ಉಂಟು. ನಾನು ಅವರ ಒಬ್ಬರು ಮುಖಂಡರನ್ನು ಭೇಟಿಯಾಗಿದ್ದೆ ಲಂಡನ್ನಲ್ಲಿರುವಾಗ. ಅವ್ರು ಹೇಳ್ತಾ ಇದ್ರು, ನಾನಿಲ್ಲಿ ಒಂದು ಪೇಪರ್ ಮೇಲೆ ಒಂದು ಗೀಟ್ ಹಾಕಿದರೆ ಅಲ್ಲಿ ಇಂಡಿಯಾದಲ್ಲಿ ಒಬ್ಬ ಕೂತ ಕನ್ಸಲ್ಟೆಂಟ್ ಅದರ ಮೇಲೆ 60 ಪೇಜನ್ನು ಪ್ರೆಸೆಂಟೇಷನ್ ಮಾಡ್ತಾನೆ ಅಂತ. ಸೊ ನೋಡ್ಲಿಕ್ಕೆ ಹೋದರೆ ನಾವು ಅಷ್ಟು ಪರಿಶ್ರಮ ಹಾಕ್ತೇವೆ, ಅಷ್ಟು ಕೆಲಸ ಮಾಡ್ತೇವೆ, ಬಟ್ ಈವನ್ ಟುಡೇ ನಾವು ಆ ಪಿರಮಿಡ್ಡಿನ ಕೆಳಗೆ ಇದ್ದೇವೆ ಆಸ್ ಅನ್ ಇಕಾನಮಿ. ಯಾಕಂದರೆ ಅವ್ರು ತಮ್ಮ ಕತೆಗಳನ್ನು ಕಟ್ಟಿ ಅವ್ರು ಏನು ಸಿದ್ಧ ಮಾಡಿದ್ದಾರೆ ಅಂದರೆ, ನಾವೇ ಈ ಜಗತ್ತಿಗೆ ಎಲ್ಲ ಕೊಟ್ಟವರು ಅಂತ. ಅಂದರೆ ನಮ್ಮ ಕಾರಣದಿಂದವೇ ಬ್ಯಾಂಕಿಂಗ್ ಉಂಟು, ನಮ್ಮ ಕಾರಣದಿಂದವೇ ಇದೆಲ್ಲ ಸಿಸ್ಟಮ್ ಉಂಟು, ಅದಕ್ಕಾಗಿ ಈ ಸಿಸ್ಟಮಿನ ಮೇಲೆ ನಾವೇ ಇರಬೇಕು, ಉಳಿದ ದೇಶದವರೆಲ್ಲ ಅದರ ಕನ್ಸಲ್ಟೆನ್ಸಿ ಜಾಬ್ ಮಾಡಬೇಕು ಅಂತ ಅವ್ರು ಆ ಥರ ಒಂದು ಗ್ಲೋಬಲ್ ಮಾರ್ಕೆಟ್ ಫೋರ್ಸ್ ಏನಿದೆ ಅದನ್ನು ಇದು ಮಾಡಿದ್ದಾರೆ, ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇವತ್ತಿನ ದಿನದಲ್ಲಿ ನಮಗೆ ಇಕನಾಮಿಕಲ್ ಹಾರ್ಮು ಇದೆ. ಇದೇನು ಈಗೋ ಮ್ಯಾಚ್ ಅಲ್ಲ, ಅವರಿಗೇನು ಕತೆ ಕಟ್ಟಿ ಏನು ಈಗೋ ಪ್ರೂವ್ ಮಾಡ್ಲಿಕ್ಕೆ ಏನಿಲ್ಲ. ಬಟ್ ಕಾನ್ಫಿಡೆನ್ಸ್ ಇನ್ ಮಾರ್ಕೆಟ್ ಕಮ್ಸ್ ಫ್ರಮ್ ಸ್ಟೋರೀಸ್, ಅಂಡ್ ದೀಸ್ ಸ್ಟೋರೀಸ್ ಆರ್ ವಾಟ್ ಯುವರ್ ಹಿಸ್ಟ್ರಿ ಇಸ್. ಈ ಹಿಸ್ಟ್ರಿಯನ್ನೇ ತಪ್ಪಾಗಿ ಬರೆದ್ರೆ ಮತ್ತೆ ನಾವು ಎಲ್ಲಿ ಸಹ ಕೇಳುವ ಹಾಗಿರುವುದಿಲ್ಲ. ಯಾಕಂದ್ರೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಿಮ್ಗೆಲ್ಲ ಕೊಟ್ಟವ್ರೆ ನಾವು, ಸೊ ನಿಮ್ಗೇನು ಯು ಡೋಂಟ್ ಹ್ಯಾವ್ ದ ಕೆಪಾಸಿಟಿ, ಏನು ಒರಿಜಿನಲ್ ಥಿಂಕ್ ಮಾಡಿ ಒರಿಜಿನಲ್ ಮಾಡುವ ಕೆಪಾಸಿಟಿ ಇಲ್ಲ ಅಂತ ಅವ್ರು ಬರ್ದಿದ್ದಾರೆ. ಆಲ್ದೋ ದ ಹಿಸ್ಟ್ರಿ ಇಸ್ ಡಿಫ್ರೆಂಟ್. ಸೊ ಅದೇ ಒಂದು ದೊಡ್ಡ ಏನ್ ಹೇಳ್ತೀರಿ ಮೂವ್ಮೆಂಟ್. ತಾವು ಆಕ್ಸ್ಫರ್ಡ್ ಅಲ್ಲಿ ಕಲಿತಾ ಇದ್ರಿ ಮೇಡಮ್, ಆ ಸಂದರ್ಭ ತಮ್ಮ ಜೊತೆ ಬೇರೆ ಇಂಡಿಯನ್ ಸ್ಟೂಡೆಂಟ್ಸ್ ಇದ್ರ? ಬೇರೆ ಅಷ್ಟೇನು ಜಾಸ್ತಿ ಇರ್ಲಿಲ್ಲ, ಒಂದು 50-60 ಇಂಡಿಯನ್ ಸ್ಟೂಡೆಂಟ್ಸ್ ಇದ್ರು. ಹೇಗೆ ವಿನ್ ಆದ್ರಿ ತಾವು? ಒಂದು 8,000 ರಿಂದ 12,000 ಮಕ್ಕಳು ಅಲ್ಲಿ ಓದ್ತಾರೆ ಎಟ್ ಅ ಗಿವನ್ ಪಾಯಿಂಟ್ ಆಫ್ ಟೈಮ್. ಸೆಮಿಸ್ಟರ್ ವೈಸ್ ಚೇಂಜ್ ಆಗ್ತದೆ, ಕೆಲವು ಸೆಮಿಸ್ಟರ್ಸ್ ಅಲ್ಲಿ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇರುವುದಿಲ್ಲ. ಬಟ್ ನಾವು ಏನೊಂದು ವಿಷಯವನ್ನು ನಾವು ಮರಿತೇವಂದ್ರೆ, ನಮ್ಮಂತಹ ಬೇರೆ ಜನಾಂಗಗಳು ಇವೆ. ಆಫ್ರಿಕಾದವರು ಇರ್ಬೋದು, ಸೌತ್ ಅಮೆರಿಕಾದವರು ಇರ್ಬೋದು, ಕೆರಿಬಿಯನ್ ಅವರು ಇರ್ಬೋದು, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು, ಅವ್ರದ್ದು ತುಂಬಾ ಸಪೋರ್ಟ್ ಇತ್ತು. ಮತ್ತೆ ಅಲ್ಲಿ ರಾಜನೀತಿ ಒಂಥರ ನಮ್ಮ ಇಂಡಿಯಾದ ತರವೇ ನೋಡಿ, ಪೊಲಿಟಿಕ್ಸ್ ಎಂಡ್ ಆಫ್ ದ ಡೇ ಒಂದೇ ತರ, ಅದರ ಒಂದು ಹೆಸರು ಮತ್ತೆ ಅದರ ಒಂದು ಬಾಹ್ಯ ಇದು ಮಾತ್ರ ಚೇಂಜ್ ಆಗುದೆಲ್ಲ ಕಡೆ. ಈ ಚೈನಾದ ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡಲಿಲ್ಲ, ಸೊ ಅದಕ್ಕಾಗಿ ಹಾಂಗ್ಕಾಂಗಿನ ಸ್ಟೂಡೆಂಟ್ ಸಪೋರ್ಟ್ ಮಾಡ್ಲಿಕ್ಕೆ ಬಂದರು, ತೈವಾನಿನ ಸ್ಟೂಡೆಂಟ್ ಸಪೋರ್ಟ್ ಮಾಡ್ಲಿಕ್ಕೆ ಬಂದರು, ಹಾಗೆ ಪ್ಯಾಲೆಸ್ಟೈನ್ ಸ್ಟೂಡೆಂಟ್ಸ್ ಮತ್ತು ಪಾಕಿಸ್ತಾನ ಅವರೆಲ್ಲ ಸಪೋರ್ಟ್ ಮಾಡಲಿಲ್ಲ. ಅದೇ ಮತ್ತೆ ಈ ಇಸ್ರೇಲ್ ಅವರು ಸಪೋರ್ಟ್ ಮಾಡ್ಲಿಕ್ಕೆ ಬಂದರು. ಹಾಗೆ ಒಂಥರ ಪಾಲಿಟಿಕ್ಸ್ ಇಸ್ ವೆರಿ ಸಿಮಿಲರ್. ಸೊ ಆಫ್ರಿಕಾದವರು, ಸೌತ್ ಅಮೆರಿಕಾದವರು ಅವ್ರು ತುಂಬ ಸಪೋರ್ಟ್ ಮಾಡಿದರು. ಅವರಿಗೂ ಅನಿಸ್ತು ನಮ್ಮ ಹಿಸ್ಟ್ರಿಯನ್ನೆಲ್ಲ ಇವರು ಏನೇನಿಲ್ಲಿ ಬರೆದಿದ್ದಾರೆ, ಮತ್ತು ನಮ್ಮ ದೇಶದ ಸಂಪತ್ತನ್ನು ಅವ್ರು ಇಲ್ಲಿ ತಂದು ಡಿಸ್ಪ್ಲೇಯಲ್ಲಿ ಇಟ್ಟಿದ್ದಾರೆ. ಇವತ್ತಿಗೂ ನಮ್ಮ ದೇಶದ ಏನು ಹೇಳ್ತೀರಿ, ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದ, ಲೂಟ್ ಮಾಡಿದ ಧನರಾಶಿ ಮೇಲೆ ಇವತ್ತು ಇವರ ಜೀವನ ನಡೀತಾ ಇದೆ. ಸೊ ಅದೆಲ್ಲ ಎಲ್ರಿಗೂ ಗೊತ್ತುಂಟು, ಅಲ್ಲಿ ಹೇಳೋರು ಯಾರು ಇರಲಿಲ್ಲ. ಅದು ಹೇಳ್ತಿರಲ್ಲ ಸೈಲೆಂಟ್ ಮೆಜಾರಿಟಿ ಅಂತ, ಎಲ್ಲ ಮೆಜಾರಿಟಿಗೆ ಗೊತ್ತಿರ್ತದೆ ಸತ್ಯ ಏನಂತ, ಬಟ್ ಯಾರಿಗೂ ಅಷ್ಟು ನಮ್ಗೆ ಯಾಕೆ ಅಂತ ಎಲ್ಲರೂ ಸುಮ್ಮನೆ ಇರ್ತಾರೆ. ಸೊ ನಾನು ಮುಂದೆ ಬಂದಾಗ ಅವರಿಗೆಲ್ಲ ಅನಿಸ್ತು ಯಾರೋ ನಮ್ಮ ಒಂದು ವಿಷಯ ಹೇಳ್ತಾಳೆ ಅಂತ. ಸೊ ಇಡೀ ಇಲೆಕ್ಷನ್ ಅಲ್ಲಿ ಯಾರು ನನ್ನ ಹಿಂದೆ ಕಾಣದಿದ್ರು ಅಷ್ಟು ಜನರು ಸೈಲೆಂಟ್ಲಿ ಇದ್ರು. ಆ ಇಲೆಕ್ಷನ್ ಪರಿಣಾಮದಿಂದ ಅದೇ ಗೊತ್ತಾಯ್ತು. ಅಂದ್ರೆ ನೀವು ಗೆದ್ದಾಗ ಏನ್ ಮಾಡಿದ್ರೆ, ಅಂದ್ರೆ ತಾವು ಗೆಲ್ಲುವಂತದ್ದೇ ಇರ್ಲಿಲ್ಲ, ಸೊ ಗೆದ್ದಾಗ ಏನ್ ಮಾಡಿದ್ರ ಅಂತ ಹೇಳಿ ನೋಡಿ, ನಾನು ಗೆಲ್ಲುವ ಚಾನ್ಸೇ ಇರ್ಲಿಲ್ಲ, 1% ಸಹ ಚಾನ್ಸ್ ಇರ್ಲಿಲ್ಲ. ಆದ್ರೆ ಅವ್ರು ಹೇಳ್ತಾ ಇರಲ್ಲ, ನಾನು ನಿಂತದ್ ಯಾಕಂದ್ರೆ ಅಲ್ಲಿ ಇಲೆಕ್ಷನ್ ಪ್ಯಾಟರ್ನ್ ಒಂಥರ ಡಿಬೇಟ್, ಡಿಸ್ಕಷನ್, ಸ್ಪೀಚ್ ಅಲ್ಲ, ಒಂಥರ ಈ ಅಮೆರಿಕದಲ್ಲೆಲ್ಲ ಇಲೆಕ್ಷನ್ ಆಗ್ತದೆ ನೋಡಿ, ದೊಡ್ಡ ಡಿಬೇಟ್ ಆಯೋಜನೆ ಮಾಡ್ತಾರೆ. ದೊಡ್ಡ ನ್ಯೂಸ್ ಚಾನೆಲ್ ಅವರು ಓಪನ್ ಡಿಬೇಟ್ ಅಂತ, ನಮ್ಮ ಕ್ಯಾಂಪಸ್ ನ್ಯೂಸ್ ಚಾನೆಲ್ಸ್ ಓಪನ್ ಡಿಬೇಟ್ಸ್ ಆರ್ಗನೈಸ್ ಮಾಡ್ತಾರೆ. ಅಲ್ಲಿ ನೀವು ನಿಮ್ಮ ವಿಷಯವನ್ನು ಮುಂದೆ ತರಬಹುದು. ಆ ವಿಷಯ ಯಾರೆಲ್ಲ ಕ್ಯಾಂಡಿಡೇಟ್ಸ್ ತರ್ತಾರೆ, ಅದೇ ನ್ಯೂಸ್ ಪೇಪರ್ಸ್ ಅದನ್ನು ಕ್ಯಾರಿ ಮಾಡ್ತಾರೆ. ನೀವು ಗೆಲ್ಬೇಕಾಗಿಲ್ಲ, ನೀವು ಅಲ್ಲಿ ನಿಂತ್ರೇವೆ ನಿಮ್ಗೆ ಅಷ್ಟು ಒಂಥರ ಇಂಪಾರ್ಟೆನ್ಸ್ ಸಿಗ್ತದೆ, ಎಕ್ಸ್ಪೋಜರ್ ಸಿಗ್ತದೆ.
ಸೊ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಇದೊಂದು ಡಿಕಾಲನೈಸೇಷನ್ ಇದು ವಿಷಯ ಏನಾದ್ರೂ ಹೊರಗೆ ತೆಗಿಬೇಕು. ಸೊ ಅದಕ್ಕಾಗಿ ಒಂದು ಎಲೆಕ್ಷನ್ ಫೈಟ್ ಮಾಡುವ, ಮತ್ತೆ ಅಲ್ಲಿ ನಮ್ಮ ವಿಷಯವನ್ನು ಅಟ್ಲೀಸ್ಟ್ ಒಂದು ತೆಗಿವ. ಹಾಗಾಗಿ ಬೇರೆ ಎಲ್ಲ ಈ ನ್ಯೂಸ್ ಚಾನೆಲ್ಸ್ ಎಲ್ಲ ಅದನ್ನ ಅಟ್ಲೀಸ್ಟ್ ಈ ರೀಸನ್ ಇಂದ ಕವರ್ ಮಾಡ್ತದೆ ಅಂತ ಅದೇ ಉದ್ದೇಶದಿಂದ ನಾನು ಫೈಟ್ ಮಾಡಿದ್ದೆ. ಮತ್ತೆ ಒಂದು ಸ್ವಲ್ಪ ತೋರಿಸೋಣ ಭಾರತೀಯರು ಸಹ ಕಮ್ಮಿ ಇಲ್ಲ ಅಂತ. ನಂಗೆ ಅದು ಸ್ವಲ್ಪ ಉಂಟು, ಅಂದ್ರೆ ಸಣ್ಣ ಪ್ರಾಯದಿಂದ ಅದು ಸ್ವಲ್ಪ ಲೀಡರ್ಶಿಪ್ ಅಲ್ಲ, ಯಾಕೆ ನಾವು ಯಾಕೆ ಅಲ್ಲ ಅಂತ, ಅಂದ್ರೆ ಅದೊಂದು ಸ್ವಲ್ಪ ಏನ್ ಹೇಳ್ತೀರಿ, ಸ್ವಲ್ಪ ಏನು ಹೇಳ್ಬೋದು, ಬಟ್ ಸ್ವಲ್ಪ ಏನ್ ಹೇಳ್ತೀರಿ, ಸ್ವಲ್ಪ ಆಪ್ಟಿಮಿಸಮ್ ಸ್ವಲ್ಪ ಜಾಸ್ತಿ, ಅಂದ್ರೆ ನಾವು ಮಾಡ್ಬೋದು. ಯಾಕಂದ್ರೆ ಅಲ್ಲಿ ಇನ್ನೊಂದೇನ್ ವಿಷಯ ಅಂದ್ರೆ ಎಲ್ಲ ಬೇರೆ ಬೇರೆ ದೇಶದವರು ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದಾರೆ. ಪಾಕಿಸ್ತಾನದವರು ಪ್ರೆಸಿಡೆಂಟ್, ಇಮ್ರಾನ್ ಖಾನು ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ರು. ಸೊ ಅದೆಲ್ಲ ಇರುವಾಗ ನಂಗೂ ಅನ್ಸಿತ್ತು ನಾವೊಂದು ಭಾರತೀಯರಾಗಿ ನಾವು ಪ್ರೆಸಿಡೆಂಟ್ ಭಾರತೀಯ ಸಿಟಿಸನ್ಶಿಪ್ ಅವರು ಯಾರು ಇದುವರೆಗೆ ಆಗಿಲ್ಲ. ಸೊ ನಂಗೆ ಅದೊಂದು ಅನ್ಸಿತ್ತು, ಅಂದ್ರೆ ನಾವೊಂದು ಅಟ್ಲೀಸ್ಟ್ ಒಂದು ಫೈಟ್ ಆದ್ರೆ ಮಾಡಿದ್ರೆ ನಾಳೆ ಯಾರಾದ್ರೂ ಫೈಟ್ ಆಗಿ ವಿನ್ ಆಗ್ತಾರೆ ಅಂತ. ಸೊ ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕಲ್ಲ. ಸೊ ಆ ದೃಷ್ಟಿಯಿಂದ ನಾನು ಏನ್ ಹೇಳ್ತೀರಿ ಅದೊಂದು ಹೋರಾಟ ಇದು ಮಾಡಿದ್ದು. ಬಟ್ ಅದು ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಶೂಟ್ ಫಾರ್ ದ ಮೂನ್, ಇಫ್ ಯು ಮಿಸ್ ಯು ವಿಲ್ ಲ್ಯಾಂಡ್ ಅಮಂಗ್ ದ ಸ್ಟಾರ್ಸ್ ಅಂತ. ಸೊ ಅದೊಂಥರ ಅದೇ ಆಯ್ತು. ನಾನು ಶೂಟ್ ಮಾಡಿದ್ದು ಒಂದು ಕಡೆ, ಅದು ಮಿಸ್ ಆಯ್ತು, ಮತ್ತೇನೋ ದೊಡ್ಡದೇ ಸಿಕ್ಕಿತ್ತು. ಈಗ ಮತ್ತೆ ನೀವು ಹೇಗೆ ಕಂಪ್ಲೀಟ್ ಮಾಡಿದ್ರಿ ಆ ಕೋರ್ಸ್ ಅನ್ನು, ಹೇಗೆ ಕಂಪ್ಲೀಟ್ ಮಾಡಿದ್ರಿ ಅಲ್ಲಿ? ಸೊ ಒಂದು ಏನು ಒಳ್ಳೇದಿತ್ತಂದ್ರೆ ನಾನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅವರು. ಸೊ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆ ನಿಂತರು, ಯಾಕಂದ್ರೆ ಅದು ಕಂಪ್ಲೀಟ್ ಹಿಸ್ಟ್ರಿ ವರ್ಸಸ್ ಇಂಜಿನಿಯರಿಂಗ್ ತರ ಆಯ್ತು. ನನ್ನ ವಿರುದ್ಧ ನಿಂತವರೆಲ್ಲ ಹಿಸ್ಟ್ರಿ, ಹ್ಯುಮ್ಯಾನಿಟೀಸ್ ಆ ಡಿಪಾರ್ಟ್ಮೆಂಟ್ ಅವರು. ಬಟ್ ನನ್ನ ಮೂಲ ಏನ್ ಹೇಳ್ತೀರಿ ಓದುವ ಫೀಲ್ಡ್ ಇಂಜಿನಿಯರಿಂಗ್. ಸೊ ಆ ಇಡೀ ಡಿಪಾರ್ಟ್ಮೆಂಟ್ ನನ್ನ ಹಿಂದೆ ಬಂತು. ಮತ್ತು ಆ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು ಇವಳ ಎಕ್ಸಾಮ್ ಪಾಸ್ ಆಗೋ ತನಕ ನಾವು ಇವಳ ಕೋರ್ಸನ್ನು ರದ್ದು ಮಾಡೋದಿಲ್ಲ ಅಂತ. ತುಂಬ ಪ್ರೆಷರ್ ಬಂತು ಬೇರೆ ಬೇರೆ ಏನು ಹೇಳ್ತೀರಿ ಡಿಪಾರ್ಟ್ಮೆಂಟಿಂದ ಇವಳನ್ನು ತೆಗಿಲಿಕ್ಕೆ, ಅಂದ್ರೆ ಅದೊಂಥರ ಪ್ರೆಷರ್ ಬರ್ತದಲ್ಲ. ಸೊ ಅದೆಲ್ಲ ಬಂತು. ಬಟ್ ನನ್ನ ಕೋರ್ಸ್ ಡೈರೆಕ್ಟರ್ ನೋಡಿ ಬೇರೆ ಬೇರೆ ಈಗ ಯೂನಿವರ್ಸಿಟಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ವೈಚಾರಿಕವಾದ ಒಂದು ಏನು ಹೇಳ್ತೀರಿ ಒಂದು ಫೈಟ್ ಉಂಟು. ಅದರಲ್ಲಿ ತುಂಬಾ ಸ್ಟೂಡೆಂಟ್ಸ್ ವಿಕ್ಟಿಮ್ ಆಗಿದ್ದಾರೆ. ಅವರ ವಿಚಾರ ವಿರುದ್ಧ ಇದ್ರೆ, ಆ ಸಂಸ್ಥೆಯ ವಿಚಾರ ಮತ್ತೆ ಒಂದು ವಿದ್ಯಾರ್ಥಿಯ ವಿಚಾರ ವಿರುದ್ಧವಾಗಿದ್ರೆ ಆ ಸ್ಟೂಡೆಂಟಿನ ಡಿಗ್ರಿ ಕಂಪ್ಲೀಟ್ ಆಗೋದಿಲ್ಲ, ಆ ಸ್ಟೂಡೆಂಟ್ ಅನ್ನು ಹೊರಗೆ ಮಾಡ್ತಾರೆ. ಇದು ಸತ್ಯ. ಸೊ ಇದು ಆಕ್ಸ್ಫರ್ಡಿನ ಸತ್ಯ ಕೂಡ. ಸೊ ಬಟ್ ಅಟ್ ಲೀಸ್ಟ್ ಐ ವಾಸ್ ವೆರಿ ಲಕ್ಕಿ. ನನ್ನ ಕೋರ್ಸ್ ಇರ್ಬೋದು, ನನ್ನ ಡಿಪಾರ್ಟ್ಮೆಂಟ್ ಇರ್ಬೋದು, ಅವ್ರು ನನ್ನ ಒಟ್ಟಿಗೆ ನಿಂತರು. ಅಂಡ್ ಇನ್ಫ್ಯಾಕ್ಟ್ ಐ ಗ್ರಾಜುಯೇಟೆಡ್ ವಿತ್ ಮೆರಿಟ್. ಸೊ ಐ ಗ್ರಾಜುಯೇಟೆಡ್ ವಿತ್ ಅ ವೆರಿ ಗುಡ್ ಏನ್ ಹೇಳ್ತೀರಿ. ಅಲ್ಲಿ ಏನು ಪಾಲಿಟಿಕ್ಸ್ ಮಾಡಿಲ್ವಾ? ಅಲ್ಲಿ ಇಲ್ಲ, ನನ್ನ ಡಿಪಾರ್ಟ್ಮೆಂಟ್ ಅವ್ರು ಏನೂ ಪಾಲಿಟಿಕ್ಸ್ ಮಾಡಿಲ್ಲ. ಮಾರ್ಕ್ಸ್ ಕೊಡುವಂತ ವಿಚಾರದಲ್ಲಿ ವಿಶ್ವವಿದ್ಯಾನಿಲಯ ಮಾಡುವಂತದ್ದು ಏನ್ ಮಾಡಲಿಲ್ಲ, ಯಾಕಂದ್ರೆ ಅದು ನನ್ನ ಕೋರ್ಸ್ ಡೈರೆಕ್ಟರ್ ಕೈಯಲ್ಲಿತ್ತು. ಸೊ ನನ್ನ ಕೋರ್ಸ್ ಡೈರೆಕ್ಟರ್ ಈಸ್ ಅನ್ ಇಂಜಿನಿಯರ್. ಅವ್ರು ಹೇಳಿದ್ರು ಎಂಡ್ ಆಫ್ ದ ಡೇ ನೀವು ಬೇಕಾದದ್ ಮಾಡಿ, ಇವಳ ಎಕ್ಸಾಮ್ ಬರೆದು ಇವಳು ಪಾಸ್ ಆದ್ರೆ ಇವಳನ್ನು ಫೇಲ್ ಮಾಡುದಿಲ್ಲ ಅಂತ. ಮತ್ತೆ ನೋಡಿ, ಇಂಜಿನಿಯರಿಂಗ್ ಇಸ್ ನಾಟ್ ಅ ಸಬ್ಜೆಕ್ಟಿವ್. ಇದು ಏನು ಇದ್ರಲ್ಲೇನು ಸಬ್ಜೆಕ್ಟಿವ್ ಅಲ್ಲ, ಅಂದ್ರೆ ನಿಮ್ಗೇನ್ ಅನ್ಸ್ತದೆ ನಂಗೇನ್ ಅನ್ಸ್ತದೆ ಹಾಗೇನಿಲ್ಲ. ಅದ್ರಲ್ಲಿ ಒಂದು ಕರೆಕ್ಟ್ ಆನ್ಸರ್ ಉಂಟು, ಒಂದು ರಾಂಗ್ ಆನ್ಸರ್ ಉಂಟು. ಸೊ ಆಸ್ ಲಾಂಗ್ ಆಸ್ ಯು ಗಿವ್ ದ ಕರೆಕ್ಟ್ ಆನ್ಸರ್, ಅಲ್ಲಿ ಮಾರ್ಕ್ ತೆಗಿಲಿಕ್ಕೂ ನಿಮ್ಗೆ ಆಗುದಿಲ್ಲ. ಹಿಸ್ಟ್ರಿಯಲ್ಲೆಲ್ಲ ಸಬ್ಜೆಕ್ಟಿವ್ ಇರ್ತದೆ. ಅದು ನೀವು ಹೇಳಿದ್ದು ನಂಗೆ ಸರಿ ಅನ್ಸ್ಲಿಲ್ಲ, ಅದನ್ನ ಇಂಟರ್ಪ್ರೆಟ್ ನೀವು ತುಂಬಾ ರೀತಿಯಲ್ಲಿ ಮಾಡ್ಬೋದು. ಬಟ್ ಇಂಜಿನಿಯರಿಂಗ್ ಇಸ್ ವೆರಿ ಏನ್ ಹೇಳ್ತೀರಿ ಸ್ಟ್ರೇಟ್. ಮತ್ತೆ ಐ ಥಿಂಕ್ ನಮ್ಮ ಆಕ್ಸ್ಫರ್ಡ್ನ ರಾಜನೀತಿ ಏನಿದೆ, ನಮ್ಮ ಆಕ್ಸ್ಫರ್ಡ್ ಅಲ್ಲಿ 4 ಸೆಕ್ಷನ್ ಇದೆ. ಮೆಡಿಕಲ್ ಸೈನ್ಸ್ ಇದೆ, ಇಂಜಿನಿಯರಿಂಗ್ ಇದೆ, ಅಂದ್ರೆ MPLS ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಲೈಫ್ ಸೈನ್ಸಸ್, ಮತ್ತೆ ಹ್ಯುಮ್ಯಾನಿಟಿ, ಸೋಷಿಯಲ್ ಸೈನ್ಸ್ ಇದೆ. ನಮ್ಮ ಎಂಟೈರ್ ಕಾಲೇಜ್ ಯೂನಿವರ್ಸಿಟಿ ಪಾಲಿಟಿಕ್ಸ್ ಏನಿದೆ ಅದು ಸೋಷಿಯಲ್ ಸೈನ್ಸ್ ಮತ್ತೆ ಹ್ಯುಮ್ಯಾನಿಟೀಸ್ ಡಾಮಿನೇಟೆಡ್. ನಾನು ಫಸ್ಟ್ ಟೈಮ್ ಒಬ್ಳು MPLS ಅವಳು ಆ ಚುನಾವಣೆಗೆ ಏನ್ ಹೇಳ್ತೀರಿ ನಾಮಪತ್ರ ಸಲ್ಲಿಸಿದವಳು. ಸೊ ನಮ್ಮ ಡಿಪಾರ್ಟ್ಮೆಂಟಿಗೂ ಒಂದು ಹೆಮ್ಮೆ ಇತ್ತು, ಅಂದ್ರೆ ನಮ್ಮವಳು ಯಾರು ಒಬ್ಳು ಹೋದ್ಲು ಮುಂದೆ ಹೋದ್ಲು ಅಂತ. ಮತ್ತೆ ಯೂನಿವರ್ಸಿಟಿಗೂ ಇವತ್ತು ನೋಡಿ, ಮುಂಚಿನ ಕಾಲದಲ್ಲಿ ಹ್ಯುಮ್ಯಾನಿಟಿ, ಸೋಷಿಯಲ್ ಸೈನ್ಸ್ ಇಂದ ತುಂಬಾ ಏನಿರ್ಬೋದು ಗ್ರ್ಯಾಂಟ್ ಸಿಕ್ತಿತ್ತು, ಎಲ್ಲವೂ ಸಿಕ್ತಿತ್ತು. ಇವತ್ತಿನ ತಾರೀಕಲ್ಲಿ ಅದು ಮೆಡಿಕಲ್ ಸೈನ್ಸ್ ಮತ್ತೆ MPLS ಇಂದ ಬರೋದು. ಆಕ್ಸ್ಫರ್ಡಿನ ಕೋವಿಡ್ ವ್ಯಾಕ್ಸಿನ್ ಕೂಡ MPLS ಡಿಪಾರ್ಟ್ಮೆಂಟ್ ಇಂದವೇ ಬಂದದ್ದು. ಅದು ಆಸ್ಟ್ರಾಜೆನೆಕಾ ಏನ್ ವ್ಯಾಕ್ಸಿನ್ ಇದೆ ಆಕ್ಸ್ಫರ್ಡ್ ಇಂದ ಬಂದದ್ದು. ಸೊ ಅವರಿಗೂ ಗೊತ್ತುಂಟು ಇವತ್ತಿನ ಡೇಟ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಲಾಭ ಉಂಟು ಅಂತ. ಸೊ ಅದೆಲ್ಲ ಬೇರೆ ಬೇರೆ ಕಾರಣಗಳಿಂದ ನಂಗೊಂದು ಡಿಗ್ರಿ ಸಿಕ್ಕಿತ್ತು. ಜೊತೆಗೆ ಇನ್ನೊಂದ್ ಕಡೆ ತಂದೆ ತಾಯಿ ಏನ್ ಮಾಡ್ತಿದ್ರು? ಯಾಕಂದ್ರೆ ತಮ್ಗೆ ಇಂಥ ಕಾಂಟ್ರವರ್ಸಿಗಳು ಆಯ್ತು ಅಥವಾ ಇಂಥ ಪ್ರೆಷರ್ಸ್ಗಳು ಬಂದಾಗ ಊರಲ್ಲಿದ್ದಾಗ ತಂದೆ ತಾಯಿ ಏನ್ ಹೇಳಿದ್ರು? ಭಯ ಆಗಿತ್ತು ಅವ್ರಿಗೆ, ಏನ್ ಕತೆ ಅಂತ ಹೇಳಿ? ಸೊ ನೋಡಿ, ತಾಯಿಗೆ ಭಯ ಆಯ್ತು, ಸ್ವಾಭಾವಿಕವಾಗಿ ಯಾವ ತಾಯಿಗೂ ಭಯ ಆಗ್ತದೆ.
ತಾಯಿ ಏನ್ ಹೇಳಿದ್ರೆ ಅಂದ್ರೆ ನಿಂಗೆಲ್ಲ ಅದೆಲ್ಲ ಯಾಕೆ, ನೀನು ಬಾ, ನಿನ್ನ ಹತ್ರ ಒಂದು ಇಂಜಿನಿಯರಿಂಗ್ ಡಿಗ್ರಿ ಉಂಟು, ನಿಂಗೇನ್ ಅಲ್ಲಿ ಇರ್ಬೇಕಾಗಿ ಅವಶ್ಯಕತೆ ಇಲ್ಲ, ಅದೆಲ್ಲ ಜಗಳ ಬೇಡ ಅಂತ ಹೇಳಿದ್ರು. ತಂದೆಯರು ಹೇಳಿದ್ರು ನಿಂಗೆ ಬೇಕಾದದ್ ಮಾಡು, ನಾವು ನಿನ್ನೊಟ್ಟಿಗಿದ್ದೇವೆ ಅಂತ ಹೇಳಿದ್ರು. ಸೊ ಐ ಥಿಂಕ್ ಸಣ್ಣ ಊರಲ್ಲಿ ಅದೊಂದು ಡೇರಿಂಗ್ ಸಹ ಉಂಟು. ನಮ್ಮ ಊರವರಿಗೆ, ಉಡುಪಿಯವರಿಗೆ ಒಂದು ಉಡುಪಿ ಮಂಗಳೂರು ಇರ್ಬೋದು, ನಾವು ಬೇರೆ ತರದ ಜನರು, ಒಂಥರ ಸ್ವಲ್ಪ ಡೇರಿಂಗ್ ಉಂಟು ನಮ್ಗೆ. ಏನಾದ್ರೂ ನಾವು ಅಂದ್ರೆ ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ನಾವು ಒಂಥರ ಡೇರಿಂಗ್ ಆಗಿ ಸ್ವಲ್ಪ ಏನಾದ್ರೂ ಮಾಡ್ತೇವೆ. ಸೊ ನನ್ನ ತಂದೆಯವರು ಅದೇ ತರ, ಸೊ ಅವರ ಸಪೋರ್ಟ್ ಇತ್ತು, ಬೇಕಾದದ್ ಮಾಡು ಹೇಳಿದ್ರು. ಇಲ್ಲ, ನಾನು ಯಾಕೆ ಇಷ್ಟು ಎಲಬೊರೇಟ್ ಆಗಿ ಕೇಳಿದಂತ ಬಂದಾಗ, ಯಾಕಂದ್ರೆ ಇವತ್ತು ಫಸ್ಟ್ ಪರ್ಸನ್, ಸೊ ನಮ್ಮ ಭಾರತೀಯ ಪ್ರಜೆಯಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷೆ ಆಗಿರುವಂಥದ್ದು ಇಷ್ಟು ವರ್ಷಗಳ ಕಾಲ ಯಾರು ಕೂಡ ಆಗಿಲ್ಲ ಅಂತ ಬಂದಾಗ, ಆದ್ರೆ ಅದಕ್ಕೆ ಇವರು ರಿಸೈನ್ ಮಾಡ್ತಾರೆ ಅನ್ನೋ ವಿಚಾರವು ಕೂಡ ನಮ್ಗಳಿಗೆ ಗೊತ್ತಿತ್ತು. ರಿಸೈನ್ ಯಾಕೆ ಮಾಡ್ತಾರೆ ಅಂತ ಅಲ್ಲಿ ಆಗಿದ್ದಂತಹ ಕೆಲವು ವಿಚಾರಗಳಿಗೆ ಹೇಳಿದ್ರು, ಟಾರ್ಚರ್ಗಳು ಯಾವ ರೀತಿ ಇತ್ತು ಅನ್ನುವಂಥದ್ದು. ಸೊ ಆ ಸಂದರ್ಭ ಬಹುಶಃ ಇವರಲ್ಲಿ ಹೋರಾಟ ಮಾಡಿದಂಥ ವಿಧಾನ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಈಗಿನ ಕಾಲದ ಯುವಕ ಯುವತಿಯರು ನೋಡಬೇಕಾಗಿರುವಂತಹ ವಿಚಾರ. ಯಾಕಂದ್ರೆ ಸಣ್ಣ ಪುಟ್ಟ ಸೋಲುಗಳಿಗೆ, ಸಮಸ್ಯೆಗಳಿಗೆ ನಾವು ಬಹಳಷ್ಟು ಎಲ್ಲ ಮುಗೀತಂತ ಅನ್ಕೊಳ್ತೀವಿ, ಬಟ್ ಲೈಕ್ ಇವರು ವೆರಿ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಆಗಿ ಆ ಒಂದು ವಿಚಾರವನ್ನು ಫೈಟ್ ಮಾಡಿದ್ದಾರೆ. ದ್ಯಾಟ್ಸ್ ವೈ ಒಂದು ಮಾತನ್ನ ಹೇಳಿದ್ರು, ನಾವು ಚಂದ್ರನಲ್ಲಿ ನೋಡಿದ್ರೆ ಕೊನೆ ಪಕ್ಷ ಅಲ್ಲಿ ಸ್ಟಾರ್ ಇದೆ, ಅಲ್ಲಿಗಾದ್ರೂ ಹೋಗ್ತೀವಿ ಅನ್ನುವಂಥದ್ದು. ಅಬ್ಸಲ್ಯೂಟ್ಲಿ ಅದು 100% ಕರೆಕ್ಟ್ ಇವರ ಒಂದು ವಿಚಾರದಲ್ಲಿ. ಯಾಕಂದ್ರೆ ತದನಂತರ ಅವರೀಗ ನಮ್ಮ ಪ್ರತಿಷ್ಠಿತವಾಗಿರುವಂಥ ಯೋಗಿ ಆದಿತ್ಯನಾಥ್ ಜಿ ಅವರ ಪ್ರಮುಖವಾಗಿರುವಂಥ ಕಾರ್ಯತಂತ್ರ ರೂಪಿಸುವಂಥ ತಂಡದಲ್ಲಿದ್ದಾರೆ. ಜೊತೆಗೆ ಕಳೆದ ಬಾರಿ ಉಡುಪಿಯಲ್ಲೂ ಕೂಡ ಅವರ ಹೆಸರು ಕೇಳಿ ಬಂದಿತ್ತು. ಸೊ ಹಾಗಿದ್ದಾಗ ಏನೋ ಒಂದು ಸೋಲುಗಳು, ಸಣ್ಣ ಪುಟ್ಟ ಸೋಲುಗಳಿಗೆ ತುಂಬಾ ಜನರು ಹತಾಶರಾಗ್ತಾರೆ, ಯೂತ್ಸ್ಗಳು. ಸೊ ಅದಕ್ಕೆ ಏನು ಹೇಳ್ತೀರಾ ಮೇಡಮ್? ಯಾಕಂದ್ರೆ ನಾನು ಅದಕ್ಕೋಸ್ಕರ ನಿಮ್ಮಲ್ಲಿ ಈ ವಿಚಾರ ಕೇಳಿದೆ. ಯಾಕಂದ್ರೆ ನನಗೂ ಕೂಡ ಕೇಳಿದಾಗ ಶಾಕ್ ಆಯಿತು. ಅಂದ್ರೆ ಕಂಪ್ಲೀಟ್ಲಿ ಕಂಟ್ರಿ ಬೇರೆ ಒಂದು ವಿಚಾರ, ಬೇರೆ ಒಂದು ಕಾಲೇಜ್, ನಮ್ಮವರು ಯಾರು ಇಲ್ಲ. ಸೊ ಅಲ್ಲಿ ಹೋಗಿ ನೀವು ಫೈಟ್ ಮಾಡ್ತೀರಾ ಅಂತ ಬಂದಾಗ ಸಣ್ಣ ಪುಟ್ಟ ಆಬ್ಸ್ಟೆಕ್ಸಲ್ಗಳಿಗೆ ನಾವು ತುಂಬಾ ತಲೆ ಕೆಡಿಸ್ಕೊಳ್ತೀವಿ. ಸೊ ಏನ್ ಹೇಳ್ತೀರಿ? ಅಂಡ್ ಹೌ ಅಷ್ಟು ಒಂದು ಏನು ಧೈರ್ಯ, ಆ ಒಂದು ತಾಕತ್ ಹೇಗೆ, ಹೌ ಅನ್ನೋದು? ಸೊ ಫಸ್ಟ್ ನಾನು ಲೈಫಲ್ಲಿ ಏನು ನೋಡಿದೆ ಅಂದ್ರೆ, ಆಕ್ಸ್ಫರ್ಡ್ ಈಗ ಅದಕ್ಕೊಂದು ಇದು ಉಂಟು, ರೆಪ್ಯುಟೇಷನ್ ಉಂಟು, ಈ ಜಗತ್ತಿನ ಟಾಪ್ 0.1% ಬ್ರೈನ್ಸ್ ಬರುದು ಅಂತ, ಅಂದ್ರೆ ಅತ್ಯಂತ ಹುಷಾರಾಗಿರುವ ಮಕ್ಕಳಲ್ಲಿ ಬರುದು ಅಂತ. ಬಟ್ ನೀವು ಅಲ್ಲಿ ಬಂದು ನೋಡಿದ್ರೆ ಎಲ್ರದ್ದು ಸ್ಟೋರಿ ಏನು, ಅವ್ರೇನು ಅತ್ಯಂತ ಬುದ್ಧಿವಂತರಲ್ಲ. ನನ್ನದೊಬ್ಳು ಕ್ಲಾಸ್ಮೇಟ್ ಇದ್ಲು, ಅವಳು 10-20 ಸರ್ತಿ ಫೇಲ್ ಆಗಿದ್ದಾಳೆ ಲೈಫಲ್ಲಿ. ಅಂದ್ರೆ ಕಿಂಡರ್ ಗಾರ್ಡನ್ ಇಂದ ಮೇಲೆ ಬರೋಕು ಒಂದು ಸಬ್ಜೆಕ್ಟ್ ಅವಳದು ಫೇಲ್ ಆಗ್ತಾ ಇತ್ತು. ಬಟ್ ಅವಳು ನಿರಂತರ ಟ್ರೈ ಮಾಡ್ತಾ ಇದ್ಲು. ಇನ್ನೊಬ್ಬ ಇದ್ದ, ಅವನು ಪ್ಯಾನಮಾ ಅಂತ ಕೇಳಿದಿರಿ ನೋಡಿ, ಅದು ಬ್ಲಾಕ್ ಮನಿ ಎಲ್ಲ ನಮ್ಮ ಸೆಲೆಬ್ರಿಟೀಸ್ ಇಡ್ತಾರೆ. ಪ್ಯಾನಮದಿಂದ ಬಂದವ, ಅವನು ಪ್ಯಾನಮದಿಂದ ಬಂದ ಒಬ್ಬ ವಿದ್ಯಾರ್ಥಿ ಮಾತ್ರ. ಸೊ ಅವನೊಂಥರ ಲೋಕಲ್ ಸೆಲೆಬ್ರಿಟಿ ಆ ತರ ಇದ್ದ, ಯಾಕಂದ್ರೆ ಪ್ಯಾನಮದಿಂದ ಯಾರು ವಿದ್ಯಾರ್ಥಿ ಇಲ್ಲ, ನೀನೊಬ್ನೇ ವಿದ್ಯಾರ್ಥಿ ಅಂತ. ಅವನ ಸ್ಟೋರಿ ಅಂತ ಅಂದ್ರೆ, ಅವನು 10 ವರ್ಷ ನಿರಂತರ ಅಪ್ಲಿಕೇಶನ್ ಹಾಕಿದ್ದಾನೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ. 1 ವರ್ಷ ನೀವು ಒಂದೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ, 10 ವರ್ಷ ಅವನು ರಿಜೆಕ್ಟ್ ಆಗಿದ್ದ. 11ನೇ ಸರ್ತಿ ಅವನು ಏನ್ ಹೇಳ್ತೀರಿ ಎಕ್ಸೆಪ್ಟ್ ಆದ. ಸೊ ನಾನು ಏನ್ ನೋಡಿದೇನಂದ್ರೆ, ಈ ತುಂಬಾ ನೀವು ಯಾರೆಲ್ಲ ನೋಡ್ತೀರಲ್ಲ ಅತ್ಯಂತ ಸಕ್ಸಸ್ಫುಲ್, ಅತ್ಯಂತ ಇದು ಅಂತ, ಅವರೆಲ್ಲ ಏನು ಅತಿ ಬುದ್ಧಿವಂತರಲ್ಲ, ಬಟ್ ಅವರು ತುಂಬಾ ಟ್ರೈ ಮಾಡ್ತಾರೆ. ಮತ್ತೆ ಅವರು ನಿರಾಶೆ ಆಗುದಿಲ್ಲ, ಅವರಿಗೆ ಒಂಥರ ನಿರಾಸೆ ಆಗಿ ಒಂಥರ ಸಣ್ಣ ಮನ್ಸ್ ಮಾಡ್ಕೊಂಡು ಮನೇಲಿ ಕೂತ್ಕೊಳ್ಳೋದಿಲ್ಲ. ಅವರು ಫಸ್ಟ್ ಅವರವರ ಕಂಫರ್ಟ್ ಝೋನ್ ಬಿಟ್ಟು ಏನಾಗ್ತದೆ ನೋಡು ಅಂತ ಹೊರಗೆ ಬರ್ತಾರೆ. ಇನ್ನೊಂದು ಇಲ್ಲ, ರಿಜೆಕ್ಟ್ ಆದ ನಂತರ ಮನೆಗೆ ಹೋಗುದಿಲ್ಲ, ಪುನಃ ಟ್ರೈ ಮಾಡ್ತಾ ಇರ್ತಾರೆ. ಸೊ ನನ್ನ ಲೈಫಲ್ಲಿ ನಾನು ಇಷ್ಟೇ ನೋಡಿದ್ದು. ಈಗ ನಾನು ಶಾಲೆಯಲ್ಲಿ ಕೂಡ ನಾನೇ ನಂಬರ್ 1 ಸ್ಟೂಡೆಂಟ್ ಅಲ್ಲ, ಟಾಪ್ 10 ಅಲ್ಲಿ ಮಾರ್ಕ್ ಬರ್ತಾ ಇತ್ತು. ನಾನೇನು ನನ್ನಕ್ಕಿಂತ ಜಾಸ್ತಿ ಬುದ್ಧಿವಂತರು ನಮ್ಮ ಶಾಲೆಯಲ್ಲೇ ಇದ್ರು. ನಾನು ಉಡುಪಿ ಶಾಲೆ ಬಗ್ಗೆ ಮಾತಾಡುದು. ಸೊ ಇಂಡಿಯಾದಲ್ಲಿ ಎಷ್ಟು ಮಕ್ಳು ಇರ್ಬೋದು ನನ್ನಕ್ಕಿಂತ ಮುಂದೆ. ಸೊ ಆಕ್ಸ್ಫರ್ಡ್ ಅಲ್ಲಿ ಒಂದು 50-60 ಜನರನ್ನೇ ತಕೊಳ್ಳೋದು. ನನ್ನ ಕೋರ್ಸ್ ಅಲ್ಲಿ ಒಬ್ಬರೇ ಭಾರತೀಯರನ್ನು ತಕೊಳ್ಳೋದು ಅವರು ಪರ್ ಇಯರ್. 26 ಸ್ಪಾಟ್ಸ್ ಇರೋದು ಆ ಕೋರ್ಸ್ ಅಲ್ಲಿ ಪರ್ ಇಯರ್. ವೆರಿ ಕಾಂಪಿಟೇಟಿವ್. ಈ ಇಡೀ ಜಗತ್ತಿನಿಂದ 100 ಅಪ್ಲಿಕೇಶನ್ಸ್ ಬರ್ತದೆ. ಸೊ ಅದರಲ್ಲಿ 26 ಜನರಲ್ಲಿ ಒಬ್ಳ ಆದ್ರೆ, ಈ ಭಾರತದಿಂದ ಒಬ್ಬರೇ ಸಿಲೆಕ್ಟ್ ಆಗೋದಂದ್ರೆ ಟ್ರೈ ಮಾಡಬೇಕು. ಮತ್ತೆ ಇಲ್ಲ ಒಂಥರ ರಿಜೆಕ್ಟ್ ಆದ ನಂತರ ನಿರಾಸೆ ಆಗಬಾರ್ದು, ನಿರಾಶಾವಾದಿ ಒಂಥರ ಮಾನಸಿಕತೆ ಇಡದೆ ಟ್ರೈ ಮಾಡ್ತಾ ಇರಬೇಕು. ಆಗ ಒಂದಲ್ಲ ಒಂದು ದಿನ ಅದು ಸಕ್ಸೀಡ್ ಆಗೇ ಆಗ್ತದೆ. ಬಟ್ ಇಲ್ಲ ಮೇಡಮ್, ಕರೆಕ್ಟ್ ಅಲ್ಲ, ತಾವು ಹೇಳಿದ್ದು 100% ಸತ್ಯ. ಬಟ್ ಆ ಮೈಂಡ್ ಸೆಟ್ ಬರಲ್ಲ. ಅಂದ್ರೆ ಒಂದ್ಸಲ ಒಂದು ಫೇಲ್ಯೂರ್ ಬಂದಾಗ ನಾವು ಅಲ್ಲಿಗೆ ಮುಗೀತಂತ ಅನ್ಕೊಳ್ತೀವಿ, ಯಾಕೆ ಮತ್ತೆ ಬೇಡ ಅನ್ನೋದು. ಯಾಕಂದ್ರೆ ನೋಡಿ, ಸಮಾಜದಲ್ಲಿ ಒಂಥರ ಸ್ವಲ್ಪ ಜನರು ಕೇಕೆ ಹೊಡಿತಾರೆ, ತಿರಸ್ಕಾರ ಮಾಡ್ತಾರೆ. ಅರೆ ಏನಪ್ಪ ಅವಳು ಫೇಲ್ ಆದ್ಲು, ಇದಾದ್ಲು, ಅದಾದ್ಲು ಅಂತ. ಆ ತಿರಸ್ಕಾರ ಏನು ಉಂಟು ನೋಡಿ, ಅದನ್ನು ನಾವು ಮನಸ್ಸಿಗೆ ಒಂಥರ ಇದು ಮಾಡಿ ಬಿಡ್ತೇವೆ, ಎಂತ
ತಗೊಂಡ್ಬಿಡ್ತೇವೆ, ಅದನ್ನು ಹೀರಿ ಬಿಡ್ತೇವೆ, ಸ್ವಲ್ಪ ಇಮೋಷನಲ್ ಆಗ್ತೇವೆ. ಅದಾಗಬಾರ್ದು ನನ್ನ ಪ್ರಕಾರ. ನೋಡಿ, ಸಣ್ಣದಿರುವಾಗ ಅದು ಒಂದಿರ್ತದೆ. ನಾನು ಸಣ್ಣದಿದ್ದೆ ಅಲ್ಲಿ ಇಲೆಕ್ಷನ್ ನಿಂತಾಗ, 21 ವರ್ಷ ನಂಗೆ. ಆಗ ನಂಗೆ ಯಾರು ಬಂದು ಹೇಳಿದ್ರು ನಿಂಗೆ ಒಂದೇ ವೋಟ್ ಸಿಗ್ತದಂತ ಒಂಥರ ತಿರಸ್ಕಾರ ಮಾಡ್ತಿದ್ರು. ಆದ್ರೂ ನಂಗೆ ಅದೊಂದು ಜಾಸ್ತಿ ಅನ್ಸ್ತಿರ್ಲಿಲ್ಲ, ಯಾಕಂದ್ರೆ ಸಣ್ಣವಳು ನಂಗೆ ಏನೀಗೋ, ಗೊತ್ತಾಯ್ತಾ? ನನ್ನ ಪ್ರಕಾರ ಅದೇ ಒಂದು ಮಾನಸಿಕತೆಯನ್ನು ಹಿಡ್ಕೊಳ್ಬೇಕು. ಯಾರು ತಿರಸ್ಕಾರ ಮಾಡಿದ್ರು, ಯಾರು ಕೇಕೆ ಹೊಡೆದ್ರು, ಅದಕ್ಕೆ ಜಾಸ್ತಿ ಇದೇ ಮಾಡಬಾರ್ದು. ಏನ್ ಹೇಳ್ತೀರಿ, ಎಂಟರ್ಟೈನ್ ಮಾಡಬಾರ್ದು. ಇವತ್ತು ನಾನು ಇಂಡಿಯಾಕ್ಕೆ ಬಂದ ನಂತರ, ಇಂಡಿಯಾ ಬರುವ ಮುಂಚೆ ನಾನು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡಿದ್ದೆ ಒಂದು 6 months ಸಮಯದಲ್ಲಿ. ಅದರ ನಂತರ ನಂಗೆ ಭಾರತಕ್ಕೆ ಬರ್ಬೇಕಂತ ಇತ್ತು. ನಾನು ಭಾರತ ಬಂದ ನಂತರ ತುಂಬಾ ಜನರು ಮಾತಾಡಿದ್ರು, ಅವಳಿಗೇನೋ ಅಲ್ಲಿಂದ ತೆಗ್ದು ಹಾಕಿದ್ರಂತೆ, ಅವಳಿಗೇನೋ ಅಂದ್ರೆ ಮಾತಾಡ್ತಾರಲ್ಲ ಊರಲ್ಲಿ, ಅಂದ್ರೆ ಬೇರೆ ಊರು ಬಿಟ್ಟು, ಹೊರ ಊರು ಬಿಟ್ಟು ಭಾರತಕ್ಕೆ ಬರುದಂದ್ರೆ ಅದೇನೋ ಒಂದು ದೊಡ್ಡದು ಕುಂಬಳಕಾಯಿ ಬಿದ್ದ ಹಾಗೆ. ಸೊ ಆ ಥರ ಎಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಐ ಥಿಂಕ್ ಯು ಶುಡಂಟ್ ಕೇರ್. ನಿಮಗೆ ನಿಮ್ಮ ಒಂದು ಸತ್ಯವನ್ನು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಬೇರೆಯವ್ರು ಏನು ಹೇಳ್ತಾರೆ ಅದನ್ನು ಹಿಡ್ಕೊಂಡು ಇಮೋಷ್ನಲ್ ಆಗಿ ಮನೇಲಿ ಕುತ್ಕೊಳ್ಬಾರ್ದು. ಸೆಕೆಂಡ್, ಮನೇಲಿ ಒಂದು ಕಂಫರ್ಟ್ ಝೋನ್ ಇರ್ತದೆ, ಅದರಲ್ಲೇ ನಾವು ಇರಬಾರ್ದು. ನಮ್ಮ ಕಂಫರ್ಟ್ ಝೋನನ್ನು ಸ್ವಲ್ಪ ಇಟ್ಸ್ ವೆರಿ ಅನ್ಕಂಫರ್ಟಬಲ್, ಆಂಗ್ಸೈಟಿ ಆಗ್ತದೆ. ಆದರೆ ಒಂದು 2 ಸರ್ತಿ ಮಾಡಿದರೆ ಅದು ಕೈದಾಗ್ತದೆ. ನಂಗೆ ಈಗ ಪಬ್ಲಿಕ್ ಸ್ಪೀಕಿಂಗ್ ಇಂದ ತುಂಬ ಹೆದರಿಕೆ ಆಗ್ತಿತ್ತು. ಮುಂಚೆ ನನಗೆ ತುಂಬ ವಾಂತಿ ಸಹ ಬರ್ತಾ ಇತ್ತು. ಬಟ್ 2-3 ಸರ್ತಿ ವಾಂತಿ ಮಾಡಿದೆ, ಮಾತಾಡಿದೆ, ಅದರ ನಂತರ ವಾಂತಿ ಬರೆದು ಕೈದಾಯ್ತು. ಇವತ್ತು ನನಗೆ ಕಾನ್ಫಿಡೆಂಟ್ಲಿ ಮಾತಾಡುವ ಒಂದು ಇದು ಉಂಟು, ಕಲೆ ಉಂಟು. ಸೊ ಐ ಥಿಂಕ್ ವಿ ಶುಡ್ ಕೀಪ್ ಪುಷಿಂಗ್ ಅಷ್ಟೇ, ಚರೈವೇತಿ, ನಿರಂತರವಾಗಿ ನಡೀತಾ ಇರಬೇಕು, ಬಿದ್ರು ಎದ್ರು ಹೋಗ್ತಾ ಇರಬೇಕು. ಸೊ ಅದೇ ನನ್ನ ಪ್ರಕಾರ ಒಂದು ಲೈಫ್ ಇದ್ದು ಸೀಕ್ರೆಟ್. ಈ ಸಕ್ಸಸ್ಫುಲ್ ಜನರೆಲ್ಲ ಅತಿ ಬುದ್ಧಿವಂತರಲ್ಲ, ಮತ್ತೆ ಅವರ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಎಂತ ಸಹ ಇಲ್ಲ ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ. ನಾವೀಗ ಎಣಿಸ್ಕೊಳ್ತೇವೆ ಸಕ್ಸಸ್ಫುಲ್ ಜನರನ್ನು ನೋಡಿದ್ರೆ ಅವ್ರಿಗೇನೋ ಹುಟ್ಟುಗುಣ ಉಂಟು, ಹುಟ್ಟುವಾಗವೇ ಅವರೇನೋ ಭಾರಿ ಇಂಟೆಲಿಜೆಂಟ್ ಆಗಿದ್ರು. ನನ್ನ ಕ್ಲಾಸಲ್ಲಿ ಫಸ್ಟ್ ಬರುವವರು, ಐ ಮೀನ್ ನೋ ಅಫೆನ್ಸ್, ಬಟ್ ಅವರೇನೋ ಆಕ್ಸ್ಫರ್ಡ್ ತಲುಪಲಿಲ್ಲ, ಯಾಕಂದ್ರೆ ಅವ್ರವರ ಕಂಫರ್ಟ್ ಝೋನಲ್ಲೇ ಇದ್ರು. ಅಂದ್ರೆ ಆ ಕಂಫರ್ಟ್ ಝೋನಲ್ಲೇ ಅವರವರನ್ನು ಸೀಮಿತ ಮಾಡ್ಕೊಂಡ್ರು. ನನ್ನ ಪ್ರಕಾರ ಹೋಗ್ತಾ ಇರಬೇಕು. ಮತ್ತೆ ಸಮಾಜ ಏನ್ ಹೇಳ್ತದೆ ಅದಕ್ಕೆ ಒಂದು ಕಿವಿಯಲ್ಲಿ ತಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡಬೇಕು. ಬ್ಯೂಟಿಫುಲ್. ಅಂದ್ರೆ ಕಂಫರ್ಟ್ ಝೋನ್ ಹೊಡೆದು ಹಾಕಿ ಹೋಗ್ತಾ ಇರಬೇಕು. ಅಂಡ್ ಟ್ರೈ ಅನ್ನುವಂಥದ್ದು ಬೆಸ್ಟ್ ಅಂತ ಹೇಳ್ತೀರಿ, ಅದು ಸಕ್ಸಸ್ ಆಗುತ್ತೆ. ಬ್ಯೂಟಿಫುಲ್. ತಮ್ಮಿಂದ ಕಲಿಯುವಂಥದ್ದು ಬಹಳಷ್ಟಿದೆ. ಸೊ ದಟ್ಸ್ ವೈ, ಯಾಕಂದ್ರೆ ಇಲ್ದಿದ್ರೆ ಅಂತ ಒಂದು ಏನು ಡ್ಯಾಶಿಂಗ್ ಪರ್ಸನಾಲಿಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಬಹಳಷ್ಟು ಮಾತಾಡುವಂಥದ್ದು ಇದೆ ಮೇಡಮ್ ತಮ್ಮ ಜೊತೆ. ಎನಿವೆ, ಈಗ ತಾವು ಯೋಗಿ ಆದಿತ್ಯನಾಥ್ ಜಿ ಅವರ ಕಣ್ಣಿಗೆ ಹೇಗೆ ಬೀಳ್ತೀರಿ, ಅವ್ರಿಗೆ ಹೇಗೆ ತಾವು ಕಾಂಟ್ಯಾಕ್ಟ್, ದೆನ್ ಆಫ್ಟರ್ ದಟ್ ತಾವು ಮಾಡಿದಂಥ ಕೆಲಸ? ಎಸ್, ಇಟ್ ವಾಸ್ ಏನು ಹೇಳ್ತೀರಿ, ತುಂಬ ಅಚಾನಕ್ ಆಗಿ ಬಂದ ಇದು ಏನು ಹೇಳ್ತೀರಿ ಆಫರ್. ನಾನು 2021 ನನ್ನ ಗ್ರ್ಯಾಜುಯೇಷನ್ ಆಯಿತು November 26. ಅದೇ ದಿನ ಮಲಾಲಾ ಯೂಸುಫ್ಜೈದು ಸಹ ಗ್ರ್ಯಾಜುಯೇಷನ್, ನೊಬೆಲ್ ಪೀಸ್ ಲಾರಿಯೇಟ್. ಅದರ ನಂತರ ನಾನು ಭಾರತಕ್ಕೆ ಬಂದೆ. ಅದರ ನಂತರ ನೋಡ್ತಾ ಇದ್ದೆ ಏನು ಮಾಡೋದು, ಏನು ಕೆಲಸ ಮಾಡ್ಬೋದು, ಭಾರತದಲ್ಲಿ ಏನು ಮಾಡ್ಬೋದು ಅಂತ. ಒನ್ ಫೈನ್ ಡೇ ಐ ಜಸ್ಟ್ ಗಾಟ್ ಅ ಕಾಲ್, ಹೀಗೆ ನೀವು ಲಕ್ನೋ ಬರ್ತೀರಾ ಅಂತ. ನಂಗೆ ಅದು ಫೇಕ್ ಕಾಲ, ರಿಯಲ್ ಕಾಲ ಏನೂ ಐಡಿಯಾ ಇಲ್ಲ. ಅಂದರೆ ತುಂಬ ಜನರು ಪ್ರ್ಯಾಂಕ್ ಕಾಲು ಮಾಡ್ತಾರಲ್ಲ, ನಿಮ್ಗೆ ಯಾರಾದ್ರೂ ನಂಬರ್ ಸಿಕ್ಕಿತ್ತು ಪ್ರ್ಯಾಂಕ್ ಕಾಲ್ ಮಾಡಿ. ನಾನು ಸೀದಾ ಹೊರಟೋದೆ. ಇದುವರೆಗೆ ನಾನು ಉತ್ತರ ಪ್ರದೇಶದಲ್ಲಿ ಕಾಲು ಹಾಕಿದ ಜನ ಅಲ್ಲ. ನನಗೆ ಉತ್ತರ ಪ್ರದೇಶ ಎಲ್ಲಿ ಉಂಟು, ಏನು, ಲಕ್ನೋ ಎಲ್ಲಿ, ಏರ್ಪೋರ್ಟ್ ಎಲ್ಲಿ, ಏನೂ ಗೊತ್ತಿಲ್ಲ. ಲಕ್ನೋ ಹೋದೆ. ನನ್ನ ಪುಣ್ಯಕ್ಕೆ ಇಟ್ ವಾಸ್ ನಾಟ್ ಅ ಪ್ರ್ಯಾಂಕ್, ಇಟ್ ವಾಸ್ ಆ್ಯಕ್ಚುಲಿ ಏನು ಹೇಳ್ತೀರಿ ರಿಯಲ್, ಇಟ್ ವಾಸ್ ರಿಯಲ್. ಮತ್ತು ಐ ಥಿಂಕ್ ಇಟ್ ವಾಸ್ ಮೈ ಕಾಂಟ್ರಿಬ್ಯೂಷನ್ ಕೂಡ. ಹಾಗೇನು ಬಂದ ನಂತರ ನನಗೇನು ರೆಡ್ ಕಾರ್ಪೆಟ್ ಹಾಕಿ ನನ್ನನ್ನೇನು ತಲೆ ಮೇಲೆ ಕೂರಿಸಲಿಲ್ಲ. ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ತುಂಬ ಘಟನೆಗಳಾಯಿತು, ತುಂಬ ಏನು ಹೇಳ್ತೀರಿ ಸ್ಟ್ರಾಟಜೀಸ್ ಇತ್ತು. ಸೊ ನನ್ನ ಕಾಂಟ್ರಿಬ್ಯೂಷನಿಂದ ತುಂಬ ಏನು ಹೇಳ್ತೀರಿ ಒಂದು ಹೆಲ್ಪ್ ಆಯಿತು. ಸೊ ಆ ರೀತಿ ಆ ಒಂದು ಚುನಾವಣೆಯಲ್ಲಿ ನಾನು ಸೇರಿದ್ದೆ. ಅದರ ನಂತರ ನಾನು ಪೊಲಿಟಿಕಲಿ ಅಲ್ಲೇನು ಕಂಟಿನ್ಯೂ ಮಾಡಲಿಲ್ಲ. ಹೋಗ್ತಾ ಇರ್ತೇನೆ, ಬರ್ತಾ ಇರ್ತೇನೆ. ಏನಾದರೆ ಬೇರೆ ಬೇರೆ ಇಶ್ಯೂಸ್ ಇದ್ದರೆ, ಈಗ $1 ಟ್ರಿಲಿಯನ್ ಇಕಾನಮಿದ್ದು ಒಂದು ಕನ್ಸಲ್ಟೇಷನ್ ಆಯಿತು. ಸೊ ಏನೇನಾದರೆ ಆ ಸಮಯಕ್ಕೆ ನಾನು ಹೋಗ್ತೇನೆ, ಬರ್ತೇನೆ. ಇವಾಗ ಮಹಾಕುಂಭ ಆಯಿತು, ಹೋದೆ, ಸ್ನಾನ ಮಾಡಿ ಬಂದೆ. ಸೊ ಆ ಥರ ಒಂದು ಟಚ್ಚಲ್ಲಿದ್ದೇನೆ. ಬಟ್ ಹಾಗೇನು ಸ್ಪೆಸಿಫಿಕ್ಲಿ ಆ ಚುನಾವಣೆ ನಂತರ ನಾನು ಕಂಟಿನ್ಯೂ ಮಾಡಲಿಲ್ಲ. ಓಕೆ, ಅಂದ್ರೆ ನಿಮ್ಮನ್ನ ಯಾವ ಮಾನದಂಡದ ಮೇಲೆ ಅವರು ಆಯ್ಕೆ ಮಾಡ್ತಾರೆ? ಅಂದ್ರೆ ತಾವು ಒಂದು ಯಂಗ್ ಆಗಿರುವಂತದಾಗ 24-25 ವರ್ಷ ಆಗಿರಬಹುದು. ಸೊ ಆ ಟೈಮಲ್ಲಿ ತಾವು ಹೇಗೆ ಸೆಲೆಕ್ಟ್ ಆಗ್ತೀರಿ? ಐ ವಾಸ್ 22 ಅವಾಗ. 22. ಐ ಥಿಂಕ್ ಎಲ್ರಿಗೂ ಏನೊಂದು ಕುತೂಹಲ ಇತ್ತಂದ್ರೆ ಆ ಆಕ್ಸ್ಫರ್ಡ್ ಅಲ್ಲಿ ಹೋಗಿ ನೀನ್ ಚುನಾವಣೆ ಹೇಗೆ ಗೆದ್ದಿ ಅಂತ, ಯಾಕಂದ್ರೆ ನೀನ್ ಹೇಗೆ ವೋಟ್ ತಕೊಂಡಿ ಅಂತ. ಯಾಕಂದ್ರೆ ಅದಕ್ಕೂ ನಾನು ಗ್ರೌಂಡ್ ವರ್ಕ್ ಮಾಡಿದ್ದೇನೆ. ಅದಕ್ಕೂ ನಾನು ಏನ್ ಹೇಳ್ತೀರಿ, ವೋಟ್ ಎಂಡ್ ಆಫ್ ದ ಡೇ ನಿಮ್ಮ ವಿಚಾರಗಳಿಂದ ನಿಮ್ಗೆ ವೋಟ್ ಸಿಗುದಿಲ್ಲ. ನೀವು ಎಂಡ್ ಆಫ್ ದ ಡೇ ಜನರನ್ನು ಕನ್ವಿನ್ಸ್ ಮಾಡ್ಬೇಕು,
ಇರಬೇಕು, ನಿಮಗೆ ಗ್ರೌಂಡ್ ವರ್ಕ್ ಇರಬೇಕು, ನಿಮ್ಮ ಎಲೆಕ್ಟೊರೇಟ್ ಯಾರು, ಎಷ್ಟು ಯಾರು ನಿಮಗೆ ವೋಟ್ ಹಾಕ್ತಾರೆ ಇಲ್ಲ ಅವರನ್ನು ರೀಚ್ ಆಗಬೇಕು. ಸೊ ಅದೊಂದು ಏನ್ ಹೇಳ್ತೀರಿ, ಇಟ್ ವಾಸ್ ಅ ಕೈಂಡ್ ಆಫ್ ಮಿರಕಲ್ ಎಲೆಕ್ಷನ್ ಅಂತ ಹೇಳ್ತೀರಿ ನೋಡಿ, ಅಂದ್ರೆ ಇಂಪಾಸಿಬಲ್ ಎಲೆಕ್ಷನ್ ಅನ್ನೇ ಗೆದ್ದ ಎಲೆಕ್ಷನ್. ಸೊ ಅವ್ರಿಗೇನೋ ಅನ್ಸಿತ್ತು ಇವಳೇನೋ ಫ್ರೆಶ್ ಐಡಿಯಾ ಇವ್ರ ಹತ್ರ ಇರ್ಬೋದು. ಮತ್ತೆ ಆ ವಿಷಯ ಏನು, ಅದು ಬಹು ಚರ್ಚಿತ ವಿಷಯ, ಅದು ನಮ್ಮ ಪಾರ್ಲಿಮೆಂಟಲ್ಲೂ ಚರ್ಚೆ ಆಗಿತ್ತು. ನಮ್ಮ ಮಾಜಿ ಮುಖ್ಯಮಂತ್ರಿ ಯಾರಿದ್ದಾರೆ BS ಯಡಿಯೂರಪ್ಪನವರು, ಅವರು ಇದಕ್ಕೊಂದು ಅವರು ಮುಖ್ಯಮಂತ್ರಿ ಆಗಿರುವಾಗ ಲೆಟರ್ ಬರೆದಿದ್ರು. ಸೊ ಎಲ್ಲರೂ ರಾಜನೀತಿಕ ಏನ್ ಹೇಳ್ತೀರಿ, ಒಂದು ಸರ್ಕಲ್ ಅಲ್ಲಿ ಎಲ್ರಿಗೂ ಇದ್ರ ಬಗ್ಗೆ ಒಂದು ಇದು ಉಂಟು ಎಂತ ಹೇಳ್ತೀರಿ, ನಾಲೆಜ್ ಉಂಟು, ಇದಾದದ್ದು ಗೊತ್ತುಂಟು. ಸೊ ಅವ್ರಿಗೆ ಅದೊಂದು ಕುತೂಹಲ ಇತ್ತು, ಇವಳು ಹೇಗಪ್ಪ ಅಲ್ಲಿ ಹೋಗಿ ಗೆದ್ರು ಅಂತ. ಹೌದು, ಅದೇ ಕಾರಣದಿಂದ ಅವರು ಅಪ್ರೋಚ್ ಮಾಡಿದ್ರು. ಅಂಡ್ ಐ ವಾಸ್ ಏಬಲ್ ಟು ಹೆಲ್ಪ್ ಅಕಾರ್ಡಿಂಗ್ಲಿ. ಒಂದು ಅಳಲು ಸೇವೆ ನಮ್ಮದು, ನಮ್ದೇನು ದೊಡ್ಡ ಇದಲ್ಲ. ಅವರು ಹೀಸ್ ಆಲ್ಸೋ ಫಾಟ್ ಏನೋ 5 ಟರ್ಮ್ಸ್ ಅವರು MP ಆಗಿದ್ದಾರೆ, ಮತ್ತೆ ಅವರದ್ದು ಒಂದು ಹಿಸ್ಟ್ರಿ ಇದೆ ಅಲ್ಲಿ. ಸೊ ನಮ್ದು ಅಳಿಲು ಸೇವೆ, ಆದ್ರೂ ಸೇವೆ ಹೇಗಾಯ್ತು ಅವ್ರ ಜೊತೆ ವರ್ಕ್ ಮಾಡಿ ತಮ್ಗೆ? ಐ ಥಿಂಕ್ ಇಟ್ ವಾಸ್ ಅ ವೆರಿ ಟ್ರಾನ್ಸ್ಫಾರ್ಮೇಟಿವ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಉತ್ತರ ಪ್ರದೇಶದ ರಾಜನೀತಿ ಏನಿದೆ ನೋಡಿ, ಅದೊಂದು ಅರ್ಥ ಮಾಡಿದರೆ ಕಂಪ್ಲೀಟ್ ರಾಜನೀತಿ ಅರ್ಥ ಮಾಡಿದ ಹಾಗೆ. ಯಾಕಂದರೆ ಅಲ್ಲಿ ಅಷ್ಟು ಇಂಟೆನ್ಸಿವ್ ಆಗಿ ಜನರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಜನರಿಗೆ ನಮ್ಮ ಕೌನ್ಸಿಲರ್ ಯಾರು, ನಮ್ಮ ಬೂತ್ ಅಧ್ಯಕ್ಷ ಯಾರು, ನಮ್ಮ ಇವ್ರು ಯಾರು, ಅವ್ರು ಯಾರು, ಎಲ್ಲ ಮಾಹಿತಿ ಉಂಟು ಅಲ್ಲಿಯ ಜನರಿಗೆ. ತುಂಬ ಅವ್ರೇನು ಹೇಳ್ತೀರಿ, ಪೊಲಿಟಿಕಲಿ ಅವೇರ್. ನಮ್ಮ ಜನರು ಓಕೆ ಅವೇರ್ ಇದ್ದಾರೆ, ಬಟ್ ನಾಟ್ ದ್ಯಾಟ್ ಅವೇರ್. ಇಲ್ಲಿ ನೀವು ಚಾ ಅಂಗಡಿ ಇದಕ್ಕೆಲ್ಲ ಹೋದ್ರೆ ಎಲ್ಲರೂ ರಾಜನೀತಿ ಬಗ್ಗೆ ಮಾತಾಡಲ್ಲ, ಎಲ್ಲರೂ ಪಾಲಿಟಿಕ್ಸ್ ಮಾತಾಡಲ್ಲ, ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಒಂದು ಬೇಕಾದಷ್ಟು ಇದು ಉಂಟು ಎಲ್ರಿಗೂ ನಾಲೆಜ್, ಬಟ್ ಅಲ್ಲಿ ಎಲ್ರಿಗೂ ಒಂಥರ ಹೈಪರ್ ನಾಲೆಜ್ ಉಂಟು, ಸಣ್ಣ ಸಣ್ಣ ವಿಷಯದ ಬಗ್ಗೆ ಅಲ್ಲಿ ಅವರಿಗೆ ಇದುಂಟು, ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ. ಸೊ ಇಟ್ ವಾಸ್ ಅ ಬಿಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ಅಷ್ಟು ಜನರು, ಅದು ಕೂಡ ಇವತ್ತು ಉತ್ತರ ಪ್ರದೇಶ ಒಂದು ದೇಶ ಆದರೆ 5th ಲಾರ್ಜೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್, ಯಾಕಂದರೆ ಅಷ್ಟು ಪಾಪ್ಯುಲೇಷನ್ ಇದೆ ಅಲ್ಲಿ, ಆಲ್ಮೋಸ್ಟ್ 25 ಕೋಟಿ ಇವಾಗ. ಸೊ ಅಷ್ಟು ಜನರ ಒಂದು ರಾಜನೀತಿ ನೋಡೋದು, ಅಲ್ಲಿಯ ಒಂದು ಪಾಲಿಟಿಕ್ಸ್ ನೋಡೋದು, ಇಟ್ ವಾಸ್ ಟ್ರಾನ್ಸ್ಫಾರ್ಮೇಟಿವ್, ಲೈಫ್ ಚೇಂಜಿಂಗ್ ಒಂಥರ ಎಕ್ಸ್ಪೀರಿಯನ್ಸ್. ಮತ್ತು ಅವರ ಡಿಸಿಪ್ಲಿನ್ ಇರ್ಬೋದು, ಒಂದು ಹೀ ಇಸ್ ಅ ಟ್ರೂ ಲೈಫ್ ಯೋಗಿ. ಈಗ ನಾವು ಹೇಳ್ತೀವಿ ನೋಡಿ, ಟ್ರೂ ಲೈಫ್ ಯೋಗಿ ಯಾರಿರ್ತಾರೆ ಅವರದ್ದು ಡಿಸಿಪ್ಲಿನ್ ಇರ್ಬೋದು. ಬೆಳಗ್ಗೆ 4 ಗಂಟೆಗೆ ಎದ್ದು ಅವರದ್ದು ಏನು ಪ್ರಾಕ್ಟೀಸ್ ಇದೆ, ಆಸ್ ಅ ಮಹಂತ್ ಆಫ್ ಗೋರಖ್ನಾಥ್ ಪೀಠ್, ಅವರದ್ದು ಕೆಲವು ರಿಲಿಜಿಯಸ್ ಪ್ರಾಕ್ಟೀಸ್ ಇದೆ, ಅದನ್ನು ಅವರು ಡೈಲಿ ತಪ್ಪದೇ ಮಾಡ್ತಾರೆ. ಅವರದ್ದು ಡಯಟ್ ಇರ್ಬೋದು, ಎಷ್ಟು ಸಿಂಪಲ್ ಫುಡ್, ಅಷ್ಟು ಒಂದು ದೊಡ್ಡ ಪದದಲ್ಲಿದ್ದಾರೆ ಅವರು. ಅವರಿಗೆ ಬೇಕಾದ ಫುಡ್ ಇರ್ಬೋದು, ಬೇಕಾದ ಸ್ವೀಟ್ಸ್ ಇರ್ಬೋದು, ಏನೋ ಅವರು ಆರ್ಡರ್ ಮಾಡ್ಬೋದು. ಬಟ್ ವೆರಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್ ಏನಿದೆ, ಅದೊಂದು ನನಗೊಂದು ಫ್ರಮ್ ಅ ವೆರಿ ಕ್ಲೋಸ್ ಡಿಸ್ಟೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಮತ್ತು ಸಿಂಪಲ್ ಆಗಿ ಹೇಗೆ ನಾವು ನಮ್ಮ ಲೈಫನ್ನು ಲೀಡ್ ಮಾಡಿ ವಿ ಕ್ಯಾನ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಸೊಸೈಟಿ ಅಂತ. ಸೊ ದ್ಯಾಟ್ ವಾಸ್ ಅ ವೆರಿ ಲಾರ್ಜ್ ಲರ್ನಿಂಗ್ ಕರ್ವ್. ಓಕೆ ಓಕೆ, ಉತ್ತರ ಪ್ರದೇಶದಲ್ಲಿ ಜೊತೆಗೆ ಈ ಸಂದರ್ಭ ಮೇಡಮ್, ಅಂದರೆ ತಾವು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಕೆಲಸವನ್ನು ಮಾಡ್ತೀರಿ ಯೋಗಿ ಆದಿತ್ಯನಾಥ್ ಅವರ ಜೊತೆ, ಅವರ ತಂಡದ ಜೊತೆಗೆ. ಸೊ ಹಾಗಿದ್ದಾಗ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಹುಶಃ ಕೆಲಸ ಮಾಡಿದಿರಿ ಉತ್ತರ ಪ್ರದೇಶ 2022 ಅಲ್ವಾ? ಸೊ ಹಾಗಿದ್ದಾಗ ಅಲ್ಲಿ ಅಯೋಧ್ಯೆಯಲ್ಲಿ, ಅಂದರೆ ತಾವು ಈಗ ಪುಸ್ತಕವನ್ನು ಕೂಡ ಬರೆದಿರಿ, ರಾಮ್ ಜನ್ಮಭೂಮಿ ಅಯೋಧ್ಯೆ. ಸೊ ಅಯೋಧ್ಯೆಯಲ್ಲಿ ಸೋಲಾಗುತ್ತೆ, ಏನು ಕಾರಣ, ಏನು ಕತೆ, ಯಾತಕ್ಕೋಸ್ಕರ ಅಲ್ಲಿ ಅಯೋಧ್ಯೆಯಲ್ಲಿ ಸೋಲಾಗುತ್ತೆ ನೋಡಿ? ಆ ಕಾನ್ಸ್ಟಿಟ್ಯೂಯೆನ್ಸಿಯ ಹೆಸರು ಫೈಜಾಬಾದ್, ಇಟ್ ಈಸ್ ನಾಟ್ ಅಯೋಧ್ಯ, ಆಯ್ತಾ? ಅಯೋಧ್ಯೆ ಇಸ್ ಅ ಸ್ಮಾಲ್ ಪಾರ್ಟ್ ಆಫ್ ಫೈಜಾಬಾದ್. ಸೊ ಅಲ್ಲಿ ಕೆಲವು ಡೆಮೋಗ್ರಾಫಿಕ್ ಡಿವಿಡೆಂಡ್ ಇದೆ. ಬಾಬ್ರಿ ಮಸೀದಿ ಕಟ್ಟಿದವರ ಏನು ಹೇಳ್ತೀರಿ ಸಕ್ಸೆಸರ್ಸು ಇದ್ದಾರೆ ಅಲ್ಲಿ. ಸೊ ದೇ ಡೋಂಟ್ ವಾಂಟ್ ಅ BJP ಗವರ್ಮೆಂಟ್. ಅಲ್ಲಿ ತುಂಬ ಲಾಸ್ಟ್ ನೀವು ನೋಡ್ಬೋದು, ಏನು ಹೇಳ್ತೀರಿ, ಬಾಬ್ರಿ ಮಸೀದಿ ಇದು ಮಾಡಿದ ಸಂದರ್ಭದಲ್ಲೂ ಅಲ್ಲಿ BJP ಸೋಲಿದೆ. ಸೊ ಅಲ್ಲಿ BJPಯ ಇದಿಲ್ಲ ಎಂತ ಹೇಳ್ತೀರಿ, ದೇರ್ ಇಸ್ ನೋ ಸ್ಟೆಬಿಲಿಟಿ ಟು BJP ಆ ಫೈಜಾಬಾದ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ. ಬಟ್ ಇವಾಗ ಬೈ ಎಲೆಕ್ಷನ್ ಆಯಿತು ಅಲ್ಲಿಯ ಒಂದು MLA ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ದೇ ಒನ್ ದಟ್ ಎಲೆಕ್ಷನ್ ಇನ್ ಅಯೋಧ್ಯೆ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಡೆಮೋಗ್ರಫಿ ಇಸ್ ದ ಫ್ಯೂಚರ್. ಆ ಕಡೆಗಳಲ್ಲಿ ಅಂದ್ರೆ ಅಯೋಧ್ಯೆಯಲ್ಲಿ ಸೋತದ, ಅಂದ್ರೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಇಡೀ ನೇಷನ್ ವೈಡ್ ನೋಡಿದಾಗ ಆ ಒಂದು ಎಲೆಕ್ಷನ್ ರಿಸಲ್ಟ್ ಬಹಳಷ್ಟು ಜನರ ಏನು ಯಾಕೆ ಹೀಗಾಯ್ತು ಅನ್ನೋ ಪ್ರಶ್ನೆ. ಯಾಕಂದ್ರೆ ಬಂದಾಗ ಅಲ್ಲಿ ಬಹಳಷ್ಟು ಜನರು ನಿರಾಶ್ರಿತರಾದ್ರು, ಅವರ ಮನೆಗಳನ್ನ ಅಂಗಡಿಗಳನ್ನ ಹೊಡೆದಾಕಲಾಗಿತ್ತು, ಆ ರೀತಿ ಸಮಸ್ಯೆ ಆಗಿತ್ತು. ಹಾಗಾಗಿ ಯಾರು ಜನರು ವೋಟ್ ಮಾಡಿಲ್ಲ ಅಂತ. ಅಲ್ಲ, ನೀವು ಏನ್ ಹೇಳ್ತೀರಿ, ಒಂದು MP ಕಾನ್ಸ್ಟಿಟ್ಯೂಯೆನ್ಸಿ, ಇಟ್ ವಾಸ್ ಅ ಲೋಕಸಭಾ ಎಲೆಕ್ಷನ್ ಅಲ್ಲ, ಅದರಲ್ಲಿ 8 ಸಬ್ ಡಿವಿಷನ್ಸ್ ಬರ್ತದೆ.
ಸೊ ಆ ದೇವಸ್ಥಾನ ಇರುವ ಪರಿಸರದ್ದು ನೋಡಿದ್ರೆ ನೀವು ಬಿಜೆಪಿ ಹ್ಯಾಸ್ ಒನ್ ದ್ಯಾಟ್. ಸೊ ಇಟ್ ಈಸ್ ನಾಟ್ ಬಿಕಾಸ್ ಅಲ್ಲಿ ಆ ಮನೆಯನ್ನು ಇದು ಮಾಡಿದ್ರು ಅದು ಮಾಡಿದ್ರು ಅಂತ, ಯಾಕಂದ್ರೆ ಆ ರೀಜನ್ ಅಲ್ಲಿ ಅವರು ಗೆದ್ದು ಬಂದಿದ್ದಾರೆ. ಆ ಅಯೋಧ್ಯೆ ದೇವಸ್ಥಾನ ಇರುವ ಏನು ಲೊಕ್ಯಾಲಿಟಿ ಇದೆ ಅಲ್ಲಿ ಗೆದ್ದು ಬಂದಿದ್ದಾರೆ. ಇಟ್ ಇಸ್ ಲಾರ್ಜರ್ ಫೈಜಾಬಾದ್. MP ಎಲೆಕ್ಷನ್ ಆಗಲ್ಲ, ಫೈಜಾಬಾದ್ ಇದ್ದು ಏನು ಲಾರ್ಜರ್ ಇದಿದೆ ಅಲ್ಲಿ ಸೋತ್ರು ಅವರು. ಸೊ ಇಟ್ ಇಸ್ ಬಿಕಾಸ್ ಆಫ್ ಡೆಮೋಗ್ರಫಿ. ಉತ್ತರ ಪ್ರದೇಶ್ ಹ್ಯಾಸ್ ಅ ವೆರಿ ಸೀರಿಯಸ್ ಮೇಜರ್ ಆಗಿರುವಂತಹ ರೀಸನ್ಸ್ ಅಲ್ಲ ಅಂತ ಹೇಳ್ತೀರಿ? ಹೌದು, ನನ್ನ ಪ್ರಕಾರ, ನಾನು ನೋಡಿದ ಪ್ರಕಾರ ಇಟ್ ಇಸ್ ನಾಟ್ ಮೆಜಾರಿಟಿ ರೀಸನ್. ನಿರಾಶ್ರಿತರಿದ್ದಾರೆ, ನಾನು ನಿರಾಶೆ ಇಲ್ಲ ಅಂತ ಹೇಳೋದಿಲ್ಲ. ಜನರಿಗೆ ನೋಡಿ, ಈಗ ಮಹಾಕುಂಭ ಆದಾಗ ಪ್ರಯಾಗ್ರಾಜಲ್ಲಿ ಅಷ್ಟು ಜನರು ಬಂದ್ರು, ಲೋಕಲ್ಸಿಗೆ ಹೇಗೆ ಅನಿಸ್ತದೆ? ಈಗ ನಾಡ್ದು ಮಂಗಳೂರಲ್ಲಿ ನಾವು 63 ಕೋಟಿ ಜನರನ್ನು ಬಿಟ್ರೆ ಹೇಗಾಗ್ಬೋದು? ಮಂಗಳೂರವರಿಗೆ ನಿರಾಶೆ ಆಗುದಿಲ್ಲ. ಬಟ್ ದಟ್ ಡಸಂಟ್ ಮೀನ್ ನಾವು ಪಾರ್ಟಿಯನ್ನು ಬ್ಲೇಮ್ ಮಾಡ್ತೇವೆ ಅಂತ. ಸೊ ನಾವು ಎಕ್ಸಾಕ್ಟ್ಲಿ ಇಲೆಕ್ಷನ್ ಆದಾಗ ಆ ರೀಜನ್ ಅನ್ನು ನೋಡ್ಬೇಕು, ಆ ಜನರನ್ನು ಬಿಟ್ಟ ರೀಜನ್ ಅನ್ನು ನೋಡ್ಬೇಕು. ಸೊ ನೀವು ಅಯೋಧ್ಯೆ ದೇವಸ್ಥಾನ ಕಟ್ಟಿದ ರೀಜನ್ ಇರ್ಬೋದು, ಕಾರಿಡಾರ್ ಮಾಡಿದ ರೀಜನ್ ಇರ್ಬೋದು, ಅಲ್ಲಿ ನೋಡಿದ್ರೆ ಅಲ್ಲಿ ಗೆದ್ದಿದ್ದಾರೆ. ವೈಡರ್ ಫೈಜಾಬಾದ್ ಇಂದ ಬರ್ಲಿಲ್ಲ, ಅದೇನೋ 8 ಡಿಫ್ರೆಂಟ್ ಇದಿತ್ತು, ಅದ್ರಲ್ಲಿ ದೇ ಲಾಸ್ಟ್ ಇನ್ ಆಲ್ಮೋಸ್ಟ್ 6. ಬಟ್ ಆ 2 ಇದ್ರಲ್ಲಿ ದೇ ಹ್ಯಾವ್ won. ಸೊ ಇಲ್ಲ ಅಂತ ಹೇಳುದಿಲ್ಲ, ಬಟ್ ಅದು ಕಾರಣ ಅಲ್ಲ, ಯಾಕಂದ್ರೆ ನೀವು ನೋಡಿದ್ರೆ ದ ನಂಬರ್ಸ್ ವಿಲ್ ಸೇ ದಟ್ ಇಸ್ ನಾಟ್ ದ ರೀಸನ್ ಅಂತ. ಓಕೆ. ಜೊತೆಗೆ ಈ ರಾಮ ಜನ್ಮಭೂಮಿ ಅನ್ನೋ ಪುಸ್ತಕವನ್ನ ಬರೆದಿದೆ, ಅಂದ್ರೆ ರಿಲೇಟೆಡ್ ಟು ಹೇಗಿದೆ, ಏನಿದೆ ಆಕ್ಚುಲಿ ಇದರಲ್ಲಿ ಒಳಗಡೆ? ಆಕ್ಚುಲಿ ನೋಡಿ, ಇದು ನಾನು ಏನ್ ಬರ್ದದಂದ್ರೆ ನನ್ನ ಜನರೇಷನ್ ಮಕ್ಕಳಿಗೆ ಆ ಮೂಮೆಂಟ್ ಏನಂತ ಏನೂ ಗೊತ್ತಿಲ್ಲ. ಅದು 500 ವರ್ಷದಿಂದ ಮೂಮೆಂಟ್ ಅಂತ ಗೊತ್ತೇ ಇಲ್ಲ ನಮ್ಗೆ. ನಮ್ಗೇನೋ ಒಂದು 2-3 ವಿಷಯ ಗೊತ್ತುಂಟು, ಮತ್ತೆ ತುಂಬಾ ಮಿಸ್ಇನ್ಫಾರ್ಮೇಶನ್ ಉಂಟು. ನನ್ನ ಖುದ್ ಸ್ಟೋರಿ ನೋಡುವಾಗ ರಾಮ ಜನ್ಮಭೂಮಿಯನ್ನು ಎಳೆದು ತಂದಿದ್ರು, ವೈಲ್ ಐ ಹ್ಯಾಡ್ ನಾಟ್ ಸ್ಪೋಕನ್ ಅಬೌಟ್ ರಾಮ ಜನ್ಮಭೂಮಿ. ಆವಾಗ ನಂಗೂ ಕುತೂಹಲ ಇತ್ತು, ಯಾಕಪ್ಪ ನನ್ನನ್ನು ಈ ವಿಷಯಕ್ಕೆ ಜೋಡಿಸ್ತಾ ಇದ್ದಾರೆ, ಹೌ ಇಸ್ ದಿಸ್ ಅನ್ ಇಂಟರ್ನ್ಯಾಷನಲ್ ಇಶ್ಯೂ ಅಂತ. ಸೊ ಆ ಕುರಿತು ನಾನು ಸ್ವಲ್ಪ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಮತ್ತು ಈ ರಾಮ ಜನ್ಮಭೂಮಿದ್ದು ಏನು ಹೇಳ್ತೀರಿ, ಟೆಂಪಲ್ ಇನಾಗ್ರೇಷನ್ ಸಮಯದಲ್ಲಿ ನಂಗೆ ಏನು ಅನಿಸಿತ್ತಂದರೆ, ಒಂದು ಯಂಗ್ ಜನ್ರೇಷನಿಗೆ ನಾವು ನಮ್ಮ ಸ್ಟೋರಿಯನ್ನು ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ, ಆ್ಯಸ್ ಅ ಯಂಗ್ ಪರ್ಸನ್. ಯಾಕಂದರೆ ನಮ್ಮ ಶೈಲಿ ಬೇರೆ, ಮಾತಾಡುವ ಶೈಲಿ ಇರ್ಬೋದು, ಕನ್ವೆ ಮಾಡುವ ಒಂದು ಸ್ಟೈಲ್ ಬೇರೆ. ಸೊ ಆ ಸ್ಟೈಲ್ ಅಲ್ಲಿ ಅದೊಂದು ಸ್ಟೋರಿಯನ್ನು ನಾನು ಬರೆದಿದ್ದೇನೆ. ಹೌದು, ಇಟ್ ಇಸ್ ಬೇಸ್ಡ್ ಆನ್ ಮೈ ರಿಸರ್ಚ್ ಅಂಡ್ ಟ್ರಾವೆಲ್ ಇನ್ ಇದು. ಎಷ್ಟನೇ ವರ್ಷದಲ್ಲಿ? 25ರಲ್ಲಿ ಬರ್ತೀರಾ, ಹೇಗೆ ಬರ್ತೀರಾ? ಇದು ನಾನು 24ನೇ ವರ್ಷದಲ್ಲಿ ಬರೆದದ್ದು. ಸೊ ದಿಸ್ ವಾಸ್ ರಿಲೀಸ್ಡ್ ರಾಮ ಜನ್ಮಭೂಮಿ ಪುನರ್ ಪ್ರತಿಷ್ಠಾಪನೆ ಆಗುವ ಸಂದರ್ಭದಲ್ಲಿ ಇದು ರಿಲೀಸ್ ಆಯಿತು. ಮತ್ತೊಂದು 15ರಿಂದ 35 ಏಜ್ ಗ್ರೂಪ್ ಅವರೇ ಓದುತ್ತಿದ್ದು ಈ ಪುಸ್ತಕ. ಸೊ ಎಲ್ಲ ಏರ್ಪೋರ್ಟ್ಸ್ ಇರ್ಬೋದು, ಅಲ್ಲಿ ಇಲ್ಲಿ ಸ್ವಲ್ಪ ಮಾರಾಟ ಆಗ್ತದೆ. 21ನೇ ವರ್ಷ ವಯಸ್ಸಿನಲ್ಲಿ ಇವರು ಆಕ್ಸ್ಫರ್ಡ್ ನಲ್ಲಿ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷೆ ಆಗ್ತಾರೆ. ತದನಂತರ 22ನೇ ವಯಸ್ಸಿನಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರ ಒಂದು ಸಂಘಟನೆಯಲ್ಲಿ ಅವರು ಕೆಲಸ ಮಾಡ್ತಾರೆ. ಜೊತೆಗೆ ಇದೀಗ 24ನೇ ವಯಸ್ಸಿನಲ್ಲಿ ರಾಮ ಜನ್ಮಭೂಮಿ ಅನ್ನೋ ಪುಸ್ತಕವನ್ನ ಬರೀತಾರೆ. ಜೊತೆಗೆ ಮತ್ತೊಂದು ಪುಸ್ತಕ 23ನೇ ವಯಸ್ಸಿನಲ್ಲಿ ಮತ್ತೊಂದು ಪುಸ್ತಕ, 23ನೇ ವಯಸ್ಸಿನಲ್ಲಿ ಬರೆದಿರುವಂತಹ ಪುಸ್ತಕ ಇದು ಹಿಂದೂ ಇನ್ ಆಕ್ಸ್ಫರ್ಡ್ ಅನ್ನುವಂಥದ್ದು. ಇನ್ನೊಂದು ಕಡೆ ರಾಮ ಜನ್ಮಭೂಮಿ 24ರಲ್ಲಿ ಬರೆದಿರುವಂತಹ ಪುಸ್ತಕ. ಸೊ ಹಾಗಿದ್ದಾಗ ಇಂತಹ ಪ್ರತಿಭೆಯುಳ್ಳಂತಹ, ಜೊತೆಗೆ ಇಷ್ಟು ಸೌಂಡ್ ಮಾಡ್ತಾ ಇರುವಂತಹ ರಶ್ಮಿ ಅವರು ಕಳೆದ ಬಾರಿ ಉಡುಪಿಯಲ್ಲೂ ಕೂಡ ಸೌಂಡ್ ಮಾಡಿದ್ರು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು. ಹಲೋ ಮೇಡಮ್, ಏನ್ ಕತೆ, ಏನಾಗಿತ್ತು, ಯಾಕೆ ಆಗಿಲ್ಲ ಅನ್ನುವಂತ ಪ್ರಶ್ನೆ ಹೆಸರು ಕೇಳಿ ಬಂದಿತ್ತು. ಯಾಕಂದ್ರೆ ನಾನಲ್ಲ ನನ್ನ ಹೆಸರು ಹಾಕಿದ್ದು, ನನ್ನ ಹೆಸರು ಹಾಕಿದವ್ರ ಹತ್ರ ಕೇಳಬೇಕು ಯಾಕೆ ಹಾಕಿದ್ರು ಅಂತ. ಬಟ್ ಐ ಥಿಂಕ್ ಜೆನ್ಯೂನ್. ಹೇಗೆ ಅನಿಸ್ತು ನಿಮ್ಮ ಹೆಸರು ಬಂದಾಗ, ಕೇಳಿದಾಗ ಅಂತ ಹೇಳಿ? ಫಸ್ಟ್ ಆಶ್ಚರ್ಯ ಆಯ್ತು ಸ್ವಲ್ಪ. ನಾವು ಕೂಡ ಯಾರು ರಶ್ಮಿ ಸಾಮಂತ್ ಅಂತ ಹುಡುಕ್ದಾಗ ಮತ್ತೆ ಗೊತ್ತಾಯ್ತು ತಾವಿದ್ದೀರಿ ಅನ್ನುವಂಥದ್ದು. ಗೊತ್ತಾಯ್ತು ಅಂದ್ರೆ ಮತ್ತೆ ಗೊತ್ತಾಯ್ತು. ಸೊ ಹಾಗಿದ್ದಾಗ ಎಸ್ ಅಲ್ಲ, ಹಾಗೇನಿಲ್ಲ. ಅಂದ್ರೆ ಫಸ್ಟ್ ನಂಗೂ ಸ್ವಲ್ಪ ಆಶ್ಚರ್ಯ ಆಯ್ತು, ಯಾಕಂದ್ರೆ ನಮ್ಮ ಈಗ ಪಾರ್ಲಿಮೆಂಟ್ ನೋಡ್ಲಿಕ್ಕೆ ಹೋದ್ರೆ ಇಟ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಪಾರ್ಲಿಮೆಂಟ್. ಆವ್ರೇಜ್ ಏಜ್ ನೋಡ್ಲಿಕ್ಕೆ ಹೋದ್ರೆ 56 ಅಲ್ಲಿನ ಆವ್ರೇಜ್ ಏಜ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಸಣ್ಣ ವಯಸ್ಸಲ್ಲೂ ಹೆಸರು ಒಂದು, ಅಂದ್ರೆ 25ರಲ್ಲಿ ಇದುವರೆಗೂ ಯಾರು, ನಂಗಾಗ 25, ಆ ಹೆಸರು ಬಂದಾಗ 25 ವರ್ಷ 2-3 ತಿಂಗಳು ಆದದಷ್ಟೇ. ಅಷ್ಟು ಸಣ್ಣ ವಯಸ್ಸಿನವ್ರು ಯಾರು ಇದುವರೆಗೂ ಸಂಸದರು ಆಗ್ಲಿಲ್ಲ ನಮ್ಮ ಭಾರತದ ಇತಿಹಾಸದಲ್ಲಿ. 26-25 ವರ್ಷ 11 ತಿಂಗಳಲ್ಲಿ ಯಾರೋ ಆಗಿದ್ದಾರೆ. ಸೊ ಫಸ್ಟ್ ಕಂಪ್ಲೀಟ್ ಶಾಕ್, ಯಾಕಂದ್ರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಯಾರಪ್ಪ, ನಮ್ಮ ಹಿಸ್ಟ್ರಿ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ಸ್ವಲ್ಪ ಸೀನಿಯರ್ ಸಿಟಿಸನ್ಸೇ ಇದ್ದಾರೆ. ಸೊ ಇಟ್ ವಾಸ್ ಕೈಂಡ್ ಆಫ್ ಅ ಶಾಕ್, ಕೈಂಡ್ ಆಫ್ ಅ ಸರ್ಪ್ರೈಸ್. ಮತ್ತೆ ಕೆಲವು ಮೀಟಿಂಗ್ಸ್ ಅಲ್ಲೂ ಕರೆದಿದ್ರು, ಬಟ್ ನಂಗೇನು ಜಾಸ್ತಿ ಏನು ಹೋಪ್ ಇರಲಿಲ್ಲ. ಸೊ ಇಟ್ ವಾಸ್ ಕರೆದಿದ್ರು, ಹಾ, ಅಂದ್ರೆ ಜಸ್ಟ್ ಅನೌಪಚಾರಿಕವಾಗಿ ಹೀಗೆ ಕೂರಿಸಿದ್ರು, ಬಟ್ ನಂಗೇನು ಜಾಸ್ತಿ ಹೋಪ್ ಇರಲಿಲ್ಲ. ಸೊ
ಓಕೆ ಓಕೆ ಅದೇ ಶಾಕ್ ಆಗಿತ್ತು ಒಂದ್ಸಲ, ಯಾಕಂದ್ರೆ ಒಂದ್ ಕಡೆ ಅಲ್ಲಿ ಈಶ್ವರ್ ಖಂಡ್ರೆ ಅವರ ಮಗ ಗೆದ್ದಿದ್ರು MP ಚುನಾವಣೆಯಲ್ಲಿ, ಅತ್ಯಂತ ಕಿರಿಯ ಕರ್ನಾಟಕದಲ್ಲಿ. ಸೊ ಹಾಗಿದ್ದಾಗ ರಶ್ಮಿ ಸಾವಂತ್ ಅವರ ಹೆಣ್ಮಗಳು ಹೆಸರು ಕೇಳಿ ಬರ್ತಾ ಇತ್ತು ಅನ್ನೋದು. ಅಂದ್ರೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇದೆ ತಮ್ಗೆ ಹಾಗಾದ್ರೆ? ನೋಡಿ ಹಾಗೇನಿಲ್ಲ, ಇಟ್ ಈಸ್ ನಾಟ್ ಅಬೌಟ್ ಪಾಲಿಟಿಕ್ಸ್, ಇಟ್ ಈಸ್ ಅಬೌಟ್ ಡೂಯಿಂಗ್ ಸಮಥಿಂಗ್ ಫಾರ್ ದ ಪೀಪಲ್ ಅಷ್ಟೇ. ನಂಗೆ ಯಾವ ಏನ್ ಹೇಳ್ತೀರಿ ಪೊಸಿಷನ್ ಅಲ್ಲೂ ನಂಗೊಂದು ನಮ್ಮ ಜನರಿಗೆ ನಮ್ಮ ವಿಷಯಗಳನ್ನು ನಮ್ಮ ಮುದ್ದೆಗಳನ್ನು ಏನ್ ಹೇಳ್ತೀರಿ ಒಂಥರ ಮುಂದೆ ತಗೊಂಡು ಹೋಗ್ಲಿಕ್ಕಾದ್ರೆ ನಾನು ಅದು ಮಾಡ್ತೇನೆ. ಯಾವ ಬೀಟ್ ಎನಿ ಹೌ ಆಸ್ ಅ ಕಾಮನ್ ಸಿಟಿಸನ್ ಕೂಡ ಒಂದು ನಾಗರಿಕ ಆಗಿ ಏನು ಆಪರ್ಚುನಿಟಿ ಸಿಕ್ಕಿದ್ರು ಐ ಆಮ್ ವಿಲ್ಲಿಂಗ್ ಟು ಡೂ ಇಟ್. ಸೊ ಐ ಥಿಂಕ್ ಎಂಡ್ ಆಫ್ ದ ಡೇ ನಂಗೆ ಏನಂದ್ರೆ ನೀವು ಪೂರಾ ಹಿಸ್ಟ್ರಿ ನೋಡ್ಲಿಕ್ಕೆ ಹೋದ್ರೆ ನಂಗೆ ಒಂದು ಸ್ಟ್ಯಾಂಡ್ ತಗೊಳ್ಳೋದು ಇಷ್ಟ ಕೆಲವು ವಿಷಯದ ಮೇಲೆ. ಸೊ ಐ ವಿಲ್ ಕೀಪ್ ಡೂಯಿಂಗ್ ದಟ್. ಅದಕ್ಕೇನು ಆಪರ್ಚುನಿಟಿ ಬಂದ್ರೆ ರೆಡಿ, ಐ ಮೀನ್. ಓಕೆ, ಎನಿವೆ ಹೇಗಿದೆ ಸದ್ಯ ಉಡುಪಿ ಆ್ಯಂಡ್ ಚಿಕ್ಕಮಗಳೂರು ಅಥವಾ ಉಡುಪಿ ಕ್ಷೇತ್ರ ತಾವು ನೋಡ್ತಾ ಇದ್ದೀರಿ ಆ್ಯಂಡ್ ತಮ್ಮ ಊರು, ಸೊ ದ್ಯಾಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು. ಅವರು ತಮ್ಮ ಆಕ್ಸ್ಫರ್ಡ್ನ ಸ್ಟೂಡೆಂಟ್ಸ್ಗಳು ಹೇಳಿದಾಗೆ ಕರಾವಳಿ ಅಂತ ಬಂದಾಗ, ಉಡುಪಿ ಅಂತ ಬಂದಾಗ ಹಿಂದೂಯಿಸಮ್, ಹಿಂದುತ್ವದ ಭದ್ರಕೋಟೆ. ನಾಟ್ ಓನ್ಲಿ ದ್ಯಾಟ್, ನಮ್ಮ ಕರಾವಳಿ ಭಾಗ ಅಂತ ಬಂದಾಗ ಅದು ಹಿಂದುತ್ವದ ಭದ್ರಕೋಟೆ ಅಂತ ನಾವು ಹೇಳ್ತೀವಿ. ಸೊ ಹಾಗಿದ್ದಾಗ ಏನು ಹೇಳ್ತೀರಿ? ನೋಡಿ, ಉಡುಪಿ ಕೇವಲ ಹಿಂದುತ್ವದ ಭದ್ರಕೋಟೆ ಅಲ್ಲ. ಉಡುಪಿ ಮೂರನೇ ಅತ್ಯಂತ ದೊಡ್ಡ ಏನ್ ಹೇಳ್ತೀರಿ ಇಕಾನಮಿ ಕರ್ನಾಟಕದ್ದು. ನೀವೀಗ ಗ್ರಾಸ್ ಡೊಮೆಸ್ಟಿಕ್ ಡಿಸ್ಟ್ರಿಕ್ಟ್ ಪ್ರಾಡಕ್ಟ್ ನೋಡ್ಲಿಕ್ಕೆ ಹೋದ್ರೆ ಬೆಂಗಳೂರು ಅರ್ಬನ್ ನಂತರ ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ ನಂತರ ಉಡುಪಿ ಡಿಸ್ಟ್ರಿಕ್ಟ್ ಏನಿದೆ. ಮುಂಚೆ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಇದ್ದಿರುವಾಗ ಬಿಫೋರ್ 1997 ಅಲ್ಲಿ ಏನು ಇದು ಅನ್ಡಿವೈಡೆಡ್ ಇತ್ತು. ಆವಾಗ ಆಫ್ಟರ್ ಬೆಂಗಳೂರು ಅರ್ಬನ್ ಇಟ್ ವಾಸ್ ಅನ್ಡಿವೈಡೆಡ್ ದಕ್ಷಿಣ ಕನ್ನಡವೇ. ಸೊ ನೀವು ನೋಡ್ಲಿಕ್ಕೆ ಹೋದ್ರೆ ನಮ್ಮ ಇಕಾನಮಿ ಬಗ್ಗೆ ನೋಡಬೇಕು. ನಾವು ಹೇಗೆ ನಮ್ಮ ಇಕಾನಮಿಯನ್ನು ಡಿಸ್ಪೈಟ್ ನಾವು ಬೆಂಗಳೂರು ಅಂತ ಒಂದು Tier 1 ಸಿಟಿಯಿಂದ ಇಷ್ಟು ಡಿಸ್ಟೆನ್ಸ್ ಇದ್ರೂ ನಾವು ಹೇಗೆ ನಮ್ಮ ಇಕಾನಮಿಯನ್ನು ಮುಂದೆ ತಗೊಂಡು ಹೋಗಿದ್ದೇವೆ. ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮ ನ್ಯಾಷನಲ್ ಅವರೇಜಿನ ಡಬಲ್ ಇದೆ ನೋಡ್ಲಿಕ್ಕೆ ಹೋದ್ರೆ. ಅದು ಹೇಗೆ ನಾವು ಮಾಡಿತ್ತು. ಈಗ ನೀವು ನೋಡ್ಲಿಕ್ಕೆ ಹೋದ್ರೆ ನಮ್ಮ ಇಕಾನಮಿ 54% ಸರ್ವಿಸ್ ಸೆಕ್ಟರ್, ಯಾವ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ನಿಮ್ಗೆ ಕಾಣುವುದಿಲ್ಲ. ಅಷ್ಟು ಒಳ್ಳೆ ಒಂದು ಇಕಾನಮಿ ಇರುವ ಅದೊಂದು ಜಾಗ. ನಿಮ್ಗೆ 500 ಮೀಟರಿಗೆ ಒಂದು ದೇವಸ್ಥಾನ ಸಿಗ್ತದೆ. ಅಲ್ಲಿ ನಿರಂತರ 8ನೇ ಶತಮಾನದಿಂದ ಅನ್ನದಾನ ನಡೀತಾ ಉಂಟು. ಆ ಅನ್ನದಾನ ಏನಂದ್ರೆ ಬರೀ ಅನ್ನ ಕೊಡುದಿಲ್ಲ, ಅನ್ನದ ಜೊತೆ ಕೊಟ್ಟ ಪಲ್ಯ ಅದು ಬೇರೆ ಬೇರೆ ಏನ್ ಹೇಳ್ತೀರಿ ಸೀಸನ್ ಪ್ರಕಾರ ಚೇಂಜ್ ಆಗ್ತದೆ ಅಕಾರ್ಡಿಂಗ್ ಟು ಯುವರ್ ಬಾಡಿ ರಿಕ್ವೈರ್ಮೆಂಟ್ಸ್. ಅಷ್ಟೊಂದು ಸ್ಪೆಷಲ್ ಆದ ಜಾಗ ಅದು. ಅದೇನು ಏನ್ ಹೇಳ್ತೀರಿ ಅದನ್ನೊಂದು ಹಿಂದುತ್ವದ ಭದ್ರಕೋಟೆ ಅಂತ ಟ್ಯಾಗ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದು. ಅದು ಹಿಂದೂ ಧರ್ಮದ ಒಂದು ಕಿರೀಟ ಅಂತ ಹೇಳ್ಬೋದು. ಇಟ್ ಈಸ್ ಅ ಕ್ರೌನ್ ಜುವೆಲ್ ಆಫ್ ಹಿಂದೂ ಧರ್ಮ. ಬಟ್ ಅದನ್ನು ಹಿಂದುತ್ವ ಅಂತ ಪೊಲಿಟಿಸೈಸ್ ಮಾಡೋದು ಸರಿಯಲ್ಲ, ಬಿಕಾಸ್ ಇಟ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಅಡ್ವಾನ್ಸ್ಡ್ ಪ್ಲೇಸ್. ಉಡುಪಿ ಡಿಸ್ಟ್ರಿಕ್ಟ್ ನೋಡ್ಲಿಕ್ಕೆ ಹೋದ್ರೆ ದೇರ್ ಆರ್ ಮೋರ್ ಫೀಮೇಲ್ಸ್ ಪರ್ 1000 ಮೇಲ್ಸ್. ಇಂಡಿಯಾದಲ್ಲಿ ಬೇರೆ ಎಲ್ಲಿ ಕಡೆ ಸಹ ನಿಮಗೆ ಕಾಣೋದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಉಂಟು, ಉತ್ತರ ಕನ್ನಡದಲ್ಲಿ ಬಹುಶಃ ಬಾರ್ಡರ್ ಅಲ್ಲೇ ಉಂಟು. ಬಟ್ ನೀವು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ನೋಡ್ಲಿಕ್ಕೆ ಹೋದ್ರೆ ದೇರ್ ಆರ್ ಮೋರ್ ದೆನ್ 1000 ಫೀಮೇಲ್ಸ್ ಪರ್ 1000 ಮೇಲ್ಸ್. ಯು ನೋ ವೆನ್ ವಿ ಟಾಕ್ ಅಬೌಟ್ ಇಂಡೈಸಸ್, ಸೊಸೈಟಲ್ ಇಂಡೆಕ್ಸ್ ನೋಡ್ಲಿಕ್ಕೆ ಹೋದ್ರೆ ಅಷ್ಟು ಒಂದು ಅಡ್ವಾನ್ಸ್ಡ್ ಇದು. ಬೆಂಗಳೂರು ಅರ್ಬನ್ ನಂತರ ಬೆಂಗಳೂರು ರೂರಲ್ ಇರ್ಬೇಕಿತ್ತಲ್ಲ, ನೆಕ್ಸ್ಟ್ ಲಾರ್ಜೆಸ್ಟ್. ಅಲ್ಲಿಯ ಸುತ್ತಮುತ್ತಿನ ಜಾಗ ಇರ್ಬೇಕಿತ್ತಲ್ಲ. ವೈ ಇಸ್ ಇಟ್ ದಕ್ಷಿಣ ಕನ್ನಡ, ವೈ ಇಸ್ ಇಟ್ ಉಡುಪಿ? ಬಿಕಾಸ್ ವಿ ಆರ್ ಎಕ್ಸೆಪ್ಷನಲ್ ಪೀಪಲ್, ವಿ ಆರ್ ಹಾರ್ಡ್ ವರ್ಕಿಂಗ್. ನಮ್ಮಷ್ಟು ಹಾರ್ಡ್ ವರ್ಕಿಂಗ್ ಇರ್ಬೋದು, ನಮ್ಮಷ್ಟು ಅಡ್ವಾನ್ಸ್ ಥಿಂಕಿಂಗ್ ಇರ್ಬೋದು, ನಮ್ಮಷ್ಟು ವಾಪಸ್ ಬಂದು ನಮ್ಮ ದೇಶಕ್ಕೆ ನಮ್ಮ ಏನ್ ಹೇಳ್ತೀರಿ ಊರಿಗೆ ಮಾಡುವವರು ಇರ್ಬೋದು, ಬೇರೆ ಎಲ್ಲಿ ಸಹ ನಿಮ್ಗೆ ಸಿಗುದಿಲ್ಲ. ಸೊ ಇಟ್ ಇಸ್ ಅ ಟ್ರೂಲಿ ಸ್ಪೆಷಲ್ ಪ್ಲೇಸ್. ಸೊ ಐ ಥಿಂಕ್ ಅದನ್ನೊಂದು ಹಿಂದುತ್ವದ ಭದ್ರಕೋಟೆ ಅಂತ ಒಂದು ಟ್ಯಾಗ್ ಹಾಕಿ ಅದನ್ನು ಬಿಡುದು ಸರಿಯಲ್ಲ. ಅಫ್ಕೋರ್ಸ್ ಹಿಂದೂ ಧರ್ಮದ ಅದೊಂದು ಕಿರೀಟ. ಯಾಕಂದ್ರೆ ಶ್ರೀಕೃಷ್ಣ ದೇವಸ್ಥಾನ, ಶ್ರೀಕೃಷ್ಣ ಮಠ ಇರ್ಬೋದು, ಬೇರೆ ದೇವಸ್ಥಾನ ಇರ್ಬೋದು, ತುಂಬಾ ಅದ್ಭುತವಾದ ದೇವಸ್ಥಾನಗಳು ಇವೆ ಅಲ್ಲಿ. ಬಟ್ ಅದ್ರ ಒಟ್ಟಿಗೆ ಇಟ್ ಈಸ್ ಆಲ್ಸೋ ಅ ವೆರಿ ಅಡ್ವಾನ್ಸ್ಡ್ ಪ್ಲೇಸ್. ಓಕೆ ಹಿಂದುತ್ವದ ಭದ್ರಕೋಟೆ ಅಥವಾ ಆ ವಿಚಾರಗಳಲ್ಲಿ ಅಷ್ಟು ಏನು ಸಮ್ಮತಿ ಇಲ್ಲ ತಮ್ಗೆ ಹಾಗಾದ್ರೆ? ನೋಡಿ, ಸಮ್ಮತಿ ಇದೆ, ಹಿಂದೂ ಧರ್ಮದ ಕಿರೀಟ ಅಂತ ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಹಿಂದುತ್ವದ ಭದ್ರಕೋಟೆ ಅಂತ ಹೇಳಿ ಅದೇ ಒಂದು ಟ್ಯಾಗ್ ಅನ್ನು ನಾನು ಕೊಡ್ಲಿಕ್ಕೆ ಬಯಸುತ್ತೇನೆ. ಅಲ್ಲ, ಆ ಕಡೆಗಳಲ್ಲಿ ಅಂದ್ರೆ ಇಲ್ಲಿ ಬಿಜೆಪಿ ಅಂತ ಬಂದಾಗ ದಕ್ಷಿಣ ಕನ್ನಡ ಅಂಡ್ ಉಡುಪಿ ಆಲ್ಸೋ, ಉಡುಪಿ 5ಕ್ಕೆ 5 ಕ್ಷೇತ್ರಗಳು ಕೂಡ ಬಿಜೆಪಿ. ಸೊ ಹಾಗಿದ್ದಾಗ ಅಂದ್ರೆ ಅಲ್ಲಿ MP ಗಳು ಅಥವಾ MLA ಗಳು ಎಲ್ಲವೂ ಕೂಡ. ಸೊ ಹಾಗಿದ್ದಾಗ ಅದು RSS ಅಥವಾ ಬಿಜೆಪಿ ಅದರ ಒಂದು ಪ್ರಯೋಗಶಾಲೆ ಅಂತ ಕರೀತಾರೆ. ಸೊ ಅದರ ಬಗ್ಗೆ ಏನ್ ಹೇಳ್ತಾರೆ? ಕೆಲಸ ಮಾಡಿದ್ರು ಇಂದಿರಾ ಗಾಂಧಿ ಎಮರ್ಜೆನ್ಸಿ ನಂತರ ಎಲೆಕ್ಷನ್ ಸೋತು ಬಂದು ಚಿಕ್ಕಮಗಳೂರಲ್ಲಿ ಇಲೆಕ್ಷನ್ ಗೆದ್ದಿದ್ದಾರೆ. ಸೊ ನಮ್ಮ ಜನರೇನು ಏನ್ ಹೇಳ್ತೀರಿ ಒಂಥರ ಕೂಪ ಮಂಡೂಕ ಅಲ್ಲ. ಅಂದ್ರೆ ಅವರೇನು ದೇ ಆರ್ ನಾಟ್ ನಾನ್ ಥಿಂಕಿಂಗ್ ಪೀಪಲ್. ಅಲ್ಲಿ ಎಜುಕೇಶನ್ ಲಿಟ್ರಸಿ ಕೂಡ ಹೈ ಇದೆ, ಮತ್ತೆ ಅಲ್ಲಿ ಅವೇರ್ನೆಸ್ ಕೂಡ ಹೈ ಇದೆ. ಸೊ ಅವರೇನು ಒಂದೇ ಸಿದ್ಧಾಂತವನ್ನು ಬ್ಲೈಂಡ್ಲಿ ಫಾಲೋ ಮಾಡೋದಿಲ್ಲ.
ಆ ಸಿದ್ಧಾಂತದಲ್ಲಿ ಯಾವಾಗ ತನಕ ಮೆರಿಟ್ ಇದೆ, ಆ ಸಿದ್ಧಾಂತದಿಂದ ಯಾವಾಗ ತನಕ ನಮ್ಮ ಸೊಸೈಟಿ ಏನಿದೆ ಅದು ಮುಂದೆ ಹೋಗ್ತದೆ, ಅಲ್ಲಿ ತನಕ ಅದಕ್ಕೆ ಸಪೋರ್ಟ್ ಉಂಟು. ಬಟ್ ಆ ಸಿದ್ಧಾಂತದಿಂದ ನಮ್ಮ ಸೊಸೈಟಿಗೆ ಹಾನಿ ಆದ್ರೆ ನಮ್ಮ ಜನರು ಅದಕ್ಕೆ ವೋಟ್ ಕೊಡುದಿಲ್ಲ. ಅದು ನೀವು ಹಿಸ್ಟಾರಿಕ್ಲಿ ನೋಡ್ಬೋದು. ಇಂದಿರಾ ಗಾಂಧಿಗೆ ಸಹ ಗೆಲ್ಲಿಸಿದ ಜಾಗ ಅದು ಚಿಕ್ಕಮಂಗ್ಳೂರು ನೋಡ್ಲಿಕ್ಕೆ ಹೋದ್ರೆ. ಆವಾಗ ಡಿಲಿಮಿಟೇಷನ್ ಬೇರೆ ಆಗಿತ್ತು, ಅದರ ನಂತರ ಪುನಃ ಡಿಲಿಮಿಟೇಷನ್ ಆಗಿ ಅದು ಜಾಯಿನ್ ಆಯ್ತು ಮತ್ತೆ ಉಡುಪಿ ನಂತರ. ಬಟ್ ಹಿಸ್ಟಾರಿಕ್ಲಿ ನಮ್ಮವ್ರೇನು ಇದಲ್ಲ, ಏನ್ ಹೇಳ್ತೀರಿ? ಸೊ ದೇ ಟೇಕ್ ಅ ಡಿಸಿಷನ್. ಇವತ್ತಿನ ಡೇಟಲ್ಲಿ ನೋಡ್ಲಿಕ್ಕೆ ಹೋದ್ರೆ ಬಿಜೆಪಿಯಿಂದ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿದೆ ಕಳೆದ 10 ವರ್ಷದಲ್ಲಿ. ಇಕಾನಮಿ ಇರ್ಬೋದು, ವಿ ವೆಂಟ್ ಫ್ರಮ್ 11th ಲಾರ್ಜೆಸ್ಟ್ ಇಕಾನಮಿ, 11ನೇ ಅತಿ ದೊಡ್ಡ ಇಕಾನಮಿಯಿಂದ ನಾವು 5-4ಕ್ಕೆ ಬಂದಿದ್ದೇವೆ. 10 ವರ್ಷದಲ್ಲಿ ಅಷ್ಟು ದೊಡ್ಡ ಚೇಂಜ್, ಇಟ್ಸ್ ಅ ಬಿಗ್ ಥಿಂಗ್. ಸೊ ನಮ್ಮ ಜನರಿಗೆ ಅದು ಕಾಣ್ತದೆ, ಅದು ಯಾವಾಗ ಆಗುದು ಕೈದಾಗ್ತದೆ ಆ ದಿನ. ಎನಿವೆ, ಈಗ ಪಾಲಿಟಿಕ್ಸ್, ಇಂಡಿಯನ್ ಪಾಲಿಟಿಕ್ಸ್ ಯಾವ ರೀತಿ ಇದೆ ತಮ್ಮ ಪ್ರಕಾರ, ಏನ್ ಹೇಳ್ತೀರಿ? ನೋಡಿ, ಇಂಡಿಯನ್ ಪಾಲಿಟಿಕ್ಸ್ ಅಷ್ಟು ಕಾಂಪ್ಲಿಕೇಟೆಡ್, ಐ ಥಿಂಕ್ ಬೇರೆ ಎಲ್ಲಿ ಸಹ ಇಷ್ಟು ಕಾಂಪ್ಲಿಕೇಟೆಡ್ ಒಂದು ಪೊಲಿಟಿಕಲ್ ಸಿಸ್ಟಮ್ ಇಲ್ಲ. ಅದು ಯಾಕಂದ್ರೆ ಕರ್ನಾಟಕ ಪೊಲಿಟಿಕ್ಸ್ ಆಲ್ಸೋ ಬೋತ್ ನೋಡಿದಾಗ ವಿಚ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀರಿ? ಎರಡರಲ್ಲೂ ಕೂಡ ಕಂಪೇರ್ ಮಾಡೋದು, ಒಂದ್ ಕಡೆ ಬಿಜೆಪಿ ಇದೆ, ಒಂದ್ ಕಡೆ ಕಾಂಗ್ರೆಸ್ ಇದೆ. ಸೊ ದಟ್ಸ್ ವೈ ನೋಡಿ, ಎಂಡ್ ಆಫ್ ದ ಡೇ ನಮ್ಗೆ ನಮ್ಮ ಊರೇ ಸರಿ. ಸೊ ನಾನೇನು ನಮ್ಮ ಊರಿಗೇನು ಬೈಯೋದಿಲ್ಲ. ಕರ್ನಾಟಕ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ನೀವು ನೋಡ್ಲಿಕ್ಕೆ ಹೋದ್ರೆ ಅದು ಲೋಕಸಭೆ ಚುನಾವಣೆಯಲ್ಲಿ ಬೇರೆ ತರ ವೋಟ್ ಕೊಡ್ತದೆ, ವಿಧಾನಸಭೆಯಲ್ಲಿ ಬೇರೆ ತರ ವೋಟ್ ಕೊಡ್ತದೆ. ಐ ಥಿಂಕ್ ಬರೇ ಪಾರ್ಟಿ ಸಿದ್ಧಾಂತ ನೋಡಿ ಕೊಡಲ್ಲ, ಬಟ್ ಎಂಡ್ ಆಫ್ ದ ಡೇ ಪೀಪಲ್ ಯಾರಿದ್ದಾರೆ, ಅವರ ರೆಪ್ರೆಸೆಂಟೇಟಿವ್ ಯಾರು, ಅದನ್ನು ಸ್ವಲ್ಪ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಸೊ ಐ ಥಿಂಕ್ ಒಂದು ಪಾರ್ಟಿಗೆ ಏನ್ ಮೆಸೇಜ್ ಕೊಡಬೇಕು ಅದನ್ನು ಕೊಡುವ ಅರ್ಹತೆ ಕರ್ನಾಟಕದ ಜನರಲ್ಲಿ ಇದೆ ಇವತ್ತಿನ ಡೇಟ್ ಅಲ್ಲಿ. ಮಹಾಕುಂಭಲ್ಲಿ ಸೌತ್ ಇಂಡಿಯಾದ ಸೌತ್ ಇಂದ ಅತ್ಯಂತ ಜಾಸ್ತಿ ಕರ್ನಾಟಕದವರೇ ಹೋದದ್ದು. ಇಫ್ ಯು ಲುಕ್ ಎಟ್ ಇಟ್, ಇಟ್ ವಾಸ್ 50%. ಎವ್ರಿ ಅದರ್ ಪರ್ಸನ್ ಹ್ಯಾಡ್ ಗಾನ್ ಟು ಮಹಾಕುಂಭ್. ಸೊ ಆ ಥರ ಶ್ರದ್ಧೆ ಇದೆ, ಬಿಲೀಫ್ ಇದೆ. ಬಟ್ ಐ ಥಿಂಕ್ ದೇ ಆರ್ ವೆರಿ ಇಂಟೆಲಿಜೆಂಟ್ ಆಲ್ಸೋ. ಅವರೇನು ಬ್ಲೈಂಡ್ಲಿ ಆಗಿ ಯಾರಿಗೂ ವೋಟ್ ಕೊಡಲ್ಲ. ಅಂಡ್ ಐ ಥಿಂಕ್ ಈ ಇಂಟೆಲಿಜೆಂಟ್ ಪಾಪ್ಯುಲೇಷನ್ ಅನ್ನು ತುಂಬಾ ಇಂಟೆಲಿಜೆಂಟ್ಲಿಯೇ ಡೀಲ್ ಮಾಡಬೇಕು. ಈಗ ಕರ್ನಾಟಕ ಮತ್ತು ಇಂಡಿಯನ್ ಪಾಲಿಟಿಕ್ಸ್ ನೋಡಿದಾಗ ಏನ್ ಹೇಳ್ತೀರಿ? ಅಂದ್ರೆ ವಿಚ್ ಇಸ್ ಬೆಟರ್ ಅಂತ ಹೇಳ್ತೀರಿ? ಕರ್ನಾಟಕ ಇಸ್ ಅ ಪಾರ್ಟ್ ಆಫ್ ಇಂಡಿಯಾ ಅಲ್ಲ? ಎರಡು ಪಾಲಿಟಿಕ್ಸ್, ಯಾಕಂದ್ರೆ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಬೇರೆ, ಇಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಬೇರೆ. ಸೊ ದಟ್ಸ್ ವೈ ನೋಡಿ, ಕರ್ನಾಟಕದಲ್ಲಿ ಯೋಗಿಜಿ ಬಗ್ಗೆ ಇರ್ಬೋದು, ಮೋದಿಜಿ ಬಗ್ಗೆ ಇರ್ಬೋದು, ತುಂಬಾ ರೆಸ್ಪೆಕ್ಟ್ ಉಂಟು, ತುಂಬಾ ಒಂದು ಎಕ್ಸೆಪ್ಟೆನ್ಸ್ ಉಂಟು. ಯಾಕೆ ಈ ಮಾತು ಕೇಳಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಡೆಯುವಂಥ ಚುನಾವಣೆಗಳು, ಇಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ನಡೆಯುವಂಥ ಚುನಾವಣೆಗಳು ಅಥವಾ ಕರ್ನಾಟಕದಲ್ಲಿ ನಡೆಯುವಂಥ ಚುನಾವಣೆಗಳು, ಇಲ್ಲಿ ಎಲ್ಲರೂ ಬಿಜೆಪಿಗೆ ವೋಟ್ ಹಾಕಿ ಅಂತ ಕೇಳಲ್ಲ ಇತ್ತೀಚಿನ ದಿನಗಳಲ್ಲಿ, ಅಥವಾ ನನಗೆ ವೋಟ್ ಹಾಕಿ ಅನ್ನೋಂಥದ್ದು ಕ್ಯಾಂಡಿಡೇಟ್ಗಳು ಯಾರು ಕೇಳಲ್ಲ. ಹೇಳುವಂಥದ್ದು ಇಷ್ಟೇ, ಮೋದಿಗೆ ವೋಟ್ ಹಾಕಿ ಅನ್ನೋಂಥದ್ದು. ಮೋದಿ ಅನ್ನೋದು ಒನ್ ಅಂಡ್ ಓನ್ಲಿ ಐಡಲ್, ಮೋದಿಗೆ ವೋಟ್ ಹಾಕಿ ಅನ್ನೋಂಥ ವಿಚಾರವನ್ನು ಕೇಳ್ತಾರೆ. ಸೊ ಇದು ಎಲ್ಲಿ ತನಕ ನಡೆಯುತ್ತೆ? ಆಫ್ಟರ್ ಮೋದಿ ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆಗಳು ಬರುತ್ತೆ. ಸೊ ಇಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳು ಅವರ ಸ್ವಯಂ ವರ್ಚಸ್ಸಿಂದ ಗೆದ್ದಂಥದ್ದು ಬಹಳಷ್ಟು ಕಡಿಮೆ. ಹಾಲಡಿ ಶ್ರೀನಿವಾಸ ಶೆಟ್ಟರು ಬಿಟ್ಟರೆ, ಇನ್ನಿತರ ಕೆಲವರನ್ನು ಬಿಟ್ಟರೆ ಎಲ್ಲರೂ ಕೂಡ ಮೋದಿ ಹೆಸರಲ್ಲಿ ಗೆಲ್ಲುವವರೇ. ಸೊ ಇದನ್ನು ನಾನು ಕೇಳ್ತಾ ಇರುವಂಥದ್ದು. ಚಂದ್ರು ಕೂಡ ಗೊತ್ತಿದೆ, ನೋ ಅದರ್ ವೇ. ಎಸ್, ನೋಡಿ, ಮೋದಿಜಿ ಅವರಿಂದ ಕಾಮನ್ ಮ್ಯಾನಿಗೆ ತುಂಬಾ ಒಂಥರ ಬೆನಿಫಿಟ್ಸ್ ಇದೆ. ಯಾಕಂದ್ರೆ ಅವರೆಲ್ಲ ಸ್ಕೀಮ್ಸ್ ಡೈರೆಕ್ಟ್ಲಿ ಇಟ್ ರೀಚಸ್ ದ ಕಾಮನ್ ಮ್ಯಾನ್. ಬಟ್ ವೈ ಕ್ಯಾಂಡಿಡೇಟ್ಗೆ ಇಲ್ಲ ಸ್ವಯಂ ವರ್ಚಸ್ಸು? ವರ್ಚಸ್ ಇರಬೇಕು, ಯಾಕೆ ಇಲ್ಲ ಅಂತ ಐ ಥಿಂಕ್ ಇಟ್ ಇಸ್ ಟೈಮ್ ಫಾರ್ ನ್ಯೂಸ್ ಚಾನೆಲ್ಸ್, ಇಟ್ ಇಸ್ ಟೈಮ್ ಫಾರ್ ಕಾಮನ್ ಸಿಟಿಸನ್ಸ್ ಟು ಆಸ್ಕ್, ವರ್ಚಸ್ಸು ಇರಬೇಕು, ಯಾಕೆ ಇಲ್ಲ ಅಂತ. ಅದು ಜನರು ನೋಡುವಂಥದ್ದು ಅಷ್ಟೇ, ಬರುವಂತ ಕ್ಯಾಂಡಿಡೇಟ್ಗಳು ಕೇಳುವಂಥದ್ದಷ್ಟೇ, ಮೋದಿಗೆ ವೋಟ್ ಹಾಕಿ ಅನ್ನುವಂಥದ್ದು. ಅಂದ್ರೆ ಮೋದಿ ಅವರು ವೋಟ್ ನಿಲ್ತಾ ಇಲ್ಲ. ಎಲ್ಲಿ ತನಕದಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ರೆ ಮೋದಿಗೆ ವೋಟ್ ಹಾಕಿ ಮೋದಿನ ಪಕ್ಷದ ಕೊಲೆಗಳು ಅಂತ ಹೇಳ್ತಾರೆ. ಸೊ ಏನು ಈ ರೀತಿಯ ಮೈಂಡ್ ಸೆಟ್? ಆಫ್ಟರ್ ಮೋದಿ ವಾಟ್ ನೆಕ್ಸ್ಟ್ ಪ್ರಶ್ನೆ? See, after Modi, perhaps we have an even bigger leader. Okay. Yogi ji ಅವರ ಚಾರ್ಮ್ ಇರ್ಬೋದು, ಹಿಮಾಂತ ಬಿಸ್ವಾ ಸರ್ಮಾ ಇರ್ಬೋದು, there are big leaders within the party. ಅವರ ವರ್ಚಸ್ಸು ಇವತ್ತಿಗೂ ಇದೆ ಈ ಭಾರತದಲ್ಲಿ. ಅವರು ಸೆಂಟ್ರಿಗೂ ಬಂದ್ರು, you never know, it could be, an equivalent personality. So I think there is no dearth of successors. ಬಟ್ ಪೊಲಿಟಿಕಲ್ ಸಿಸ್ಟಮ್ ಇವತ್ತಿನ ಡೇಟಲ್ಲಿ ನೋಡಿ, ಮೋದಿಜಿ 2014 ಅಲ್ಲಿ ಅದೊಂದು ಚೇಂಜ್, ಅದೊಂದು ಅಲೆ ಬಂದಾಗ ಹಿ ವಾಸ್ ಅ ಲಾರ್ಜರ್ ದ್ಯಾನ್ ಲೈಫ್ ಪರ್ಸನಾಲಿಟಿ. ಆಗ ಯಾರು ಸಣ್ಣ ಲೀಡರ್ ಕೂಡ ತಮ್ಮ ಹೆಸರು ಹೇಳಿದ್ರೆ ಅದು ಕೆಲಸ ಆಗ್ತಿರ್ಲಿಲ್ಲ. ಎಲ್ಲರೂ ಅವರ ಹೆಸರನ್ನು ನೋಡಿಯೇ ವೋಟ್ ಹಾಕಿದವರು. ಲೋಕಲಿ ಕೂಡ ಯಾರು ನಿಂತರು, ಅವರಿಗೆ ಏನೂ ಕೆಪಾಸಿಟಿ ಇದ್ರು, ಆ ನೋಡುವ ಮೂಡಲ್ಲಿ ಯಾರು ಇದ್ದಿರ್ಲಿಲ್ಲ. ನೀವು ತುಂಬಾ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಲ್ಲಿ ನೋಡ್ಬೋದು, ದೇರ್ ವರ್ ಮೆನಿ ಕೇಪಬಲ್ ಪೀಪಲ್. ಬಟ್ ಬಿಜೆಪಿಗೆ ಯಾಕೆ ವೋಟ್ ಹೋಯ್ತು ಅಂದ್ರೆ ಹಿ ವಾಸ್ ಅ ಲಾರ್ಜರ್ ದೆನ್ ಲೈಫ್ ಪರ್ಸನಾಲಿಟಿ ಅಂತ. ಬಟ್ ಐ ಥಿಂಕ್ ಇವತ್ತಿನ ಡೇಟಲ್ಲಿ ಮೆನಿ ಕ್ಯಾಂಡಿಡೇಟ್ಸ್ ಇನ್ ದ ಲೋವರ್ ಲೆವೆಲ್ ಹ್ಯಾವ್ ಟು ಸೆಲ್ಫ್ ಇವ್ಯಾಲ್ಯೂಯೇಟ್, ದೇ ಹ್ಯಾವ್ ಟು ಕಮ್ ಅಪ್. ಐ ಡೋಂಟ್ ಡಿಸಗ್ರಿ ವಿತ್ ಯು. ನಾನು ನೀವು ಹೇಳಿದ ಮಾತನ್ನು ವಿರೋಧ ಮಾಡೋದಿಲ್ಲ.
ಅವರಿಗೂ ತಮ್ಮ ಏನು ಹೇಳ್ತೀರಿ ಒಂದು ಕೇಪಬಿಲಿಟಿ ಇರ್ಬೋದು, ಜನಸಂಪರ್ಕ ಇರ್ಬೋದು, ಅದರ ಮೇಲೆ ಕೆಲಸ ಮಾಡುವ ಇವತ್ತು ಅವಶ್ಯಕತೆ ಇದೆ. ಅವರಿಗೂ ಒಂದು ಆ್ಯಸ್ ಅನ್ ಅಚೀವರ್ ಜನರ ಮಧ್ಯದಲ್ಲಿ ಹೋಗುವ ಅವಶ್ಯಕತೆ ಇದೆ. ದ್ಯಾಟ್ ಚೇಂಜ್ ಹ್ಯಾಸ್ ಟು ಕಮ್. ಇಲ್ಲದಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಇಟ್ ಇಸ್ ಆಬ್ವಿಯಸ್ಲಿ ಗೋಯಿಂಗ್ ಟು ಬಿ ಒಂಥರ ಹಾನಿಕಾರಕ. ಕಾಂಗ್ರೆಸ್ ಅಲ್ಲಿ ಆದದ್ದು ಅದೇ. ಎವ್ರಿ ಬಿಗ್ ಪಾರ್ಟಿ ಏನ್ ಹೇಳ್ತೀರಿ ನೋಡಿ, ಪಾಲಿಟಿಕ್ಸ್ ಎಂಡ್ ಆಫ್ ದ ಡೇ ಇಟ್ ಇಸ್ ವೆರಿ ಸಿಮಿಲರ್. ಸ್ವಲ್ಪ ಹೊತ್ತಿಗೆ ಒಂದು ಲಾರ್ಜರ್ ದನ್ ಲೈಫ್ ಪರ್ಸನಾಲಿಟಿ ಅದನ್ನು ಕ್ಯಾರಿ ಮಾಡಲಿಕ್ಕೆ ಸಾಧ್ಯ ಉಂಟು. ಬಟ್ ಎಂಡ್ ಆಫ್ ದ ಡೇ 5 ವರ್ಷ 10 ವರ್ಷ 15 ವರ್ಷ ಹೋದ ನಂತರ ಇಟ್ ಕಮ್ಸ್ ಡೌನ್ ಟು ನನ್ನ ಜನಪ್ರತಿನಿಧಿ ಯಾರು ಅಂತ. ಸೊ ಆ ಚೇಂಜ್, ಆ ರೆಕಗ್ನಿಷನ್ ಇರೋದು ತುಂಬಾ ನೆಸೆಸರಿ. ಸೊ ಐ ಹೋಪ್ ದ್ಯಾಟ್ ಚೇಂಜ್ ಕಮ್ಸ್. ತುಂಬ ಕಾನ್ಸ್ಟಿಟ್ಯೂಯೆನ್ಸೀಸ್ ಅಲ್ಲಿ ಯು ಕ್ಯಾನ್ ಸಿ ದಟ್. ಜಮ್ಮು ಅಲ್ಲಿ ಒಬ್ರು MLA ಇದ್ದಾರೆ, ಶಗುನ್ ಪರಿಹಾರ್ ಅಂತ. ಅವರನ್ನು ನಾನು ಇತ್ತೀಚೆಗೆ ಭೇಟಿಯಾದೆ, ನಾ ಚಂಡೀಗಢ ಹೋದಾಗ. ಅವರ ತಂದೆಯನ್ನು ಅಲ್ಲಿಯ ಮಿಲಿಟೆಂಟ್ಸ್ ಯುನೋ ದೇ ಕಿಲ್ಡ್ ದೆಮ್. ಸೊ ಅವರ ತಂದೆಯ ತಮ್ಮನನ್ನು, ಸೊ ಹರ್ ಎಂಟೈರ್ ಫ್ಯಾಮಿಲಿ ಒಂದು ರಾತ್ರಿಯಲ್ಲಿ ಕೊಲೆ ಮಾಡಿದ್ರು. ಬಟ್ ಸ್ಟಿಲ್ ಅವರಲ್ಲಿ ನಿಂತು ಗೆದ್ದು ಅತ್ಯಂತ ಏನು ಹೇಳ್ತೀರಿ ಕಿರಿಯ ವಯಸ್ಸಿನ MLA ಆಗಿ ಅಲ್ಲಿ 29ನೇ ವರ್ಷದಲ್ಲಿ ಜಮ್ಮು ಅಸೆಂಬ್ಲಿಯಲ್ಲಿ ಶಿ ಈಸ್ ಅ ಪಾರ್ಟ್ ಆಫ್ ದ್ಯಾಟ್. ಸೊ ಆ ಥರ ಚೇಂಜು ಬರ್ತಾ ಇದೆ ಇಂಡಿಯಾದಲ್ಲಿ. ನೀವು ನೋಡ್ಲಿಕ್ಕೆ ಹೋದ್ರೆ ಬೇರೆ ಬೇರೆ ಕಾರ್ನರ್ಸ್ ಅಲ್ಲಿ ಕೇಪಬಲ್ ಜನರು ಬರ್ತಾ ಇದ್ದಾರೆ. ಹಾಗೇನು ಬರೇ ಒನ್ ಸೈಡೆಡ್ ಅಂತ ಇಲ್ಲ, ನಿಮ್ಗೆ ತುಂಬಾ ಪಾಕೆಟ್ಸ್ ಅಲ್ಲಿ ಇಂಥ ಪ್ರತಿಭಾಶಾಲಿ MLAs ಇರ್ಬೋದು, MPs ಇರ್ಬೋದು, ಅಂಡ್ ದೇ ಆರ್ ದ ಫ್ಯೂಚರ್. ಮೋದಿಜಿ ನಂತರ ಯಾರು ಅಂತ ಹೇಳ್ತೀರಿ, ಮೆನಿ ನೋನ್ ನೇಮ್ಸ್ ಬಟ್ ಮೆನಿ ಅನ್ನೋನ್ ನೇಮ್ಸ್ ಕೂಡ ಎನಿ ಟೈಮ್ ದೇ ಕ್ಯಾನ್ ಕಮ್ ಅಪ್. ಸೊ ಐ ಥಿಂಕ್ ದೇರ್ ಆರ್ ಮೆನಿ ಟ್ಯಾಲೆಂಟೆಡ್ ಲೀಡರ್ಸ್ ಅಂಡ್ ಹೂ ಆರ್ ಕಮಿಂಗ್ ಫ್ರಮ್ ವೆರಿ ಸ್ಮಾಲ್ ಪ್ಲೇಸಸ್. ಜನರಿಗೂ ಸ್ವಲ್ಪ ಅವರನ್ನು ಪ್ರೋತ್ಸಾಹ ಮಾಡಿ. ಸರಿ, ವಾಟ್ ಅಬೌಟ್ ಕಾಂಗ್ರೆಸ್ನ, ಕರ್ನಾಟಕ ಕಾಂಗ್ರೆಸ್ನ ಈ ಉಚಿತ ಸ್ಕೀಮ್ಗಳು, ಉಚಿತ ಭಾಗ್ಯಗಳು, ಏನ್ ಹೇಳ್ತೀರಿ ಅದರ ಬಗ್ಗೆ? ತಮ್ಗೆ ಏನು ಒಳ್ಳೇದಾ ಕೆಟ್ಟದಾ? ನೋಡಿ, ಫ್ರಮ್ ಇಕನಾಮಿಕಲ್ ಪರ್ಸ್ಪೆಕ್ಟಿವ್ ಉಚಿತ ಏನೆಲ್ಲ ಸ್ಕೀಮ್ ಇದೆ ಅದು ಎಂಡ್ ಆಫ್ ದ ಡೇ ನಿಮ್ಮದೇ ಪಾಕೆಟಿಗೆ ಬಂದು ಹೋಲ್ ಮಾಡ್ತದೆ. ಇವತ್ತು ಮಾಡಿದ್ರೆ 10 ವರ್ಷ ನಂತರ 5 ವರ್ಷ ನಂತರ ಬರ್ತದೆ ಅದು. ಸೊ ನನ್ನ ಪ್ರಕಾರ ನೋಡಿ, ವೆಲ್ಫೇರಿಸಮ್ ಸ್ವಲ್ಪ ಮಟ್ಟಿಗೆ ಇರಬೇಕು. ನಾನು ಅದರ ಕಂಪ್ಲೀಟ್ ಎಗೇನ್ಸ್ಟ್ ಅಲ್ಲ. ಅತಿ ಬಡವ ಪರಿವಾರಗಳಿಗೆ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಅದಕ್ಕೆ ನಾವು ಹೆಲ್ಪ್ ಮಾಡಬೇಕು. ಬಟ್ ತುಂಬಾ ಏನ್ ಹೇಳ್ತೀರಿ, ಅತಿ ಮಾಡಿದ್ರೆ ಏನು, ಅತಿ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲ. ಅಥವಾ 2,000 ರೂಪಾಯಿಗಳು ಹೆಣ್ಮಕ್ಳಿಗೆ ಕೊಡುವಂತದ್ದು, ಒಂದು ಸ್ತ್ರೀಗೆ ಕೊಡುವಂತದ್ದು, ಮನೆ ನೋಡುವಂತ ಜನರಿಗೆ ಹೆಲ್ಪ್ ಆಗ್ತಾ ಇದೆ ನಮ್ಗಳಿಗೆ ಅಂತ ಹೇಳ್ತಾರೆ. ಯಾರು ಇಷ್ಟರಿಗೆ ಕೊಡ್ಲಿಲ್ಲ ಅನ್ನುವಂಥದ್ದು. ಅಂಡ್ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಹೆಲ್ಪ್ ಆಗ್ತಾ ಇದೆ ಅಂತ. ಮತ್ತೆ ಯುವ ನಿಧಿಯ ಬಗ್ಗೆ ಎಲ್ಲ ನಾನು ಜಾಸ್ತಿಯಾಗಿ ಮಾತನಾಡ್ಲಿಕ್ಕೆ ಹೋಗಲ್ಲ. ಮತ್ತೆ ಫ್ರೀ ಬಸ್ ತುಂಬಾ ಹೆಲ್ಪ್ ಆಗಿದೆ ಹೆಣ್ಮಕ್ಳಿಗೆ. ಅಂದ್ರೆ ಎಲ್ಲದಕ್ಕೂ ಕೂಡ ಗಂಡನನ್ನ ಡಿಪೆಂಡ್ ಆಗಿ ಇರಬೇಕಾಗಿತ್ತು, ಆದರೆ ಈಗ ನಾವುಗಳು ಫ್ರೀ ಆಗಿ ಬದುಕ್ತಾ ಇದ್ವಿ, ನಮಗೆ ಸ್ವಲ್ಪ ಫ್ರೀಡಮ್ ಸಿಕ್ಕಿದೆ ಅನ್ನೋದು. ಸೊ ಇದೆಲ್ಲವೂ ಕೂಡ ನೋಡಿದಾಗ ನೋಡಿ, ಐ ಥಿಂಕ್ ನನ್ನ ಪ್ರಕಾರ ಒಂದು ಏನು ಸಮಾಜ ಇದೆ, ಇಟ್ ಶುಡಂಟ್ ಬಿ ವೆಲ್ಫೇರ್, ಇಟ್ ಶುಡ್ ಬಿ ಫೇರ್. ಏನು ಕೊಡ್ತೀವಿ ಅದಕ್ಕೊಂದು ಏನು ಹೇಳ್ತೀರಿ, ಒಂದು ಬ್ಯಾಲೆನ್ಸ್ ಇರಬೇಕು. ಆ ಹೆಣ್ಮಕ್ಳನ್ನ ಅವ್ರು ಎಂಪವರ್ ಮಾಡಿದ್ರೆ, ಆ ಹೆಣ್ಮಕ್ಳಿಗೆ ಅವರು ಕೆಲಸ ಕೊಟ್ರೆ, ಇನ್ಸ್ಟೆಡ್ ಆಫ್ ಗಿವಿಂಗ್ ಫ್ರೀ ಏನ್ ಹೇಳ್ತೀರಿ ಮನಿ, ಅಟ್ ಲೀಸ್ಟ್ ಪಾರ್ಟ್ ಟೈಮ್ ಜಾಬ್ಸ್ ಇರ್ಬೋದು, ಓವರ್ ದ ವೀಕೆಂಡ್ ಅಂಗನವಾಡಿಯಲ್ಲಿ ಕೆಲಸ ಇರ್ಬೋದು, ಹೆಣ್ಮಕ್ಳಿಗೆ ಪಾರ್ಟ್ ಟೈಮ್ ಏನ್ ಹೇಳ್ತೀರಿ ಒಂದು ತರಬೇತಿ ಇರ್ಬೋದು, ಅದು ಕೊಡಬೇಕು. ಅವರನ್ನ ಎಂಪವರ್ ಮಾಡಬೇಕು. ಅವರಿಗೆ ನೀವು ಫ್ರೀ ಆಗಿ ಏನಾದ್ರೆ ಕೊಟ್ರೆ, ನೀವು ಲೈಫ್ ಲಾಂಗ್ ಡಿಪೆಂಡೆನ್ಸಿಯನ್ನು ಒಂಥರ ಯು ಗಿವ್ ಬರ್ತ್ ಟು ಲೈಫ್ ಲಾಂಗ್ ಡಿಪೆಂಡೆನ್ಸಿ, ಅದು ಮಾಡಬಾರ್ದು. ಈಗ ಸಿಂಗಾಪುರ್ ಇದು ನೀವು ಸಿಸ್ಟಮ್ ನೋಡ್ಲಿಕ್ಕೆ ಹೋದ್ರೆ, ಅಲ್ಲಿ ಕೂಡ ಮೆಡಿಕಲ್ ಕೇರ್ ನೋಡ್ಲಿಕ್ಕೆ ಹೋದ್ರೆ ಇಟ್ ಈಸ್ ನಾಟ್ ಅ ಕಂಪ್ಲೀಟ್ ವೆಲ್ಫೇರ್ ಸಿಸ್ಟಮ್. ಅವ್ರು ಏನ್ ಹೇಳ್ತಾರಂದ್ರೆ, ನಾವು ನಿಮ್ಗೆ ಕೊಡ್ತೇವೆ, ಮದ್ದು ಕೊಡ್ತೇವೆ, ನಾವು ಅದಕ್ಕೆ ಚಾರ್ಜ್ ಮಾಡೋದಿಲ್ಲ, ಬಟ್ ಒಂದು 10 ಪೈಸೆ ಚಾರ್ಜ್ ಮಾಡ್ತೇವೆ. ಯಾಕಂದ್ರೆ ನಿಮ್ಗೂ ಅದು ರೆಸ್ಪಾನ್ಸಿಬಿಲಿಟಿ ಇರಬೇಕು, ನಮ್ಗೇನೋ ಸಿಗ್ತಾ ಉಂಟು ಗವರ್ಮೆಂಟ್ ಇಂದ ಅಂತ. ಸೊ ನನ್ನ ಪ್ರಕಾರ ಫೆಸಿಲಿಟಿ ಕೊಡೋದು ತಪ್ಪಲ್ಲ, ಹೆಲ್ಪ್ ಮಾಡೋದು ತಪ್ಪಲ್ಲ, ಮಹಿಳೆಯರಿಗಿರ್ಬೋದು, ಯುವತಿಯರಿಗಿರ್ಬೋದು. ಬಟ್ ಅವ್ರನ್ನ ಎಂಪವರ್ ಮಾಡಬೇಕು, ಅವ್ರನ್ನ ಡಿಪೆಂಡೆಂಟ್ ಮಾಡಬಾರ್ದು. ನೀವು ಬರೀ ಅವ್ರಿಗೆ ದುಡ್ಡು ಕೊಡ್ತಾ ಹೋದ್ರೆ ಅವ್ರನ್ನ ನೀವು ಎಂಪವರ್ ಮಾಡ್ತಾ ಇಲ್ಲ. ಅವರಿಗೇನೋ ನೀವು ಫ್ರೀ ಹ್ಯಾಂಡ್ ಔಟ್ ಕೊಡ್ತಾ ಇದ್ದೀರಿ. ಇನ್ಸ್ಟೆಡ್ ನೀವು ಅವರಿಗೆ ಇನ್ಸೆಂಟಿವ್ ಕೊಟ್ಟರೆ, ಈಗ ನೀವೊಂದು 80% ಮಾರ್ಕ್ ತೆಗೆದ್ರೆ 70% ಮಾರ್ಕ್ ಕೊಟ್ಟರೆ ನಾವು ನಿಮಗೆ ಹೀಗೆ ಒಂದು ಸ್ವಲ್ಪ ದುಡ್ಡು ಕೊಡ್ತೇವೆ. ಅಥವಾ ನೀವು ವೀಕೆಂಡಿಗೆ ಒಂದು ನಿಮ್ಮ ಲೋಕಲ್ ಅಂಗನವಾಡಿಯಲ್ಲಿ ಏನಾದರೆ ಯುನೋ ತರಬೇತಿ ಮಕ್ಕಳೊಟ್ಟಿಗೆ ಏನಾದರೆ ಪಾರ್ಟಿಸಿಪೇಟ್ ಮಾಡಿದರೆ ಯು ಕ್ಯಾನ್ ಗೆಟ್ ಸಮ್ ಮನಿ ಫ್ರಮ್ ದೇರ್. ಸೊ ಆ ಥರ ಸ್ವಲ್ಪ ಪಾರ್ಟಿಸಿಪೇಟ್ರಿ ಮಾಡಿದರೆ ಅವರಿಗೊಂದು ಕಲೆ ಸಹ ಸಿಗ್ತದೆ, ಅವರಿಗೊಂದು ಸ್ಕಿಲ್ಸ್ ಡೆವಲಪ್ ಆಗ್ತದೆ. ಅದರ ಜೊತೆ ಅವ್ರಿಗೆ ಏನಾದರೆ ಮಾಡಬೇಕು, ಏನಾದರೆ ಹೊರಗೆ ಹೋಗಬೇಕು, ಎಕ್ಸ್ಪೋಜರ್ ಸಿಗ್ತದೆ, ಎಲ್ಲವೂ ಸಿಗ್ತದೆ. ಸೊ ಐ ಥಿಂಕ್ ದೇರ್ ಶುಡ್ ಬಿ ಸಮ್ ಪರ್ಪಸ್ ಟು ದ ಸ್ಕೀಮ್. ಇಲ್ಲದಿದ್ರೆ ಏನಾಗ್ತದೆ ಅಂದರೆ ಎಂಡ್ ಆಫ್ ದ ಡೇ ಆ ದುಡ್ಡು ಇಟ್ಸ್ ಕಮಿಂಗ್ ಫ್ರಮ್ ಸಮ್ವೇರ್. ಇವತ್ತಿನ ಡೇಟಲ್ಲಿ ನೀವು
ಕರ್ನಾಟಕದ್ದೇ ಸ್ಥಿತಿ ನೋಡ್ಲಿಕ್ಕೆ ಹೋದ್ರೆ ಆ ವೆಲ್ಫೇರ್ ಸ್ಕೀಮ್ಸ್ ಅನ್ನು ಫುಲ್ಫಿಲ್ ಮಾಡುವಷ್ಟೇ ದುಡ್ಡಿಲ್ಲ ನಮ್ಮ ಸ್ಟೇಟಲ್ಲಿ. ಫ್ರಮ್ ಅ ಸರ್ಪ್ಲಸ್ ದಿಸ್ ಥಿಂಗ್ ವಿ ಹ್ಯಾವ್ ಗಾನ್ ಟು ಅ ಡೆಫಿಸಿಟ್. ಇದು ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಹಾಲ್ಟ್ ಆಗಿದೆ. ಇದರಿಂದ ಅದೇ ಹೆಣ್ಣು ಮಗು ಓದಿ ನಾಳೆಯ ದಿನದಲ್ಲಿ 20,000 2 ಲಕ್ಷ ಅರ್ನ್ ಮಾಡುವಕ್ಕಿಂತ ಲೈಫ್ ಲಾಂಗ್ 2,000 ಮೇಲೆ ಡಿಪೆಂಡೆಂಟ್ ಇರ್ತಾರೆ. ಸೊ ನನ್ನ ಪ್ರಕಾರ ವಿ ಶುಡ್ ಆಲ್ಸೋ ಲುಕ್ ಇನ್ ಟು ಲಾಂಗ್ ಟರ್ಮ್ ಏನ್ ಹೇಳ್ತೀರಿ ಡೆವಲಪ್ಮೆಂಟ್. ಸೊ ಇವತ್ತು ಈಗ ಇನ್ಸ್ಟೆಂಟ್ ಮಾಡಿ ಆ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಅನ್ನು ನಾವು ಹಾಳು ಮಾಡಬಾರ್ದು. ಮತ್ತೆ ಜನರಿಗೂ ಒಂಥರ ಈ ತರ ಆಶ್ವಾಸನೆ ಕೊಟ್ಟು, ಯಾಕಂದ್ರೆ ಎಲ್ರಿಗೂ ಗೊತ್ತಿಲ್ಲ, ಎಲ್ಲ ಜನರಿಗೂ ಡೆಫಿಸಿಟ್ ಅಂದ್ರೆ ಏನಂತ ಗೊತ್ತಿಲ್ಲ, ಏನ್ ಸರ್ಪ್ಲಸ್ ಅಂದ್ರೆ ಏನಂತ ಗೊತ್ತಿಲ್ಲ. ಪಾಪ ಜನರು ಈ 2,000 ಯಾರಿಗೆ ಸಿಗ್ತದೆ ಅವರೇನು ಅತಿ ಹೌದು, ಜನರಿಗೆ GST ಗೊತ್ತಿಲ್ಲ, ಜನರಿಗೆ ಯಾವುದೇ ರೀತಿಯ ಬಜೆಟ್ಗಳು ಗೊತ್ತಿಲ್ಲ, ಅವರಿಗೆ ದೈನಂದಿನ ಜೀವನಗಳು ಬದುಕುವಂತದ್ದು ಅಷ್ಟೇ ಬೇಕಾಗಿರೋದು. ಮತ್ತೆ ಅದು ಅವರದ್ದೇನು ಫಾಲ್ಟ್ ಅಲ್ಲ. ಬಟ್ ಅವರಿಗೆ ನೀವು ಆ ತರ ಒಂಥರ ಎಡಿಕ್ಟ್ ಮಾಡ್ಕೊಂಡ್ರೆ ಇಂಥ ಸ್ಕೀಮ್ಸಿಗೆ, ದೆನ್ ಯು ಆರ್ ರಾಬಿಂಗ್ ದೇರ್ ಫ್ಯೂಚರ್ ಅಲ್ಲ. ಅವ್ರದ್ದೇ ಫ್ಯೂಚರ್ ನಾಳೆ ಇದಾಗೋದು. ಅವರು ಲೈಫ್ ಲಾಂಗ್ ಅದೇ ಒಂದು ಮೀಡಿಯಾಕ್ರಿಟಿಯಲ್ಲಿ ಜೀವನ ತೆಗಿಬೇಕು. ಬಟ್ ಇನ್ಸ್ಟೆಡ್ ನೀವು ಅವರನ್ನು ಏಳ್ಸ್ಲಿಕ್ಕೆ ಟ್ರೈ ಮಾಡಿದ್ರೆ ಅವರಿಗೆ ಫ್ರೀ ಕ್ಲಾಸಸ್ ಕೊಡಿ, ಹೆಣ್ಮಕ್ಳಿಗೆ ಫ್ರೀ ಕ್ಲಾಸಸ್ ಕೊಡಿ ಅಲ್ಲ. ಇನ್ಸ್ಟೆಡ್ ಆಫ್ ಗಿವಿಂಗ್ 2,000 rupees, ಆ 2,000 rupeesಗೆ ಅವರಿಗೆ ಫ್ರೀ ಕ್ಲಾಸ್ ಕೊಡಿ. ಸೊ ದಟ್ ನಾಳೆ ಅವ್ರಿಗೆ 20,000 ಅರ್ನ್ ಮಾಡಲಿ. ಗಿವ್ ಸಮಥಿಂಗ್ ದಟ್ ಎಂಪವರ್ಸ್ ದೆಮ್. ಇವತ್ತಿನ ಡೇಟಲ್ಲಿ ಅವ್ರನ್ನ ಡಿಪೆಂಡೆಂಟೇ ಮಾಡುವ ಏನು ಹೇಳ್ತೀರಿ ಒಂದು ಇದು ಶುರುವಾಗಿದೆ. ಸೊ ಹೆಣ್ಮಕ್ಳಿಗೆ ವೈ ಡೋಂಟ್ ಯು, ಈಗ ತುಂಬ ದರ್ ಆರ್ ಮೆನಿ ಸ್ಕೀಮ್ಸ್, ಅದರಿಂದ ಹೆಣ್ಮಕ್ಳಿಗೆ ಟ್ರೈನ್ ಡ್ರೈವಿಂಗ್ ಹೌ ಟು ಡ್ರೈವ್ ಅ ಟ್ರೈನ್ ಇರ್ಬೋದು, ಅದೆಲ್ಲ ತರಬೇತಿ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾಕೆ ನಾವು ತರಬೇತಿ ಕೊಡಬಾರ್ದು ಟು ಡ್ರೈವ್ ಇನ್ ಆರ್ ಪಾರ್ಟಿಸಿಪೇಟ್ ಇನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್? ಎಂಪವರ್ಮೆಂಟ್ ಮಾಡಬೇಕು ಇನ್ಸ್ಟೆಡ್ ಆಫ್ ಡಿಪೆಂಡೆನ್ಸಿ. ಜೊತೆಗೆ ಒಡಬಡ ಉಡುಪಿ ಮೇಡಮ್, ಈಗ ಉಡುಪಿ ಯಾವ ರೀತಿ ಇದೆ ಅಂತ ಯಾಕಂತ ಬಂದಾಗ, ಉಡುಪಿ ಹಿಂದೆ ಸುದ್ದಿ ಮಾಡ್ತಾ ಇದ್ದದ್ದು ಒಳ್ಳೆಯ ಮಾರ್ಕ್ಸ್ ಗಳನ್ನ ತೆಗಿತಾರೆ ಉಡುಪಿಯ ವಿದ್ಯಾರ್ಥಿಗಳು, ನಂಬರ್ 1 ಬರುತ್ತೆ ರಾಜ್ಯಕ್ಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದ್ ಕಡೆ ಹಿಜಾಬ್ ಆಯಿತು, ವಾಶ್ರೂಮ್ನ ವಿಚಾರವಾಗಿ ಅಲ್ಲಿಯ ಒಂದು ವಿಚಾರಗಳಾಯಿತು, ಸ್ವಲ್ಪ ಕಮ್ಯುನಲ್ ಟರ್ನಲ್ಲಿ ತಿರುಗಿದೆ ಉಡುಪಿ. ಸೊ ಏನ್ ಹೇಳ್ತೀರಿ ಇದು ಈ ಬೆಳವಣಿಗೆ? ನೋಡಿ, ಇದು ಅತ್ಯಂತ ಬೇಸರವಾದ ಏನ್ ಹೇಳ್ತೀರಿ ಒಂದು ಡೆವಲಪ್ಮೆಂಟ್. ನಾನು ಆ ಹಿಜಾಬ್ ವಿಷಯಲ್ಲಿ ಆಯಿತು, ಆ ಕಾಲೇಜ್ ನನ್ನ PPC ಕಾಲೇಜಿನ ಆಪೋಸಿಟ್. ಸೊ ನಾನು PPCಯಲ್ಲಿ ನಾನು 11th 12th ಮಾಡಿದ್ದು ಅದೇ ವಠಾರದಲ್ಲಿ ಆ ಕಾಲೇಜ್ ಕೂಡ ಬರ್ತದೆ. ಅಲ್ಲಿಯ ಮಕ್ಕಳು ನಮ್ಮ ಕಾಲೇಜಲ್ಲೂ ಆ ಕಾಲೇಜಲ್ಲೂ ಹಿಜಾಬ್ ಹಾಕಿ ಕಾಲೇಜ್ ತನಕ ಬರ್ಬೋದು, ಮತ್ತೆ ಅಲ್ಲಿ ಚೇಂಜಿಂಗ್ ರೂಮಲ್ಲಿ ತೆಗೆದು ಕಾಲೇಜ್ ಏನು ಅವರ್ಸ್ ನಂತರ ಹೋಗುವಾಗ ಪುನಃ ಹಿಜಾಬ್ ಹಾಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರ್ಬೋದು ಯಾವ್ದ್ರಲ್ಲೂ ಹೋಗ್ತಿದ್ರು ಹೆಣ್ಮಕ್ಳು. ಆ ವಿಷಯ ಏನು ವಿಷಯವೇ ಅಲ್ಲ, ಅಂದ್ರೆ ಇಟ್ ವಾಸ್ ನಾಟ್ ಅ ಟಾಪಿಕ್ ಅಟ್ ಆಲ್. ಅದು ಒಂಥರ ಅದನ್ನು ಹುಟ್ಟಿಸಿ ಅದ್ರ ಬಗ್ಗೆ ಒಂದು ಪೂರಾ ಏನ್ ಹೇಳ್ತೀರಿ ಒಂದು ಮೂವ್ಮೆಂಟ್ ಮಾಡಿ, ಐ ಥಿಂಕ್ ಇಟ್ ಇಸ್ ನಾಟ್ ರೈಟ್. ಐ ಥಿಂಕ್ ಎಲ್ಲರೂ ನೋಡಿ, ಒಂದು ಯೂನಿಫಾರ್ಮ್ ಇದ್ದ ನಂತರ ಎಲ್ಲರೂ ಆ ಯೂನಿಫಾರ್ಮ್ ಅನ್ನು ಫಾಲೋ ಮಾಡಬೇಕು. ಅದ್ರ ಬಗ್ಗೆ ನಾವು ಏನು ಇದು ಮಾಡ್ಲಿಕ್ಕೆ ಹೋಗಬಾರ್ದು. ನಾಳೆ ನಾವು ಯೂನಿಫಾರ್ಮ್ ತೆಗೆದ್ರೆ ಮಕ್ಕಳು ಏನ್ ಬೇಕಾದ್ರೆ ಹಾಕೊಂಡು ಮತ್ತೆ ಕ್ಲಾಸಿಗೆ ಬರ್ತಾರೆ. ಸೊ ಐ ಥಿಂಕ್ ಯೂನಿಫಾರ್ಮ್ ಇದ್ದಾಗ ಯೂನಿಫಾರ್ಮ್ ಫಾಲೋ ಮಾಡಬೇಕು. ಇಷ್ಟು ವರ್ಷಗಳಿಂದ ಯೂನಿಫಾರ್ಮ್ ಫಾಲೋ ಮಾಡುವಾಗ ಇವತ್ತಿನ ಡೇಟಲ್ಲಿ ಯೂನಿಫಾರ್ಮ್ ಫಾಲೋ ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ಹೇಗೆ? ಮತ್ತು ಆ ಕಾಲದಲ್ಲೆಲ್ಲ CCTV ಕ್ಯಾಮ್ರಾ ಎಲ್ಲ ಇರಲಿಲ್ಲ. ಆ ಕಾಲದಲ್ಲಿ ಯಾರಾದರೆ ದುರ್ವ್ಯವಹಾರ ಮಾಡಿದರೆ ಅದಕ್ಕೇನು ಎವಿಡೆನ್ಸ್ ಇರ್ತಿರ್ಲಿಲ್ಲ. ಇವತ್ತು ಎಲ್ಲ ಕಡೆ CCTV ಕ್ಯಾಮ್ರಾ ಇದೆ, ಎಲ್ಲ ಕಡೆ ಫೋನ್ ಕ್ಯಾಮ್ರಾ ಇದೆ. ಯಾರ ಜೊತೆ ಏನು ದುರ್ವ್ಯವಹಾರ ಆದರೂ ಅದಕ್ಕೊಂದು ಎವಿಡೆನ್ಸ್ ಇದೆ, ಅದಕ್ಕೆ ನ್ಯಾಯ ಸಿಗ್ತದೆ. ಇಟ್ ಇಸ್ ಮೋರ್ ಈಸಿ ಇವತ್ತು. ಸೊ ಇಂತಹ ಸ್ಥಿತಿಯಲ್ಲಿ ಪುನಃ ನಾವು ಆ ಥರ ಮಾತಾಡೋದು ಸರಿಯಲ್ಲ. ಇದ್ದ ರೂಲ್ಸ್ ಇದ್ದ ರೆಗ್ಯುಲೇಷನ್ಸ್ ಅಲ್ಲಿ ಎಲ್ಲರೂ ಒಟ್ಟಾಗಿ ಸರಿಯಾಗಿ ಇರೋದು ನನ್ನ ಪ್ರಕಾರ ಅದೇ ಸರಿ. ಮತ್ತದು ವಾಶ್ರೂಮಲ್ಲಿ ರೆಕಾರ್ಡ್ ಮಾಡಿದ್ದು ಆ ಹೆಣ್ಮಕ್ಳ ವಿಡಿಯೋಸನ್ನೆಲ್ಲ, ಐ ಥಿಂಕ್ ಇಟ್ ಶೋಸ್ ಅ ವೆರಿ ಬ್ಯಾಡ್ ಸೈಡ್ ಆಫ್ ಅವರ್ ಸೊಸೈಟಿ. ಅಜ್ಮೇರಲ್ಲಿ ಏನಾಗಿತ್ತು 90s ಅಲ್ಲಿ, ಇಟ್ ಈಸ್ ವೆರಿ ಸಿಮಿಲರ್ ಟು ದ್ಯಾಟ್. ಹೆಣ್ಮಕ್ಳ ವಿಡಿಯೋ ಮಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋದು. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಲ್ಲ ಇದೆಲ್ಲ ಆಗಬಾರ್ದು. ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೂಡ ಏನೂ ರೆಸ್ಪಾನ್ಸಿಬಿಲಿಟಿ ತೋರಿಸಲಿಲ್ಲ. ಆ ಹೆಣ್ಮಕ್ಳ ಹತ್ರ ಸಾರಿ ಲೆಟರ್ ಬರೀರಿ ಅಂತ ಹೇಳಿದರು. ಇಷ್ಟು ದೊಡ್ಡ ಕ್ರೈಮ್ ಆಗುವಾಗ ನೀವು ಪೊಲೀಸ್ ಕರೆಯೋದು ಬಿಟ್ಟು ಸಾರಿ ಲೆಟರ್ ಬರೀರಿ ಅಂದರೆ ಇಟ್ ವಾಸ್ ಅ ವೆರಿ ವಾಟ್ ಡು ಯು ಸೇ ಇಮ್ಮೆಚೂರ್. ಇದು ಅಷ್ಟು ಒಂದು ಎಜುಕೇಟೆಡ್, ಅಷ್ಟು ಒಂದು ಅವೇರ್ ಇದರಲ್ಲಿ ಏನು ಹೇಳ್ತೀರಿ ಏರಿಯಾದಲ್ಲಿ ಸಿಟಿಯಲ್ಲಿ ಈ ಥರ ಆಗೋದಂದ್ರೆ ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್. ಸೊ ಕಮ್ಯುನಲ್ಗಿಂತ ಜಾಸ್ತಿ ಐ ವುಡ್ ಸೇ ಬ್ರೇಕ್ ಡೌನ್ ಆಫ್ ಲಾ ಆ್ಯಂಡ್ ಆರ್ಡರ್.
ಅದಾಗಬಾರ್ದು. Okay. ಐ ಥಿಂಕ್ ಇಟ್ ಇಸ್ ನೋನ್ ಆಸ್ ದ ಕ್ಯಾಪಿಟಲ್. ಅಂದರೆ 100% ನನ್ನ ಕಾಲೇಜಲ್ಲಂತೂ 100% ಪಾಸ್ ಆಗ್ತಿದ್ರು ಎಲ್ಲರೂ. ಓಕೆ 100% ಜನರಿಗೆ ಫಸ್ಟ್ ಕ್ಲಾಸ್ ಬರ್ತಾ ಇತ್ತು ಅಂತ ಏನು ಹೇಳ್ತೀರಿ, ಯೂನಿವರ್ಸಿಟೀಸ್ ಪ್ರೀ ಯೂನಿವರ್ಸಿಟೀಸ್ ಇರುವ ಜಾಗ ಅದು. ಕರೆಕ್ಟ್. ಸೊ ನನ್ನ ಪ್ರಕಾರ ಇಟ್ ಈಸ್ ತುಂಬಾ ಓಕೆ ಬದಲಾಗಬೇಕಂತ ಹೇಳ್ತೀರಿ. ಬದಲಾಗಬೇಕು. ಐ ಥಿಂಕ್ ದ ಕಾನ್ವರ್ಸೇಷನ್ ಶುಡ್ ಬಿ ಅಬೌಟ್ ಎಜುಕೇಶನ್. ಓಕೆ ಈಗ ಇಂಡಿಯಾದಲ್ಲಿ ನ್ಯೂ ಎಜುಕೇಶನ್ ಪಾಲಿಸಿ ಬರ್ತಾ ಉಂಟು, ಬೇರೆ ಬೇರೆ ಎಲ್ಲ ಏನು ಹೇಳ್ತೀರಿ ಚೇಂಜಸ್ ಬರ್ತಾ ಉಂಟು. ಅದನ್ನು ನಾವು ಲೀಡ್ ಮಾಡಬೇಕು. ನಾವು ಹೇಗೆ ಬ್ಯಾಂಕಿಂಗ್ ರೆವಲ್ಯೂಷನ್ ಅನ್ನು ಲೀಡ್ ಮಾಡಿತ್ತು 1900s ಅಲ್ಲಿ. ದೇಶದಲ್ಲಿ ಬ್ಯಾಂಕ್ ಇಲ್ಲದಿದ್ದಾಗ ನಾವು ಇಲ್ಲಿ ಬ್ಯಾಂಕ್ ಶುರು ಮಾಡಿತ್ತು, ಕಾರ್ಪೊರೇಷನ್ ಶುರು ಮಾಡಿತ್ತು, ಸಿಂಡಿಕೇಟ್ ಶುರು ಮಾಡಿತ್ತು. ಸೊ ಹಾಗೆ ನಾವು ಎಜುಕೇಶನ್ ಅಲ್ಲಿ ಸಹ ರೆವಲ್ಯೂಷನ್ ಈಗ ಭಾರತದಲ್ಲಿ ಆಗುವಾಗ ನಾವು ಶುರು ಮಾಡಬೇಕು. ಹಿಜಾಬ್ ರೆವಲ್ಯೂಷನ್ ಶುರು ಮಾಡಬಾರ್ದು. ಅದು ರೆಕಾರ್ಡಿಂಗ್ ಮಾಡುದು, ಬೇರೆಯವರಿಗೆ ತೊಂದರೆ ಮಾಡುದು, ತರಲೆ ಮಾಡುದು, ಅದೆಲ್ಲ ಮಾಡಬಾರ್ದು. ಇನ್ಸ್ಟೆಡ್ ನಾವು ಎಜುಕೇಶನ್ ಇರ್ಬೋದು, ಇನೋವೇಷನ್ ಇರ್ಬೋದು, ಅದರಲ್ಲಿ ಇದು ಮಾಡಬೇಕು. ಮತ್ತೆ ಇಡೀ ಕರ್ನಾಟಕದಿಂದ ಅತ್ಯಂತ ಜಾಸ್ತಿ ಮಕ್ಕಳು ಅಲ್ಲಿ ಓದ್ಲಿಕ್ಕೆ ಬರ್ತಾರೆ. ಸೊ ಅದೊಂದು ನಿಮ್ಮ ಹತ್ರ ಅದೊಂದು ಪೂಲ್ ಕೂಡ ಉಂಟು ಆಫ್ ಸ್ಟೂಡೆಂಟ್ಸ್. ಸೊ ಅದನ್ನು ನಾವು ಹೇಗೆ ಯುಟಿಲೈಸ್ ಮಾಡ್ಬೋದು, ಅದನ್ನು ನಾವು ಹೇಗೆ ಮುಂದೆ ದೂಡ್ಬೋದು, ಅದನ್ನು ಇದು ಮಾಡಬೇಕು. ಓಕೆ ಮೇಡಮ್, ಎಸ್. ಜೊತೆಗೆ ರಶ್ಮಿ ಸಮತ್ ಅವರು ನಮ್ಮ ಜೊತೆ ಇದ್ದಾರೆ. ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ತುಂಬಾ ವಿಚಾರದ ಬಗ್ಗೆ ಮಾತಾಡಿದ್ವಿ ಆ್ಯಂಡ್ ತುಂಬಾ ವಿಚಾರಗಳಿವೆ ಅವರಲ್ಲಿ. ಆ್ಯಂಡ್ ಸ್ವಲ್ಪ ಬದಲಾವಣೆನ ತರಬೇಕು ನಮ್ಮ ಸೊಸೈಟಿಯಲ್ಲಿ ಅನ್ನೋ ಅವರ ವಿಚಾರ. ಆಗಿದ್ದಾಗ ನಾನು ಒನ್ ವರ್ಡ್ ಅಲ್ಲಿ ಕೆಲವು ವ್ಯಕ್ತಿಗಳ ಹೆಸರನ್ನ ಕೇಳ್ತೀನಿ, ಒನ್ ವರ್ಡ್ ಅಲ್ಲಿ ಕೆಲವು ವಿಚಾರಗಳನ್ನ ಹೇಳ್ತೀನಿ, ಒನ್ ವರ್ಡ್ ಅಲ್ಲಿ ಉತ್ತರವನ್ನ ಕೊಡ್ಬೇಕು ಮೇಡಮ್. ಓಕೆ ರೆಡಿ ಅಲ್ವಾ? ನರೇಂದ್ರ ಮೋದಿ ಅವರು ಮೋಸ್ಟ್ ಪಾಪ್ಯುಲರ್ ವರ್ಲ್ಡ್ ಲೀಡರ್. ಓಕೆ. ಯೋಗಿ ಆದಿತ್ಯನಾಥ್. ಯೋಗಿ. ಓಕೆ. ಬಿಜೆಪಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಪಾರ್ಟಿ. ಕಾಂಗ್ರೆಸ್ ಓಲ್ಡ್ ಪಾರ್ಟಿ. RSS ಐಡಿಯಾಲಜಿಕಲ್ organization. Hindu way of life. Hindutva. Being Hindu. Okay. Sonia Gandhi. Italian. Yes. Rahul Gandhi. Son of an Italian. Indian politics. Unique. Indian economics. Promising. Indian education. Future. Ayodhya. Civilizational renaissance. Kumbh Mela. Largest human gathering. Okay. Udupi. Home. Last one. Rashmi Samant. Common citizen. Okay, right. ದೇವರ ನಂಬ್ತೀರಾ ತಾವು? ನಂಬ್ತೀರಿ ತುಂಬಾ? ದೇವರನ್ನ ನಂಬುತ್ತೇನೆ. ತುಂಬಾ ನಂಬುತ್ತೇನೆ. ಓಕೆ. ದೇವರಂದ್ರೆ ಯಾರು ತಮ್ಮ ಪ್ರಕಾರ? ನನ್ನ ಪ್ರಕಾರ ದೇವರು ಇಟ್ಸ್ ಅನ್ ಎನರ್ಜಿ. ಓಕೆ. ಅಂಡ್ ಇಟ್ ಇಸ್ ಅನ್ ಎನರ್ಜಿ. ನಮ್ಗೆ ಪ್ರೋತ್ಸಾಹ ಏನು, ನಮಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಡ್ತದೆ ನೋಡಿ. ಆ ಸಕಾರಾತ್ಮಕವಾದ ಒಂದು ಇದು ಏನು ಹೇಳ್ತೀರಿ ಎನರ್ಜಿ. ಓಕೆ. ದೇವರು ಇದ್ದಾರೆ ಅನ್ನೋದು ನಂಬ್ತೀರಿ, ಶಕ್ತಿ ಇದೆ ನಮ್ಮ ಇದರಲ್ಲಿ, ಸಕಾರಾತ್ಮಕ ಇದೆ ಅಂತ ಎನರ್ಜಿ ಇದೆ. ಓಕೆ. ಎನಿವೆ, ಎಸ್. ಕೊನೆಯದಾಗಿ ರಶ್ಮಿ ಮೇಡಮ್ ಅವರು ನಮ್ಮ ಯೂತ್ಗಳಿಗೆ ಅಥವಾ ತಮ್ಮ ಒಂದು ವೀಕ್ಷಕರಿಗೆ ಅಥವಾ ನಮ್ಮ ಒಂದು ಸಮಾಜಕ್ಕೆ ತಾವು ಒಂದು ಮೆಸೇಜ್ ಕೊಡ್ಬೇಕಂತ ಹೇಳಿದ್ರೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಚರೈವೇತಿ ನಡೀತಾ ಇರಿ. ನಡಿವಾಗ ಯಾರು ಕಲ್ಲೆಸ್ದ್ರು, ಯಾರು ಎಳ್ದ್ರು, ಯಾರು ಕೇಕೆ ಹಾಕಿದ್ರು, ನಗಾಡಿ ಮತ್ತೆ ಮುಂದೆ ಹೋಗಿ. ಸೊ ಚರೈವೇತಿ ನಡೀತಾ ಇರಿ. ತುಂಬಾ ಸಲ ಯಾರು ಜಸ್ಟ್ ಸಕ್ಸಸ್ಸಿನ ಮುಂಚೆ ಗಿವ್ ಅಪ್ ಮಾಡ್ತಾರೆ ಜನರು. ಸೊ ದ ಬಿಗ್ಗೆಸ್ಟ್ ಫೇಲ್ಯೂರ್ ಇಸ್ ಟು ಗಿವ್ ಅಪ್. ಸೊ ನಡೀತಾ ಇರಿ. ರೈಟ್. ಎಸ್, ಇದೇ ಲಾಸ್ಟ್ ಮೆಸೇಜ್. ಓಕೆ, ವೆರಿ ಬ್ಯೂಟಿಫುಲ್. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಶ್ಮಿ ಸಾಮಂತ್ ಮೇಡಮ್ ಅವರು ಇದ್ದಾರೆ. ಯಾಕಂದ್ರೆ ಇವರ ಬಗ್ಗೆ, ಇವರ ಹೆಸರನ್ನ ಕೇಳಿದ್ದೀವಿ, ಇವರ ವಿಚಾರಗಳು ಕೇಳಲಿಕ್ಕೆ ಸಿಗ್ತಾ ಇರುತ್ತೆ. ಆದ್ರೆ ಇವತ್ತು ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ, ನಮ್ಮ ಕುಡ್ಲ ವಾಹಿನಿ ಸ್ಟುಡಿಯೋಗೆ ಬಂದಿದ್ದಾರೆ. ಜೊತೆಗೆ ವೆರಿ ಇನ್ಸ್ಪಿರೇಷನ್ ಲೇಡಿ, ನೋ ಡೌಟ್ ಆ ಒಂದು ವಿಚಾರಕ್ಕೆ. ಯಾಕಂದ್ರೆ ಬಹಳಷ್ಟು ಸ್ಟ್ರಗಲ್ಗಳು, ಆ ಒಂದು ವಿಚಾರಗಳು, ಆಬ್ಸ್ಟಕಲ್ಗಳು ಅದೆಲ್ಲವನ್ನು ಕೂಡ ಹೊಡೆದುಕೊಂಡು ಬಂದು ಇದೀಗ ಒಂದು ಹಂತದಲ್ಲಿ ಅವರು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಅವರ ಸಾಧನೆಗಳು ಯಾವ ರೀತಿ, ಅವರ ಹೋರಾಟ ಯಾವ ರೀತಿ ಇತ್ತು, ಎಲ್ಲವೂ ಕೂಡ ತಾವುಗಳು ತಿಳಿದುಕೊಂಡಿದ್ದೀರಿ. ಅಂದ್ರೆ ಒಬ್ಬ ಯುವತಿಯಾಗಿ, ಒಬ್ಬ ಯೂತ್ ಯಂಗ್ ಲೀಡರ್ ಆಗಿ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಸಮಾಜದಲ್ಲಿ ಬದುಕಬೇಕು ಅನ್ನುವಂಥದ್ದನ್ನ ಬಹುಶಃ ತೋರಿಸಿಕೊಟ್ಟಿದ್ದಾರೆ ಅವರು. ಇವೆಲ್ಲರ ಜೊತೆಗೆ ನಮ್ಮ ಉಡುಪಿಯವರು ಅನ್ನೋದು ನಮಗೆ ಹೆಮ್ಮೆಯ ವಿಚಾರ. ಇವರ ಹೆಸರು ಕೇಳಲಿಕ್ಕೆ ಬರುತ್ತೆ, ಪ್ರತಿಷ್ಠಿತವಾಗಿರುವಂತಹ CNN ಆಗಿರ್ಬೋದು, ರಿಪಬ್ಲಿಕ್ ಆಗಿರ್ಬೋದು, ಹೀಗೆ ಬಹಳಷ್ಟು ಟೈಮ್ಸ್ ನೌಗಳಲ್ಲಿ ಆಗಿರ್ಬೋದು, ಬಹಳಷ್ಟು ಚಾನೆಲ್ಗಳಲ್ಲಿ, ಪ್ರತಿಷ್ಠಿತ ಚಾನೆಲ್ಗಳಲ್ಲಿ ಇವರು ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಭಾಗಿಯಾಗ್ತಾರೆ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇದು ರಶ್ಮಿ ಸಾಮಂತ್ ಮೇಡಮ್ ಅವರು. ವೆರಿ ಇನ್ಫಾರ್ಮೇಟಿವ್. ನನಗೂ ಕೂಡ ಬಹಳಷ್ಟು ವಿಚಾರಗಳನ್ನು ಕೇಳಿದಾಗ ಖುಷಿ ಆಯಿತು ಪರ್ಸನಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಸ್, ಇದು ರಶ್ಮಿ ಮೇಡಮ್ ಅವ್ರ ಜೊತೆ ಮಾತುಕತೆ. ಆ್ಯಂಡ್ ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕುಡ್ಲ ವಾಹಿನಿ. ಧನ್ಯವಾದಗಳು.